ನೋಡ್ಬಹುದು, ತೊಂದ್ರೆ ಇಲ್ಲ, ನೋಡ್ತೇನೆ. ಹಾ ಇಲ್ಲ, ನಮಗೆ ಸ್ವಲ್ಪ ನೀರು ಗಾಡಿ ಬೇಕು ಅಂತ. ನಾನು ಗಂಜಿ ಬಗ್ಗೆ ಕಾಯ್ತಾ ಇರೋದು, ನೀರು ಸರಿ ಇಲ್ಲ ಪೈಪ್. ಹಾ ಹಾ, ಅಲ್ಲ ಇದು ಅದು ಆಪ್ಷನ್ ಬರ್ತಾ ಇಲ್ಲ ನೋಡಿ ನನಗೆ. ಗಂಜಿ ಬಗ್ಗೆ ಎಂತ ಅಡುಗೆ ಮಾಡ್ತಾ ಇದ್ದೀರಿ? ನಾವು ನಮ್ಮದೆಲ್ಲ ಲೋಕಲ್ ಕಿಚನ್ ಲೋಕಲ್ ಅದಕ್ಕೆ. ಅಡುಗೆ ಆಯ್ತಾ ಅಲ್ಲ ಇನ್ನು ಮಾಡ್ತಾ ಇದ್ದೆ? ಹಾ ಅದಕ್ಕೆ ಆಯ್ತು, ಒಂದು ಅನ್ನ ಬಗೆಸಿಕೊಂಡು ಬಾಕಿ. ಏನ್ ಮಾಡಿ ಬರೀ ಸ್ಲೋ ಬರ್ತಾ, ಯಾರು ಇಲ್ವಲ್ಲ ಇವತ್ತು ಬಂದ್ರ? ಅದು ಸ್ಟಾರ್ಟಿಂಗ್ ಬರುದಿಲ್ಲ ಮಾರ್ರೆ, ಒಮ್ಮೊಮ್ಮೆ ಬರ್ತಾರೆ ಒಮ್ಮೊಮ್ಮೆ ಬರಲ್ಲ. ನಿನ್ನೆ ಹಾ ನಿನ್ನೆ ಸಹ ಜನ ಕಮ್ಮಿ ಇತ್ತು ತುಂಬಾ. ಹೌದು. 1 ಗಂಟೆ ನೋಡುದು, ಜನ ಇದ್ರೆ ಮಾತಾಡುದು, ಇಲ್ಲಾಂದ್ರೆ ಮತ್ತೆ ಬಂದ್ ಮಾಡುದು ಹಾಗೆ. ಹಾ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಹೇಳುತ್ತಿದೆ. ನಾವು ಊರಲ್ಲಾದ್ರೆ ಗಂಜಿ ನೀರು ದನಕ್ಕೆ ಕೊಡ್ತಿದ್ವಿ, ಇಲ್ಲಿ ದನ ಇಲ್ಲ ಕೊಡ್ತಿದ್ವಿ. ಹೌದು, ಇಲ್ಲಿ ಬಿಸಾಡುದಲ್ಲ. ಯಾರಿದು ಭೂಮಿಕಾರ್ ಅವರು ಬಂದ್ರು. ಹಾಯ್ ಭೂಮಿಕಾರ್ ಅವರೇ, ವೆಲ್ಕಮ್ ಟು ಲೈವ್. ಮತ್ತೆ ಹೇಗಿದ್ದೀರಾ? ಥ್ಯಾಂಕ್ ಯು ಹಾಯ್ ಸೋ ಮಚ್. ಮೂರ್ತಿ ಬ್ರೋ, ನಮಸ್ತೆ, ಹೇಗಿದ್ದೀರಿ? ಮೂರ್ತಿ ಅವರು ಬಂದ್ರು. ಹಾಯ್ ಮೂರ್ತಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ನನ್ನಲ್ಲಿ ಮೆಸೇಜ್ ಹಾಗೆ ಕಾಣ್ತಾ ಉಂಟು ಆಯ್ತಾ, ಅದು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಆಗಲಿಲ್ಲ ಅಲ್ಲ? ಇಂಗ್ಲಿಷ್ ಅಲ್ಲ, ನನಗೆ ಮೆಸೇಜ್. ಆಗೊಬ್ರು ಹೇಳಿಕೊಟ್ರು, ನನಗೆ ಕನ್ನಡದಲ್ಲಿ ಕಾಣ್ತಾ ಉಂಟು. ನಿಮ್ಗೆ ಸರಿ ಕಾಣ್ತಾ ಉಂಟು, ಇನ್ನೊಂದು ಚಾನೆಲ್ ಅಲ್ಲಿ ಸರಿ ಕಾಣ್ತಾ ಉಂಟು, ಇಲ್ಲಿ ಇನ್ನೊಂದ್ರಲ್ಲಿ ಕಾಣ್ತಾ ಉಂಟು. ಹಾಯ್ ಹಾಯ್ ಹಾಯ್, ನಮಸ್ತೆ ಮೂರ್ತಿ ಅವರೇ. ಹಾಯ್ ತುಷಾಂತ್ ಅಣ್ಣ ಅಂತಿದ್ದಾರೆ ಮೂರ್ತಿ ಅವರು. ಊಟ ಆಯ್ತಾ ಮೂರ್ತಿ ಅವರೇ? ಭೂಮಿಕರ್ ಅವರೇ, ಊಟ ಆಯ್ತಾ ನಿಮ್ದು? ಹೇಗಿದ್ದೀರಿ? ಲೈವ್ಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೂರ್ತಿ ಅವರೇ, ಅಡಿಗೆ ರೆಡಿ ಉಂಟು, ಬಂದು ಊಟ ಮಾಡುವ. ಅಯ್ಯೋ, ನಾನು ಯಾಕೆ ಮಾರೆ ಗ್ರೀನ್ ಸ್ಕ್ರೀನ್ ಹಾಕಿದೆ? ಇಲ್ಲ, ನಾವು ಊಟ ಮಾಡಿದ್ರೆ ಟೈಮ್ ಎಷ್ಟು? 6 ಗಂಟೆ ಆದಷ್ಟು, 6 ಅಲ್ಲ 7 ಗಂಟೆ ಆಗ್ತಾವ, 7:15 ಆಯ್ತು. 7:30 ಆಯ್ತು ಮಾರ್ರೆ. ಭೂಮಿಕಾ ಅವರು ಇಲ್ಲ ಅಂತಿದ್ದಾರೆ. ಊಟ ಆಯ್ತು, ನಿಮ್ದಾಯ್ತಾ? ನಮ್ದಾಯ್ತು ಬ್ರೋ, ಅವರದ್ದು ಕುಕಿಂಗ್ ಆಗ್ತಾ ಉಂಟು, ನಮ್ದು ಊಟ ಮಾಡಿ ಎಲ್ಲ ರೆಡಿ ಆಯ್ತು. ನಾವು ನಿನ್ನೆದನ್ನೇ ಬಿಸಿ ಮಾಡಿದ್ದು, ಅವರು ಇವತ್ತು ಹೊಸತು ಮಾಡ್ತಾ ಇದ್ದಾರೆ. ನಾವು ನನ್ನದು ಇವತ್ತು ಅಂತ ಹೇಳಿ ಲೆಕ್ಕ ಇಲ್ಲ, ದಿನ ಚೇಂಜ್ ಆಗ್ತಾ ಇರ್ತದೆ. ನಮ್ದು ಒಂದು ದಿವಸ ಮಾಡಿದ್ರೆ ಒಂದು ದಿವಸ ರೆಸ್ಟ್, ಹಾಗೆ. ಒಬ್ರೇ ಅಲ್ವಾ? ರೆಸ್ಟ್ ಅಲ್ಲ, ಒಂದ್ ದಿವಸ ಅಡಿಗೆ, ಒಂದ್ ದಿವಸ ರೆಸ್ಟ್. ಹೌದು, ಒಬ್ರೇ ಅಲ್ವಾ, ಅದಕ್ಕೋಸ್ಕರ. ಹಾ, ನಿಮ್ಮ ರೂಮಲ್ಲಿ ಒಬ್ರೇ ಇರುದು ನೀವು? ದಾಸು ಅವರು ಬಂದ್ರು. ಕಂಪನಿ ಹಾಯ್ ರೂಮ್ ಅಲ್ಲ? ದಾಸು ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತು ಅಂತ ಕೇಳ್ತಿದ್ದಾರೆ. ಊಟ ಆಯ್ತು ನಮ್ದು. ಮೂರ್ತಿ ತುಷಾಂತ್ ಅನ್ನ ಈರು ದಾನೆ ಮುಲ್ಪಕೇನೊಂದುಲ್ಲೇರು. ಅರೆ ನಂಗೆ ಲೆತ್ತಿನಿ ಗೆಸ್ಟ್ ಆಗಿ ಲೆತ್ತಿನಿ. ಅವರನ್ನು ಗೆಸ್ಟ್ ಆಗಿ ಕರೆದದ್ದು ನಾವು. ಗೆಸ್ಟ್ ಇವತ್ತು ನಮ್ಮ ಗೆಸ್ಟ್ ಅವರು. ಯಾರಿಗಾದ್ರೂ ಗೆಸ್ಟ್ ಆಗಿ ಬರ್ಲಿಕ್ಕೆ ಮನಸ್ಸಿದ್ರೆ ಬರ್ಬಹುದು ಯಾವಾಗ್ಲೂ. ಹಾಯ್ ಅಂತಿದ್ದಾರೆ. ನಾರಾಯಣ್ ನಾಯ್ಕ ಅವ್ರು ಬಂದ್ರು. ಹಾಯ್ ನಾರಾಯಣ್ ನಾಯ್ಕ ಅವರೇ, ವೆಲ್ಕಮ್ ಟು ಲೈವ್. ಪೋಸ್ಟ್ ಒಂದಿನ ಪೂರದಲ್ಲ, ಯಾರು 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 ಅಂತಿದ್ದಾರು ಕುಡಿಯರ ಇಕ್ಕಿ ಸಿಂಗಲ್ ಆತು ಕಡುಪು. ಟುಡೇ ವಿ ಆರ್ ಟು. ಇಬ್ಬರಿದ್ದೇವೆ ನಾವು ಇವತ್ತು. ಅವರು ಶಾರ್ಜಾದಿಂದ ಕನೆಕ್ಟ್ ಆಗಿದ್ದಾರೆ, ನಾವು ದುಬೈಯಿಂದ ಕನೆಕ್ಟ್ ಆಗಿದ್ದೇವೆ. ಸೊ ಯಾರೆಲ್ಲ ಲೈವ್ಗೆ ಬಂದಿದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ. ಊಟ ಆಗಿಲ್ಲ ಭೂಮಿಕಾ ಅವರೇ, ನಿಮ್ಮದಾಯ್ತಾ ಊಟ? ಅವರದ್ದು ಊಟ ಆಗಿಲ್ಲ, ನಮ್ದಾಯ್ತು. ನನ್ನದು ಊಟ ಆಗ್ಲಿಲ್ಲ, ನನ್ನದು ಊಟ ಆಗಿದೆ. ಸೊ ನಮ್ಮದು ಟೈಮ್ ಉಂಟು ಇನ್ನು. ಅವರದ್ದು ಅದು ಲೇಟ್ ಉಂಟು. 9:30 9-10 ಗಂಟೆ ಅಲ್ಲದೆ ಟೈಮ್. ಮತ್ತೆ ನಾಳೆ ಎಲ್ಲ ನಾನು ಜಾರುದು ಬರ್ತೀನಿ ಊಟಕ್ಕೆ. ಅಂತಿದ್ದೆ ದಾಸು ಅವರು. ಹೌದಾ, ನಿಮ್ಮ ಹತ್ರ ಸಬ್ಸ್ಕ್ರೈಬರ್ ಉಂಟಾ? 50 ಸಬ್ಸ್ಕ್ರೈಬರ್ ಇದ್ದಾರಾ? ಬನ್ನಿ, ತೊಂದ್ರೆ ಇಲ್ಲ. ಇಲ್ಲ ನಿಮ್ಗೆ ಆಗುದಿಲ್ಲ ಬ್ರೋ, 50 ಸಬ್ಸ್ಕ್ರೈಬರ್ ಬೇಕು. ಆರ್ ಫೇಮಸ್ ಅರ್ನ ಅಂದು ಫೇಮಸ್ ನಮ್ಮ ಇಂಜಿನ ಕಲೆ, ಚಿತ್ರಕಲೆ. ಸಾಂಗ್ ಬೋರ್ಡಾ? ಸಾಂಗ್ ಉಂತಲೆ ಎಂತ ಪಾತ್ರಗೈತೆ ನಮ್ಮ ಸುರುಕು.
ಲೈಕ್ ಕೊಡದವ್ರು ಲೈಕ್ ಕೊಡಿ ಮೊದಲು. ಸಾಂಗ್ ಒಟ್ಟು ಕರೆಯದು ಬಿಟ್ಟ ಜನವಲ್ಲ ಬಿಟ್ಟ ಸಾಂಗ್. ಹೌದು, ಜನ ಬಂದ್ಮೇಲೆ ಜನ ಲೈಕ್ ಕೊಡದವ್ರು ಲೈಕ್ ಕೊಡಿ ಸಾಂಗ್ ಆಯ್ತಾ. ಬಂದಿತ್ತು ನೀವು ಜನ ಸಾಂಗ್ 10 ಮಾಡಿ. ಇದೆ ಓನ್ಲಿ 10 ಅಲ್ಲಿ ಆಗೋದಿಲ್ಲ ಬ್ರೋ. 50 ಬೇಕು. 50 ಸಬ್ಸ್ಕ್ರೈಬರ್ ಇದ್ರೆ ಮತ್ತೆ ನೀವು ಲೈವ್ ಓಪನ್ ಮಾಡ್ಬೇಕು. ಅದನ್ನು ಇದು ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು. ಏ ನವೀನ ಜಿ ಆರ್ಗೆ ಟುಗೆದರ್ ಗೆತ್ತಿ ಹಾ ಟುಗೆದರ್ ಗಾಯನ ಟುಗೆದರ್ ಗಾಯನ ಇಂದು ಕೊಡುದು ಅಯ್ಯೋ ಸಬ್ಸ್ಕ್ರೈಬ್ ಕೊಡುದಿಲ್ಲ ಲೆಕ್ಕ ಕೊಡುದಿದ್ದ ಅವು ಏರೆಗಳ ಬಸ್ ಜಾಯ್ನ್ ಆಗುದು ಲಿಂಕ್ ಏರ್ ತೂತು ಬರ್ಲಿ ಜಾಯ್ನ್ ಆಪ್ ಅಂದ. ಅವ ಅಂತಾನೆ ಇತ್ತು ಕೆಲವು ಈ ರೀತಿ ಇರ್ನ ಮಸ್ತ್ ಇಲ್ಲುಂಡು ಸಬ್ಸ್ಕ್ರೈಬ್ ಮಸ್ತ್ ಉಂಡು ಈರುತ್ತ ಲೈವ್ ಅಪ್ಪನ ಈರತ್ತ ಹಾ ಟುಗೆದರ್ ಬಾಡ್ನೆ ಹಾ ಅಪ್ಪ ಅವು ಚಾನಲ್ ಇಜ್ಜಂತ ಮತ್ತೆ ಜಾಯ್ನ್ ಆಗುದು ಅಂದ. ಹಾ ಇದು ನನಗೆ ಅಂದಿ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಕೇಳಿದ್ ನಾನು. ಹಂಗ ಹಾ ಇದು ಓಕೆ ಅದು ಓಕೆ. ಲೈವ್ ಅದು ಚಾನಲ್ ಆಂಡ್ ಮೋನಲ್ ಆಂಡ್ ಅದೇ ಗೊತ್ತಿದೆ ಅಂದ ಅವ್ ಗೊತ್ತು ಜಾಣಿಂಗ್ ಸತ್ಯ. ಯಾನ್ ಎಂತಿಂತೀನಿ ಏರ್ನ ಚಾನಲ್ ಉಂಡು ಅಕ್ಲೆಗೆ ಮಾತ್ರ ಟುಗೆದರ್ ಬರ್ರೆ ಆಪಿ ನಿಂದ. ಹಾ ಚಾನಲ್ ಬೋಡುದಿತ್ತು ಅವು ಇತ್ತೆ ರಾಹುಲ್ ಅಣ್ಣ ಟುಗೆದರ್ ತೂತಾರೆ ಹಾ ಅಂದ. ಯಾವ ಚಾನಲ್ ಯಾವ ಜಾಯ್ನ್ ಆಗಿತ್ತೆ ಎಂಕಾರು ಆಡ್ಬೋದು ಸುಶಾಂತ ಆಯ್ ರಪ್ಪ ಬರ್ತಿದ್ದಾರೆ ಆಯ್ ಕೇಳೋದಿತ್ತೆ ಜಾಯ್ನ್ ಆಗ್ತಿ ನಾನು ಕೇಳೋದಿತ್ತೆ ಜಾಯ್ನ್ ಆಗುದ ರಾಹುಲ್ ಅಣ್ಣ ಇದು ಪ್ರೇಮ ಚಂದ್ರಮ ಟುಗೆದರ್ ಬರುತ್ತೆ ನೋಡುವ. ನೀವು ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಹೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಹೇಳಿದ್ರೆ ಮತ್ತೆ ನಾವು ನಿಮ್ಗೆ ಲಿಂಕ್ ಕಳಿಸಿ ನೋಡುವ ಆಯ್ತಾ, ಮಾಡುವ. ದಿವಸಕ್ಕೆ ಇದು ಒಬ್ಬರನ್ನು ಪೋಸ್ಟ್ ಲೈವ್ ಮಾಡುದು ತರುವ. ಪೋಸ್ಟ್ ಪಾಡ್ನುಂಡದು ಜನ ಕೇಳೋದಿತ್ತಾರೆ ಯಾಕೆ ಬರ್ತೆ ಅಂದ್ರೆ ಅಂದ. ಪೋಸ್ಟ್ ಬಂತ ಜನ ಏರಿಯಾಗಳ ಬಡ ಜಾಯ್ನ್ ಆಗುದು. ನಾನು ಡೈಲಿ ಟುಗೆದರ್ ಬರ್ತೀನಿ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಪೋಸ್ಟ್ ಅದು ದಶು ಬ್ರೋ ಇದು ಡೈಲಿ ಟುಗೆದರ್ ಮಾಡೋದಾದ್ರೆ ಎಂತ ಗೊತ್ತುಂಟಾ, ಅದು ಅವರಿಗೆ ತೊಂದರೆ ಆಗ್ತದೆ. ಈಗ ಒಬ್ಬರೇ ಜಾಯ್ನ್ ಆಗ್ಬೇಕು ಗೊತ್ತಿಲ್ಲ, ಎಲ್ಲರೂ ಕೂಡ ಇರ್ತಾರಲ್ಲ. ಪೋಸ್ಟ್ ಮಾಡಿದ್ರೆ ಸುಮಾರು ಜನ ಕೇಳ್ತಾರೆ ನಾನು ಬರ್ತೇನೆ ಜಾಯ್ನ್ ಆಗ್ಲಿಕ್ಕೆ ನಾನಿದ್ದೇನೆ ಅಂತ ಎಲ್ಲರೂ ಕೇಳ್ತಾರೆ. ಆಗ ಅದು ಅವರಿಗೆ ತೊಂದರೆ ಆಗ್ತದೆ, ಅವರ ಚಾನಲ್ಗೆ ಉಪದ್ರ ಆಗ್ತದೆ. ಮತ್ತೆ ವೈಟಿ ಅವರು ಏನ್ ಮಾಡ್ತಾರೆ ಹೇಳ್ಲಿಕ್ಕೆ ಆಗುದಿಲ್ಲ. ಸೊ ಒಳ್ಳೆ ಸಬ್ಸ್ಕ್ರೈಬರ್ ಎಲ್ಲ ಇದ್ದು ನೀವು ಜಾಯ್ನ್ ಆಗುದಾದ್ರೆ ಸ್ವಲ್ಪ ತೊಂದರೆ ಇಲ್ಲ. ಇದು ನೀವು ಸಬ್ ಇಲ್ಲದೆ ಬಂದು ಜಾಯ್ನ್ ಆಗುದಲ್ಲ, ಆಗ ಅವ್ರಿಗೆ ತೊಂದರೆ ಆಗ್ತದೆ. ಹೌದೌದೌದು. ಪೋಸ್ಟ್ ಮಾಡಿದ ಕೂಡಲೇ ನಾನು ಅಂತ ಹೇಳಿ ಅದಕ್ಕೆ ನಾವು ಸ್ವಲ್ಪ ಜಾಗ್ರತೆಯಲ್ಲಿರುವ. ಆಲ್ರೆಡಿ ನಮ್ದು ಇಲ್ಲಿ ಪ್ರಾಬ್ಲಮ್ ಉಂಟು. ಅಲ್ಲ ಪ್ರಾಬ್ಲಮ್ ಇಲ್ಲದವ್ರು ಯಾರಿದ್ದಾರೆ ಇಲ್ಲಿಗೆ ಕಂಡವತ್ತ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ. ಹೌದೌದು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಊಟ ಆಯ್ತಾ ನಿಮ್ದು? ನನಗೆ ಸ್ವಲ್ಪ ನೆಟ್ವರ್ಕ್ ತೊಂದರೆ ಉಂಟು ಮಾರ್ರೆ, ಯಾವ್ದ್ರದ್ದು? ವೈಫೈ ತೊಂದರೆ ಉಂಟು. ಹೌದಾ, ಅದೇ ಕಟ್ ಆಯ್ತು ಒಮ್ಮೆ. ಅದು ಕಟ್ ಆಗ್ತಾ ಇರ್ತದೆ. ತೊಂದ್ರೆ ಇಲ್ಲ, ನೋಡುವ. ನಾನೀಗ ಇನ್ನು ಸ್ನಾನ ತೀರ್ಥ ಎಲ್ಲ ಆಗ್ಲಿಕ್ಕೆ ಉಂಟು. ಹೌದಾ, ಆಯ್ತಾಯ್ತಲ್ಲ, ಅಡಿಗೆ ಆದಷ್ಟೇ ಅಲ್ಲ. ಡೈಲಿ ಮಾಡ್ತೀರಾ? ಡೈಲಿ ಇಲ್ಲ, ಒಂದೆರಡು ಮೂರು ಅಷ್ಟೇ, ಹಾಗೆ ಜಾಸ್ತಿ ಇಲ್ಲ. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೆಸೇಜ್ ಬಂತಾ ನಿಮಗೆ? ಹೌದಾ, ಎಂತ? ಮ್ಯೂಟ್ ಮಾಡಿರಿ, ಕಷ್ಟ ಆಯ್ತು ಮತ್ತೆ ಚಾನಲ್ ಕಾಪಿರೈಟ್ ಬರ್ತದೆ. ಇಲ್ಲ ಇಲ್ಲ ಇಲ್ಲ, ಅದು ಸಣ್ಣ ಮೆಸೇಜ್. ಆಟೋಮೆಟಿಕ್ ಇದಾಗಿತ್ತು. ಸೊ ಯಾವುದು ಬ್ಲೂಟೂತ್ ಇದ್ದ ಸೌಂಡ್ ಬಂತಾ? ಅದು ಬ್ಲೂಟೂತ್ ಇದ್ದು ಮೈಕ್ಗೆ ಬ್ಲೂಟೂತ್ ಕನೆಕ್ಟ್ ಉಂಟಲ್ಲ, ಅದರಿಂದ ಮೆಸೇಜ್ ಬರುವಾಗ ಟೊಯ್ ಅಂತದೆ. ಅದು ಮೈಕ್ ಅಲ್ಲಿ ಕನೆಕ್ಟ್ ಆಗ್ತದಲ್ಲ, ಈ ಬ್ಲೂಟೂತ್ ಸಕ್ಸಸ್ಫುಲ್ ಅಂತ ಹೇಳಿ ಎಲ್ಲ ಹೇಳ್ತಾರೆ, ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗ್ತದೆ. ನನ್ನದೆರಡು ಸಲ ಹಾಗಾಗಿ ನಾನು ಅದು ಮತ್ತೆ ಡಿಲೀಟ್ ಮಾಡಿ ತೆಗ್ದೆ. ಹೌದಾ? ಹಲೋ ಕಿಡ್ಸ್ ಫೀಡ್ಸ್, ಏ ಹೇಗಿದ್ದೀರಿ? ನನಗೊಂದು ಹೆಲ್ಪ್ ಆಗ್ಬೇಕು ನಿಮ್ಮಲ್ಲಿಂದ. ಎಂತ? ನೀವು ದೇವರದಲ್ಲಿರುದಲ್ಲ, ಹೌದು. ನನಗೆ ಗೋಲ್ಡ್ ಹೂವು ಕೇಳ್ಬೇಡಿ ಅಂತ ಮಾತ್ರ, ಹೇಳಿ ಒಂದು, ಗೋಲ್ಡ್ ಕೇಳ್ಬೇಡಿ. ಅದು ಬೇಡ, ಫೋನ್ ಇಲ್ಲ ಅದು ನಾನು ನೋಡಿ ಕಳ್ತೇನೆ. ಗೋಲ್ಡ್ ಗೋಲ್ಡ್ ಇದು ಅದು ಬೇಡ, ಅದು ನಾನು ನೋಡಿ ಕಳ್ತೇನೆ. ಅದಕ್ಕೆ ಪೂಜೆ ಉಂಟು, ಸ್ವಲ್ಪ ಪೂಜೆ ಇಟ್ಟಿದ್ದೇನಲ್ಲ. ನನಗೆ ಬೇಕಾಗಿದ್ದು ಹೂಮಾ ಅಂತ ಹೇಳಿ ಒಂದು ಪರ್ಫ್ಯೂಮ್ ಬರ್ತದೆ, ಒಳ್ಳೆ ಕಂಡವತ್ತ ರೇಟ್ ಅದಕ್ಕೆ. ಹೌದಾ? ಅದೆಲ್ಲಿ ತುಂಬಾ ಜಾಗದಲ್ಲಿ ಸಿಗುದಿಲ್ಲ. ಒಳ್ಳೆ ಸ್ಮೆಲ್, ನಮ್ಮ ಹೋಳಿಗೆ ಸ್ಮೆಲ್ ಇರ್ತಾರ ಅದು.
ನನ್ನ ಮಾವನಿಗೆ ತುಂಬಾ ಇಷ್ಟ. ಸೊ 1-2-3 ಬಾಟ್ಲಿ ಬೇಕು. ನೀವು ಪರ್ಚೇಸ್ ಮಾಡಿರಿ, ಅದ್ರದ್ದು ಹಣ ನಾನು ಅಲ್ಲಿ ಬಂದು ತಗೊಳ್ತೇನೆ. ನಿಮ್ಮ ಎಲ್ಲ ಶಾಪಲ್ಲಿ ಸಿಗುದಿಲ್ಲ ಆಯ್ತಾ, ಹುಡುಕ್ಬೇಕಾಗ್ತದೆ ನೀವು. ಅದು ದೇರದಲ್ಲಿ ಮಾತ್ರ, ದುಬೈಲಿ ನೀವು ಕೂಡ ಇಲ್ಲ, ನನಗೆ ನಾನು ನೋಡಿದ್ದೆ. ಅದ್ರ ಹೆಸರು ಕಳಿಸಿ ವಾಟ್ಸಪ್ ಅಲ್ಲಿ. ಹಾ, ನಾನು ಕಳಿಸ್ತೀನಿ, ಫೋಟೋಸ್ ಕಳಿಸ್ತೀನಿ. ಮಾಡು ಬ್ರೋ, ಲೈವ್ ಅದ್ರಲ್ಲಿ ಹೋಗ್ತಿಲ್ಲ ಕಿಡ್ಸ್. ಡೂಪ್ಲಿಕೇಟ್ ಕೂಡ ಉಂಟು, ಡೂಪ್ಲಿಕೇಟ್ ಕೂಡ ಉಂಟು. ನಿಜವಾದ ಹೆಸರು ಉಮಾ ಅಂತ ಹೇಳಿ ಬರುದು, ಒರಿಜಿನಲ್ ವಸ್ತು ಅದು. ಒಳ್ಳೆ ಮತ್ತು ನೋಡುವ ನೋಡುವ. ಓಕೆ, ಅದ್ರದ್ದು ಕಿಡ್ಸ್ ಅವರೇ, ಊಟ ಆಯ್ತಾ ನಿಮ್ದು? ಯಾರು? ಕಿಡ್ಸ್ 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 ಬಿಡ್ಸ್ ಊಟ ಆಯ್ತಾ ನಿಮ್ದು? ನಮ್ಮ ತುಶಾಂತ್ ಬ್ರೋ ಲೈವ್ ಅಲ್ಲಿ ಇದ್ದಾರೆ, ಅವರಿಗೆ ಸಹ ಸಪೋರ್ಟ್ ಮಾಡಿ ಆಯ್ತಾ. ಅವ್ರದ್ದು ಚಾನೆಲ್ ಉಂಟು. ಮುದ್ದು ಬಂದ್ರ ಸುಜಾತಕ್ಕ ಬತ್ತೇರು. ಸುಜಾತಕ್ಕ ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೆ. ಮುದ್ದು ಬಂದಿಲ್ಲ, ಇನ್ನು ಬರ್ಬೇಕಷ್ಟೇ. ಜನ ಇಲ್ಲ, ಜನ ಕಡಿಮೆ ಬರ್ತಾರೆ ಆಗಿದ್ದಾರೆ ಈಗ. ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ ಹಾಗೆ. ಇವತ್ತು ಸ್ವಲ್ಪ ಬರ್ತಾರೆ, ನೀವಿದ್ದೀರಲ್ಲ ಇಬ್ರು ಯಾರು ಅಂತ ನೋಡ್ಲಿಕ್ಕೆ ಬರ್ತಾರೆ. ಹಾಗೆ ಅಸ್ಮಿತಕ್ಕನ ಲೈವ್ ಅಲ್ಲಿ ಇದ್ದ ಮಾರೆ, ಹೌದಾ? ಒಳ್ಳೆ ಮಾತಾಡಿದ್ದವು ಮಧ್ಯಾಹ್ನ. ನನ್ಗೆ ಅವರ ಒಟ್ಟಿಗೆ ಲೈವ್ ಮಾಡ್ಬೇಕಂತ ಮನಸ್ಸಿತ್ತು ಮಾರೆ, ಹೇಗೆ ಮಾಡೋದು ಗೊತ್ತಿಲ್ಲ. ಅವರು ಪೋಸ್ಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಹಾಕಿತ್ತು, ಅವ್ರು ಪೋಸ್ಟ್ ಮಾಡಿ ಜಾಯಿನ್ ಮಾಡಿಸುದು. ಓ, ಲೈವ್ ನೀವೊಂದ್ಸಲ ಆಗುವಾಗ ಪೋಸ್ಟ್ ಉಂಟಲ್ಲ, ಮಾಡುದಾ ಲಿಂಕ್ ಅನ್ನು? ಈಗ ನೀವು ಟುಗೆದರ್ ನನಗೆ ಕಳಿಸಿದ್ರಲ್ಲ, ಲಿಂಕ್ ಕಳಿಸಿದ್ರಲ್ಲ, ಅದೇ ತರ ಅವ್ರು ಮೊದ್ಲು ಪೋಸ್ಟಿಗೆ ಹಾಕಿ ಆಮೇಲೆ ಲಾಗಿನ್ ಆಗುದು. ನಾವು ಸಹ ಜಾಯಿನ್ ಆಗ್ಬಹುದು, ಯಾರು ಸಹ ಜಾಯಿನ್ ಆಗ್ಬಹುದು. ಮಾಡ್ಬೋದು, ಹಾಗೆ ಮಾಡ್ಬೋದು. ಹೌದಾ? ಇನ್ನೊಮ್ಮೆ ನೋಡ್ಬೇಕು. ತುಳು ಬರ್ಪುಣಿ ಅಂಡ ಆತ್ ಬರ್ಪುಜಿ ಒಂತೆ ಅಡ್ಡ ತುಳು ಬರ್ಪುಣರಿ ಯಾರಿಗೆ ಎಂಕ ಅಂದು ಹೊರಾರ ಸರ್ತ ಬಾರ್ತೀವಿ. ಅಚ್ಚ ಅಡ್ಡ ಅಂತ ಗೊತ್ತಿ ಎಂಕ್ಲಿ ತಿಕ್ಕಿನ ಭಾಷೆ ಊರ ಮಾತಾಡುವ, ಮಲಯಾಳ, ಕನ್ನಡ, ತುಳು ಮಿಕ್ಸ್. ಅವೇ ಹೊರವರ ಸರ್ತ ಬೋಪೇರು, ಬಕ್ಕ ಹೊರವರ ಹೊಡೆದ ಬೋಪೇರು ಅಂದು ಅವು ಸಾಜಿ ನೇರತ್ತಿ ಹೊರಕೊರತ್ತೆ ಸಾಜಿ ಅಂಚ. ಹಾಯ್ ಧನಂಜಯ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಬಂದಿದ್ದಕ್ಕೆ. ಸಾಗರ್ ಬ್ರೋ, ಐ ಆಮ್ ಕಮಿಂಗ್ ಟು ಅಂತಿದ್ದಾರೆ. ಸಾಗರ್ ಬ್ರೋ ಬಲೆ ಲೈವ್ ದಾದಾಪುರ ಸುಜಾತಕ್ಕ ಇಷ್ಟರಿ ಸಾರಿ ಬೀನಾ ವಣಂದುಲ್ಲೇರು, ಸೀನಾ ವಣಂದುಲ್ಲೇರು, ಎಂಕ್ಲ ಬರ್ಪುಂಡು ವಣಂದುಲ್ಲೇರು. ತುಳು ಇರೇಗ ತುಳು ಬಾರಂದೆ. ಧನಂಜಯ್ ಬ್ರೋ ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ಯಾರೆಲ್ಲ ಲೈವ್ ಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಒಟ್ಟಿಗೆ ಇವತ್ತು ನಮ್ಮ ಗೆಸ್ಟ್ ಆಗಿ ತುಶಾಂತ್ ಅವರಿದ್ದಾರೆ. ನಮಸ್ತೆ ನಮಸ್ತೆ ಸಾಗರ್ ಬ್ರೋ, ಮನಸಾಡಿ ದಾದ ಸ್ಪೆಷಲ್ ಇರೇಗ ಈರೋರ ಲೈವ್ ಬಲೆ ನಟ್ಟಿಗೆ ಸಾಗರ್ ಬ್ರೋ ಅವರ ಲೈವ್ ಬಲೆ. ಸಾಗರ್ ಬ್ರೋ ರಚನಾ ಶೆಟ್ರ್ ಬತ್ತೀರಿ. ಹಾಯ್ ರಚನಾ ಶೆಟ್ರೆ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ, ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ಅಶೋಕ್ ಜಮ್ದಾರ್ ಬತ್ತೀರಿ. ಹಾಯ್ ಅಶೋಕ್ ಬ್ರೋ, ವೆಲ್ಕಮ್ ಟು ಲೈವ್. ಹೌ ಆರ್ ಯು? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸುಜಾತಕ್ಕ ಅರೆನ ಇಲ್ಲು ಓಲಿ ಫಲ್ನೆ ಕೇರಳ ಕಾಸರಗೋಡು, ಕೇರಳ ಕಾಸರಗೋಡು ಬಂಡೆ ಜನರೇ ಬೆಳೆದಿದ್ದಾರೆ. ಮಮತಾ ಶೆಟ್ರ್ ಬತ್ತೀರಿ. ಹಾಯ್ ಮಮತಾ ಶೆಟ್ರೆ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ, ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ವನಸಾಡಿ ದಾದ ಸ್ಪೆಷಲ್ ವಾವ್ ಪನೊಂದುಲ್ಲೇರು ಸಾಗರ್ ಬ್ರೋ. ಸಾಗರ್ ಬರ್ ತೂಕ ಯಾಲ ಗೊತ್ತೊಂದಿಲ್ಲ ಬೈದಿರಿ ಉತ್ತಮ್ ಭಂಡಾರಿ ಬತ್ತೀರಿ. ಹಾಯ್ ಉತ್ತಮ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಲಕ್ಷ್ಮೀ ಪೂಜಾರಿ ಬತ್ತೀರಿ. ಹಾಯ್ ಲಕ್ಷ್ಮೀ ಪೂಜಾರಿ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ, ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ಏರ್ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ. ಅಂಚನೆ ನಮ್ಮ ತುಶಾಂತ್ ಬ್ರೋನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿ. ಇರೇಗ ಮೆಸೇಜ್ ಮಾಡ್ರಿ ಆಪಣೆ ನಾನು ಪಿನ್ ಮಾಡ್ಪೇರು ನನ್ನ ಚಾನೆಲ್. ಲ್ಯಾಪ್ಟಾಪ್ ನೆಕ್ಸ್ಟ್ ಇಜ್ಜಿ ಮೂಲ ಲ್ಯಾಪ್ಟಾಪ್ ಬಾಯ್ ಪನ್ಕ ಸಾಧಾರಣ ಜನ ತೀರ್ನ ಗುರ್ತ ಉಂಡತ ಆಲ್ರೆಡಿ ನಮ್ಮ ಲೈವ್ ಬೈದಾರೆ ಐತಿ. ಲಕ್ಷ್ಮೀ ಪೂಜಾರಿ ಉಂಡ ಗೊತ್ತಿಜ್ಜಿ. ಉತ್ತಮ್ ಭಂಡಾರಿ ಫಸ್ಟ್ ಟೈಮ್ ಬರ್ತಾರೆ ಲೈವ್. ಥ್ಯಾಂಕ್ ಯು ಸೋ ಮಚ್. ಇರ್ನ ಊರೊಲ್ಪ ದಾದ ಮತ್ತೊಂದು ಪಂಡಡ್ಡ ಎಡ್ಡೆ ಬೊಕ್ಕ ಲಕ್ಷ್ಮೀ ಪೂಜಾರಿ ಸಿಸ್ಟರ್ ಒಲ್ಪ ಊರು ದಾದ ಪಂಡಡ್ಡ ಎಡ್ಡೆ, ಮಮತಾ ಶೆಟ್ರ್ ಒಲ್ಪ ಊರು ದಾದ ಪಂಡಡ್ಡ ಎಡ್ಡೆ. ಸೊ ಲೈವ್ ಬೈದ್ನೆಕ್ ಥ್ಯಾಂಕ್ ಯು. ಅಂಚೆ ನನ್ನ ಚಾನೆಲ್ ಗೊಂಚು ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಸಪೋರ್ಟ್ ಮಾಡ್ಪ್ಲೆ, ವಿಡಿಯೋನ್ ಪೂರ ತೂವೊಂದು ಪ್ಲೇ. ಇರು ಡೈರೆಕ್ಟ್ ಕಿರುಪರಿಚಯ ಬಂದು ಉಡ್ಲೇನಂದ್ರೆ ಅವು ಕಿರುಪರಿಚಯ ಬಂದ ಏರ್ನ ಇದು ಈರಿಗೆ ಏನರತ್ತೆ ಈರ್ನ ಪೂಜಾರಿ ಈರ್ನ ಚಾನೆಲ್ ಕಿರುಪರಿಚಯ ಪಲ್ಲೆ ಬರೋಡದ
ಸೊ ಅಂಚ ಪಂಡದ ನೋಡು. Hi Irushi, Prasadini, how are you? Thank you so much for coming. Welcome to live. How are you? I am fine. How are you? She's from Sri Lanka. ಶ್ರೀಲಂಕಾ ಗೊತ್ತಾಂಡು ಪುದರ್ಗೆ ಏನಂಗ್ಲೆ ಗೊತ್ತಾಂಡು. He is my friend Tushant. Say ಬಟ್ ಐ hi to ಡೋಂಟ್ him. ಇಂಗ್ಲಿಷ್ ಬುದ್ಧಿ. How are you ಅಂತಿದ್ದಾರೆ. ಐ ಆಮ್ ಫೈನ್ ಬ್ರೋ. ಮೆಸೇಜ್ ಉಂಟು ಮರೆದಾದ. ಒಳ್ಳೆಯರು ಮಾರ ಜನ ಇದ್ದಾರೆ ಪಾಚನ ಕ್ಲಿಯರ್ ಇದ್ದೆ ಅವ್ರ ಜನ ಒಳ್ಳೆ ರಾತ್ರಿ ಅವು ಬರ್ತಾರೆ ಅಂಚೆನೆ ಕೋಡೆ ಆತ್ರ ಹೆಜ್ಜಾಂಡು ಹೆಂಗ್ ಬೋರ್ ಆಡ್ ಬೊಕ್ಕ ಹೌದಾ? ಬಂದ್ಮಂತಿ ಹೊರವರ ಅಂಚೆನೆ ಹೊರವರ ಬೋರ್ ಆಪು ಐಟ್ ಮುರಾಣಿ ತೋಡು ಏತ್ ಜನ ವರಾನೆ ಬತ್ತ ಮಾತೆಲ್ಲ ಪಾತೆರ ಸುರ್ಮಂತೇರಿ ಅವು ನಾನು ಲೈವ್ ಬರ್ಪೆ ಹೆಂಗಿದ್ಯ ಸುಜಾತಕ ಲೈವ್ ಬರ್ಪಾರ ಓಕೆ ಓಕೆ ಬಲ್ಲೆ ಅನಿರೆ ಲೆಪ್ಪು ಎಲ್ಲ ಇನ್ಸ್ಟಾಗ್ರಾಮ್ ಸುರು ಆಯ್ ಕಾಡಪುರ್ಲೆ ಎಂಕ್ ಇನ್ಸ್ಟಾಗ್ರಾಮ್ ಆಯ್ ಕಾಡಪುರ್ಲೆ ಇನ್ಸ್ಟಾಗ್ರಾಮ್ ಆಯ್ ಕಾಡಪುರ್ದು ಬೊಕ್ಕ ಅನಿರೆಗ್ ನೋಟಿಫಿಕೇಶನ್ ಕಾಡಪುರ ಬೋರ್ಡನ್ನ ಬರ್ಪಡ್ಡ ನವೀನಣ್ಣ ಪಾತೆರುಡು ನವೀನಣ್ಣ ನೀನು ಪೋಸ್ಟ್ ಬರ್ದಿಲ್ಲ ಯೂಟ್ಯೂಬ್ಗೆ ಪೋಸ್ಟ್ ಬರ್ದಿಲ್ಲ ಪೋಸ್ಟ್ ಬರ್ಚೆ ಬೊಕ್ಕ ಪೂರ ಬತ್ತೆಡ್ಡ ಪೋಡಿ ಆಪ್ ನಿಂಗ್ ಬತ್ತದ ನೆರಿಯಡ್ಡ ಮಾರ್ರೆ ನಂಗೆ ಗೊತ್ತಿತ್ತು ನಂಗಲ್ಲ ಡೌನ್ಲೋಡ್ ಶಾಂತಕ್ಕ ಬರ್ತೀರಿ ಹಾಯ್ ಶಾಂತಕ್ಕ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಒಣ ಸಂಡೇ ದಾದ ಸ್ಪೆಷಲ್ ಡಿಡ್ ಯು ಈಟ್ ಯಾ ಐ ಆಮ್ ಈಟ್ ಚಿಕನ್ ಅಂಡ್ ರೈಸ್ ವಾಟ್ ಇಸ್ ಯುವರ್ ಡಿನ್ನರ್ ಶಾಂತಕ್ಕ ಓಲ್ಡ್ ಟ್ಯಾಲೆಂಟ್ ಅನ್ನ ಅಂದಂದ ಅಲ್ಲೇ ಓಲ್ಡ್ ಟ್ಯಾಲೆಂಟ್ ಬರ್ತೀರಿ ಆ ಓಲ್ಡ್ ಟ್ಯಾಲೆಂಟ್ ಇದು ಒಣಸಾಂಡೆಗೆ ನೀವು ಓಕೆ ಓಕೆ ಒಣಸಾಂಡ್ ಶಾಂತಕ್ಕ ಐಟ್ ಇಂಗ್ಲಿಷ್ ಬರ್ಪುಡ್ ಮಾರ್ರೆ ಅವೇ ಪ್ರಾಬ್ಲಮ್ ಆಯ್ತು ಎಂಕ ಕೋರಿ ಪಕ್ಕ ರೈಸ್ ಕೋಡೆದಾನೆ ಅಂದೆ ವೆಜ್ಜಿ ಓ ಅಂದೆ ತುಷಾಂತ್ ದಾದೆ ಸ್ಪೆಷಲ್ ಸುಶಾಂತ್ ಅರ್ಥ ಇಜ್ಜಿ ಅರೆ ಎರಡು ಕೇಂದ್ರಿ ಸುಶಾಂತ್ ದಾದ ಅಲ್ಪ ಅಂದ್ಕೊಂಡ ದಾದ ಕಜಿಪುಂದಿಗೆ ಎನ್ನಿ ಎಂಕ್ ಎಂದು ಪಜೆಂಜಿ ದಾದ ಆಪಲ್ ಆಗ್ತಾವ ದಾದ ಸ್ಪೆಷಲ್ ಎಸ್ ಬರೆ ಬಿಡ ಮಿಸ್ಟೇಕ್ ಆಯ್ನಾರೆ SPL ಸ್ಪೆಷಲ್ ಎಂದು ಅದೇ ಪಜೆಂಜಿ ವನಸಾಂಡ ಎನ್ನ ವನಸಾಂಡ್ ಓಕೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬೈ ಟೇಕ್ ಕೇರ್ ಸಾಂಗ್ ಪಲ್ನೆ ಬೋರೆ ಅಡೆ ಮನಸಾಂಡೆ ಇದನ್ನು ಬ್ರುದಾದೆ ಕಚ್ಪು ಗುಡ್ ಲಕ್ ಬೋತ್ ಆಫ್ ಯು ಅನ್ನೋದು ಇರುಷಿ ಥ್ಯಾಂಕ್ ಯು ಸೋ ಮಚ್ ಶುಭರಾತ್ರಿ ಅಕ್ ಐ ರಿಮೆಂಬರ್ ಒನ್ ವರ್ಡ್ ಶುಭರಾತ್ರಿ ಅಕ್ ಶುಭರಾತ್ರಿ ಶ್ರೀಲಂಕಾ ಎನ್ನ ಆಂಡ್ ಧನು ಬ್ರೋ ಪಣದಿಲ್ಲ ಆಂಡಿ ಧನು ಭೂತಾಯಿ ನಮ್ಮ ಮೂರ್ತಿ ಸರ್ ಬಲಿಚಾರ ಮೂರ್ತಿ ಸರ್ ಪಂಡ ಲೈವ್ ಮಸ್ತ್ ಜನ ತಪ್ಪುಂಡತೆ ಮಾತ ಲೈವ್ ಪೋದು ಪಾತೇರ ಪುಣಂಚ ತುಷಾಂತನ ದಾದೆ ಟಾಪಿಕ್ ಇನಿ ಶುಭರಾತ್ರಿ ಬ್ರದರ್ ಅರ್ನ ಟಾಪಿಕ್ ದಾಡಜ್ಜಿ ನೆಟ್ ಕಮ್ಮಿ ಉಂಟು ಗ್ಯಾರ್ನ ಓ ಮಾಧವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಯ್ ಬ್ರೋ ದಾಸ್ ಅವ್ರು ಬಂದ್ರು ಹಾಯ್ ದಾಸ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಪು ಬೈಜ್ಜರಿ ತೋರ್ದು ಬೈಜ್ಜರಿ ಸಚಿನ್ ಬೈಜ್ಜಿ ಹಾಯ್ ಸಚಿನ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ₹1 ಹಾಕಿ ಅಂತಿದ್ದಾರೆ ಹೌದಾ ನಮ್ಗೆ ಹಣ ಹಾಕ್ಲಿಕ್ಕೆ ಆಗಲ್ಲ ಮಾರ್ರೆ ನಾವು ಬಡವರು ₹1 ಹೌದು ಅಲ್ಲ ಸ್ಕ್ಯಾನರ್ ಕಳಿಸಿ ನೋಡುವ ಟ್ರೈ ಮಾಡುವ ಆಗ್ತದ ಅಂತ ನಮ್ಮದು NRI ಹೋಗ್ತಾರೆ ಗೊತ್ತಿಲ್ಲ ಅರೆನ ಚಾನೆಲ್ ಪುದರ್ ಪಲ್ಲೆ ಚಾನೆಲ್ ಪುದರ್ ಪಲ್ಲೆ ಅಪ್ಪು ಸ್ವರ್ಗ ಎನ್ನ ಪುದರ ಎನ್ನ ಅಪ್ಪು ಸ್ವರ್ಗದೆತ್ತು ತುಷಾಂತ್ ಮಂಜುನಾಥದ ಬಾರ್ದೆ ಎನ್ನ ಪುದರ ಬಾರ್ದೆ ಚಾನಲ್ ಪುದರ್ ತುಷಾಂತ್ ಮಂಜುನಾಥನ ಬಾಳ್ಲದಿಕ್ಕು ಇದನ್ನ ಅಪ್ಪು ಸ್ವರ್ಗನ ಬಾಳ್ಲದಿಕ್ಕು ತುಷಾಂತ್ ಮಂಜುನಾಥ್ ಅಂದ್ ಪಾಡ್ಲೆ ಯಾರನ್ನ ಚಾನೆಲ್ ಪುದರ್ ದಿಕ್ಕು ನಿಕ್ಲೆ ಗವೆ ದಾಸು ನಾವು ಓಕೆ ನೀವು ಬ್ರೋ ನಾವು ಸಹ ಓಕೆ ಬ್ರೋ ಮಾಧವ್ ರೋಷನ್ ಅವಯ್ಯು ಅಂತಿದ್ದಾರೆ ಐ ಆಮ್ ಫೈನ್ ಬ್ರೋ ಅವಯ್ಯು ಡಿನ್ನರ್ ಆಯ್ತಾ ನಿಮ್ದೆಲ್ಲ ಊಟ ಆಯ್ತಾ ಏನ್ ತಿಂದಿರಿ ಇವತ್ತು
ಮತ್ತೆ ಯಾರೆಲ್ಲ ಲೈವ್ಗೆ ಲೈಕ್ ಕೊಡ್ಲಿಲ್ಲ ಇನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ತುಂಬಾ ಮಂದಿ ಮಾತಾಡಿದ್ರು, ಲೈಕ್ ಕೊಟ್ಟದ್ದು ಖಾಲಿ 10 ಮಂದಿಯಾ? ಮತ್ತೆ ಏನು ವಿಶೇಷ? ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಮ್ಮೊಟ್ಟಿಗೆ ತುಶಾಂತ್ ಮಂಜುನಾಥ್ ಇದ್ದಾರೆ, ಅವರಿಗೆ ಸಹ ಚಾನೆಲ್ ಹೆಸರು ತುಶಾಂತ್ ಮಂಜುನಾಥ್ ಅಂತ. ಅವರಿಗೆ ಸಹ ಸಪೋರ್ಟ್ ಮಾಡಬಹುದು ನೀವೆಲ್ಲರೂ. ಅವರು ಲೈವ್ ಮಾಡ್ತಾರೆ, ಅವರ ಗ್ಯಾರೇಜ್ ತೋರಿಸ್ತಾರೆ, ವರ್ಕ್ ಪ್ಲೇಸ್ ತೋರಿಸ್ತಾರೆ. ಆಯ್ಗೆ 1 ರೂಪಾಯಿ ದಾಯಿಗ್ ಆಯ್ ಪೊಕ್ಕಡೆ ಕಾಮಿಡಿ ಒಂದು ಕಾಮಿಡಿ ಅಂತ ಹಾ ತುಳು ಸಾಂಗ್ ಪಲ್ಲೆ ಲೈಕ್ ಕೊರ್ಪೆ ಅವನಲ್ಲ. ಓ ದೇವರೇ, ಮಹಾದೇವನ್ನ ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ, ಥ್ಯಾಂಕ್ ಯು ಆಯ್ತಾ. ನನ್ನ ನಮಸ್ತೆ ಅಂತಿದ್ದಾರೆ. ಹೇಗಿದ್ದೀರಿ ಮತ್ತೆ? ಊಟ ಆಯ್ತಾ ನಿಮ್ದು? ಏನು ವಿಶೇಷ? ಏರವು ದಾಸ್ ಬ್ರೋ, ಎಂತ ಅವಸ್ಥೆ ನಿಮ್ಮ ಮಾತಿನಲ್ಲಿ, ಏನಿದು? ಅಲ್ಲ, ಅವರಿಗೆ ಏನು ಬರ್ತಿತ್ತಂತೆ, ಅವ್ರು ಬೂಚಿ ಹಾಕಿಬಿಟ್ರು ಅವರಿಗೆ. ಇವರು ಯಾರು ಟುಗೆದರ್ ಲೈವ್ ಅಲ್ಲಿ? ಇವರು ತುಶಾಂತ್ ಬ್ರೋ ಮಾರ್ರೆ. ನೀವು ನೋಡ್ಲಿಲ್ವಾ ಅವರು ಯೂಟ್ಯೂಬ್ ಸೆನ್ಸೇಷನ್? ಅಲ್ವಾ, ಯೂಟ್ಯೂಬ್ ಸೆನ್ಸೇಷನ್ ಆಯ್ ಮಂಜು ಬಣ್ಣದಿಲ್ಲೇರು, ತುಶಾಂತ್ ಮಂಜು ಅವೇ ಶಾಂತಕ ಅನ್ನ ಯಾರು ಮಂಜು? ನನ್ನ ಏನಪ್ಪ ಮಂಜು ದೂಪಡೆ ಎಲ್ಲ ಹೋಗುತ್ತಾರೆ. ಆಯ್ ಮಂಜು ನೀರೇ ಮಂಡಿ. ಸೊ ಅತ್ತೆ ಅವು ಮಂಜು ಬಂದ್ರೆ ಪಪ್ಪನ ಹೋದರು ಮಾರ ಅಂದೆ. ತುಶಾಂತ್ ಮಂಜನ ಅಂತ ನಾನು ಪಪ್ಪನ ಹೋದರು. ಮಲ್ಲೇಜಿ ತುಶಾಂತ್ ಮಂಡ್ಯ ಅದು ಮಲ್ಲೇಜಿ ಪಣ ಮಲ್ಲೇಜಿ ಎದ್ದುಲ್ಟಾಳ ಬಂತು ಸಾರಿತ್ಯ ಮಾಡ್ತದೆ. ಮಹಾದೇವ್ ನೋಡಿದ್ದೀರಾ ನಿಮ್ಮನ್ನು? ನಾನು ನೋಡ್ಲಿಲ್ಲ ಮಾರ್ರೆ. ಎಲ್ಲಿ ನೋಡುದು? ಮಹಾದೇವ್ ಅವರೇ, ನೀವು ನನ್ನನ್ನು ಮಾತಾಡಿಸಿದ್ದೀರಿ, ನಿಮಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತಿದ್ದೀರಾ? ಬೇಕಂತ ಏನ್ ಮಾಡುದು ಈಗ? ಹೇಳಿ ಸಾಂಗ್ ಹೇಳಿ. ಆಸುದ್ರಲ್ಲಿ ನಾನು ನೋಡು ಫ್ರೆಶ್ ಆಗ್ಲಿಕ್ಕೆ ನೀರು ಬಂದಿದೆ ನೋಡ್ತೇನೆ, ಫ್ರೆಶ್ ಆಗ್ಬೇಕು. ನಾನು ಮಾಡ್ಲಿಲ್ಲ, ಸೆಕೆ ಸಾಕಿ ಮತ್ತೆ ಸ್ನಾನ ಮಾಡಿದ್ರೆ ನೀವು ಲೈವ್ಗೆ ಜಾಯಿನ್ ಆಗಿದ್ದು ಮತ್ತೆ ನೀವು ಲೈವ್ ಎಂಡ್ ಆದ್ಮೇಲೆ ಮಾಡಿ, ಇನ್ನು ಹೋಗ್ಬೇಡಿ. ಹೌದಾ? ಹಾಗೆ ಓಕೆ ಓಕೆ. ಮತ್ತೆ ಅಂತದ್ದು ಲೈವ್ಗೆ ಬಂದ್ಮೇಲೆ ಹೋಗ್ಲಿಕ್ಕಿಲ್ಲ. ಬರ್ಸ ಉಂಡಾ? ಬೆಗರ್ ಅಲ್ಲಿ ಬೆಗರ್ ಯಾವ್ದೋ ಬೆಗರು ಮಾರೆ, ಯಾರ ಫುಲ್ಲು ಈ ಎಂಕ್ಲ ಕ್ಯಾಂಪ್ ಫೈರ್ ಅಂತ ಬಂತಾರದ ಸೂಪಾರ್ದು ಕುತ್ತಗೊಳ್ಳಿ ಬರದ ಚಲಿಕ್ಲಿ ಅಂಚ ಕುಲ್ಲೆ ಕಾಪುನು ವ್ಯಾರ ಆಪುನಜಿ ದೋಂಬುರ ಕಾರ ಬೆಡ್ ಕುಲ್ದಿದ್ದೀನಿ. ಬೆಡ್ ಕುಲ್ದೇರಿಗೆ ನನ್ನ ಬೆಡ್ ಮಿತ್ತಿ ನನ್ನ ಬಾಣದಾಗಿ ನಿಮ್ಮನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ವೈದ್ಯರು ಸೂಪರ್ ಅಂತಿದ್ದಾರೆ. ನನಗೆ ಹೀರೋ ಮಟ್ಟ ಸಿಕ್ತಿ ಈಗ. ಹೌದು, ಅವರ ಮುಖ ಹಾಗೆ ಉಂಟು. ಅದ್ರಲ್ಲಿ ಒಬ್ಬ ಹುಡುಗ ಇದ್ದಲ್ಲ, ನಿಮ್ಮ ಹಾಗೆ ಉಂಟು ಅವರ ಮುಖ. ಪ್ರಶಾಂತ್ ಅದ ಪ್ರಶಾಂತ್ ಕೊರಿಯಾ ಥ್ಯಾಂಕ್ ಯು ಲೈಕ್ ಕೊರ್ನೆಕ್ ಅವೇ ಅದು ಕಾಸರಗೋಡು ಗಾಯನಿ ಹುಡುಗಿ ಎಂತ ಒಳ್ಳೆ ತೊಳುತ್ತೆ ಬಾಡಿ ಊರು ದಪ್ಪ ದಪ್ಪ ಅದೇ ಜಿಮ್ ಬರಬಹುದು ಎಂತ ಸೆಟ್ ಆದ ಬಾಡಿ ಒತ್ತೆ ಜೋಕ್ಲೆ ಆಪರ್ಚುನಿಟಿ ಜಾಸ್ತಿ ಉಂಟು. ನಮಲಕತ್ತು ನಮಕ ದುಂಬು ಚಾನ್ಸ್ ಎತ್ತಿಕೊಂತು ಜೋಲ ಜಿಮ್ ಓಪನ್
ಇತ್ತ ಎಲ್ಲೆಲ್ಲಿ ಜೋಕ್ಲೆಗೆ ಬೇರೆ ಚಾನ್ಸ್ ಸಿಕ್ಕಿಲ್ಲ. ಒಂದು ಚಾನ್ಸ್ ಸಿಕ್ಕರೆ film ಹೋಗಿ. ಶಾಂತಕ್ಕ ನಗಾಡ್ತಾ ಇದ್ದಾರೆ. ನಿಮ್ಮ ನಗುವಿಗೆ ಕಾರಣವಾದರೆ ಏನು ಶಾಂತಕ್ಕ? ಕಾರಣ ಹೇಳಿ ಶಾಂತಕ್ಕ. ಹೀರೋ ತರ ಇದ್ದಾನೆ ಅಂತ ಹೇಳಿಯಾ? ಹೌದು. ಅದಾಗಿರ್ಬೇಕು. ಅಯ್ಯೋ ದೇವ, ಸ್ವಲ್ಪ ನೀರು ಆಫ್ ಮಾಡ್ತೀನಿ ಮುಲ್ಪ. ನನ್ನದು ಬರ್ತಿದ್ದಿ ದಾಳಿ ಬರ್ಲತ್ತ ಅನ್ನೋದು. ನೀರು ಆಫ್ ಮಾಡ್ತೀನಿ. ನೀವು ಎಲ್ಲಿಂದ? ನೀವು ಮಂಗಳೂರು? ಯಾರನ್ನು ಕೇಳುವುದು, ಹಾ, ನನ್ನನ್ನ ನಾನು ಅವರನ್ನ? ಮಂಗಳೂರಲ್ಲಿ. ಅಲ್ಲ, 6 ಎಂಕಿಗೆ. ಹಾ, ಓಕೆ. ಪಲ್ಲೆ ನೀರು ಪಲ್ಲೆ. ನನ್ನದು ಕೇರಳ. ನನ್ನ ಸ್ವಂತ ಊರು ಮಡಿಕೇರಿ. ನಾನು ಕೇರಳದಲ್ಲಿ ಶಿಫ್ಟ್ ಆಗಿ ಇರೋದು. ತಾಯಿ ಊರಲ್ಲಿ ಸೆಟಲ್ ಆಗಿದ್ದೇನೆ. ಈಗ ಆಧಾರ್ ಕಾರ್ಡ್ ಎಲ್ಲ ಕೇರಳದ್ದಾಗಿದೆ. ಆಧಾರ್ ಇದು ರೇಷನ್ ಎಲ್ಲ ಕೇರಳದು. ವೋಟರ್ ಐಡಿ ಕೂಡ ಕೇರಳದು. ಈಗ ಪ್ರಸ್ತುತ ದುಬೈಯಲ್ಲಿ ಇದ್ದೇನೆ, ಶಾರ್ಜಾ ಎಂಬ ಊರಲ್ಲಿ. ಈವೆಂಟ್ಸ್ ಮಲಯಾಳಿ. ಮಲಯಾಳಿ. മലയാളത്ത് പണ്ട് ഇതൊക്കെ അർത്ഥാവി പക്ഷെ എനിക്ക് ഞാൻ മലയാളം ഉണ്ടല്ലോ, എനിക്ക് മലയാളം ಓದಿರ ಬರ್ಲು. ಪಾತಿರ್ಬೇಕು ಅವ್ರನ್ನ ಪಾತಿರ್ತಾವ ಬರೆಯರ್ ಓದಿರ್ಲು. ಈ ಕೆಲವು ಮಲಯಾಳ ತಗ್ಲಿರ್ತಾರದ ಮಿಡ್ಲ್ ಕೇರಳ ತಗ್ಲಿರ ಬೆಂಗಳೂರು ಇರ್ತಾರ ಅದ್ರ ಗಡ್ಡೆ ಕನ್ನಡ ಮಾತಾಡ ಗೊತ್ತು, ಬರೆಯರ ಗೊತ್ತು, ಇದು ಓದಿರ್ಲ ಗೊತ್ತು. ಬರೆತ್ನವಲ್ಲ ಅದು ಓದಿರ್ಲ ಗೊತ್ತಾಗ್ಬೇಕು, ಜಸ್ಟ್ ಪಾತಿರ್ನ ಮಾತ್ರ. ಸಾಂಗ್ ಅದೇ ಇಜ್ಜ ಶಾಂತಕ ಸಾಂಗ್ ಸಾಂಗ್ ಹೋಗ್ ಪನ್ಪಿನಿ ತಂದೆ ಯಕ್ಷಗಾನ ಅಂತ ಪದ ಮಾಡ್ಲಿ ಎಡ್ಡೆ ಇಜ್ಜಿ ಪುರಾಣಿ ಮಾಡ್ಲಿ. ಬಂದು ಪೂರ ಬೋರ್ ಹಾಪುಡಿತ್ತೆ ಪರತ ಆತನು ಪೂರ. ಅದು ಇರಿ ಆ ತುಳು ಬಗ್ಗೆ ಬಂದ್ ಬರದು ಎಂಕೇದಿ ಕೇಳಿ ಕೇಳಿ ಮುಡಿ ತುಳುವ ಏನು ಬಂದ್ರೆ ತುಳುವ. ಐವ ಪತ್ತ ಅಜಿಪ ಪದ್ಯ ಉಂಟು ಅವೇನು ಪಂಡ ಪಂಡದ ಎಂಕಿ ಎತ್ತ ಬಚ್ಚಿದ್ ಹೋದ್ರು ಓವೇನು ಪನ್ಪಿನಿಂದ ಆಪುಂಡು. ಒಂದು ಏರ್ ಅಣ್ಣ ಒಂದು ಹಾಯ್ MMM ವೆಲ್ಕಮ್ ಟು ಲೈವ್ ಎಂಚೊಲ್ಲರು ನಡುಟು ತಿರ್ಗುನುದಾನೆ ಅಣ್ಣ ಅವರ ನೆಟ್ವರ್ಕ್ ದ ಅರ್ನ ನೆಟ್ವರ್ಕ್ ಎನ್ನ ನೆಟ್ವರ್ಕ್ ಗೊತ್ತು. ಅವು ತುಶಾಂತ್ ಬ್ರೋ ತುಶಾಂತ್ ಫ್ರಂದ್ ಅರ್ನ ಪುದರ್ ಅರ್ಲ ಶಾರ್ಜಡ್ ಪುನಿ ಬೊಕ ಅರ್ನ ಚಾನೆಲ್ ಪುರ ಉಂಡು. ತುಶಾಂತ್ ಮಂಜುನಾಥ್ ಬಂದು ಸರ್ಚ್ ಮಂತಾಡ ತಿಕ್ಕುಯಿರಾರು. ದುಬೈ ತಾರ MM ದುಬೈದಾರ ಎಲ್ಲಿರುದು ಬ್ರೋ? ಅವು ಪುರ ಗೊತ್ತು ಜಿ ಓಳುಪುನು ದಾರ್ ಪಂತೇರು ಓಲಾ ಉಳ್ಳೇರು ಮತ್ತೆ ದುಬೈ ಡುಪ್ಪುನು ಬಂಡೇರು. ಎಷ್ಟು ಜನ ಇದು ಮಾಡ್ತಾರ ಬೆಕೆ ಇದೆಯಾ ಅಲ್ಲಿ ಮೇಲೆ ನೋಡಿ ಸೀಟ್ ಮನೆನಾ? ಅದು ನಿಮ್ಗೆ ಕ್ವಶನ್, ಸೀಟ್ ಮನೆನಾ ನಿಮ್ದು? ಅಲ್ಲ ಎಂಕ್ಲಾರು ಹಾಕ್ಲು ಬಾಯಿ ಬಿಡಿರು ಆಜ್ ಬೆಟ್ಟು ಬರ್ಚಿ ತೊಚ್ಪಾಚ್ ಮಲ್ಲೆಚ್ಚಿ ತೊಂದ್ರೆ ಜನ ಇದ್ದೀರು 2 ಜನ ಇದ್ದಾರೆ, ಬಾಕಿಯವರ ಸೈಟ್ ಗೊತ್ತಿರು ಬೇರೆ ಅಂದ. ಹರಿನಕ್ಕ ಬತ್ತೀರು. ಹಾಯ್ ಹರಿನಕ್ಕ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ದಾದ ಸ್ಪೆಷಲ್. ಅವು ಬೆಡ್ ದ ಸೀಟಾ ಬೆಡ್ ಬೆಡ್ ಅಂದ್ ಮಹಾದೇವ್ ಅವರೇ, ಇದು ಬೆಡ್ ಆಯ್ತಾ? ಬೆಡ್ ಅಲ್ಲಿ ಇರುತ್ತೆ ಕುವೇಟ್ ಡುಪ್ಪುನ್ಗೆ ದುಬೈ ಕುವೇಟ್ ಡುಪ್ಪುನ್ಗೆ ಬೆಡ್ಡಿನ ಮೇಲೆ ಇನ್ನೊಂದು ಬೆಡ್ ಇದೆ. ಸೊ ನಿಮಗೆ ಶೀಟ್ ಹಾಕಿದಾಗೆ ಕಾಣುದು ಅಷ್ಟೇ. ನೀವು ಮಲಯಾಳಿ ತರ ಕಾಣಲ್ಲ, ವೀರ ಕನ್ನಡಿಗ ತರ ಕಾಣ್ತೀರ ಅಂತೀರ. ಅವರು ಮಲಯಾಳಿ ಅಲ್ಲ, ನಿಜವಾಗಿ ಅವರು ಕನ್ನಡಿಗರೇ. ಅವರು ಕನ್ನಡಿಗರೇ, ನಿಜವಾಗ್ಲೂ ಅವರು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದು. ಅವರ ತಾಯಿ ಮಲಯಾಳದವರಂತೆ. ಹಾಗೆ ಬ್ರದರ್ ಈ ದುಬೈ ಉಪ್ಪುನಿ ಎಂಚ ಬೈದಿನಿ ನಿರ್ಬಂಧ ತಪ್ಪಿ ಹಚ್ಚತ್ತಿ ಎನ್ನ ಅಮ್ಮನ ಭಾಷೆ ತುಳು, ಯಾನು ಕನ್ನಡ, ಎನ್ನ ಪಪ್ಪ ಕನ್ನಡ, ಅಮ್ಮನ ಭಾಷೆ ತುಳು, ಕೇರಳದೇ ಪೋಯ್ನಿ, ಅಮ್ಮನ ಭಾಷೆ ಮಲಯಾಳ. ಗೊತ್ತಲ್ಲ ಬ್ರದರ್ ದುಬೈ ಅಂಚ ಬೈದಿ ನೀವು ಅಂದ. ಬ್ರದರ್ ದುಬೈ ಪುನೀರಾ? ಓಕೆ 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 ಓಕೆ. ಆರು ಕುವೈಟೆಡ್ ಉಪ್ಪುನ್ಗೆ ಅರ್ನ ಬ್ರದರ್ ದುಬೈ ಉಳ್ಳೇರು ಅಂಚಾರು ಬೈದಿನಿ ತಿರ್ಗೇರೆ.
ඊර ಯಾನ್ ಒರೇ ಮಾತ್ರ ತೂಪಿನಿ ಇನಿ ಯಾನ್ ಒರಿಯೇ ತೂಪಿನಿ ಅಂದೆ. ಓಕೆ ಓಕೆ, ನೋ ಪ್ರಾಬ್ಲಮ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಸೆಕೆಂಡ್ ಸೈಪುಡು ಮಾರ್ರೆ ಏಸಿ ಯಾನ್ ಬಂಡಲ ಯಾಸಿಜ್ಜ ಹಂಗಿದೆ ಪೊಚ್ಚಿ ಮಾರ ಜನಗಳು ಫೋಡಿ ಇರ್ಬೇಕ. ಅಜ್ಜಿ ಅಜ್ಜಿ ಹತ್ರ ಮಜೆಲ್ಲ ಉಂಟು ತೊಂದ್ರೆ ಇಜ್ಜಿ ಸೆಕೆಂಡ್ ಸೈಪುಡು ನಾತ್ ಮಲ್ಲು ಗುಡ್ಡು ಹೌದಾ ಏಸಿಜ್ಜ ಏಸಿ ಉಂಡು. ಏಸಿ ಇತ್ತದ ಸೆಕೆ ಪುಣ್ಣ ಅವು ಅವ ಬಾಕ್ಸ್ ಏಸಿ ಅದ ಇದು ಮಲ್ಲ ಗೋಡೆ ತುಳ ಇಂಜ ಚಿಕ್ಕವನ ಬಾಕ್ಸ್ ಅದು ಬೊಕ್ಕ ಕುಕಿಂಗ್ ಆ ಮಾಡ್ತಾರೆ ಏಸಿ. ಅಂಚ ಅದು. ಹ್ಮ್ ಮಲ್ಲು ಬಾಯ್ಸ್ ಆರ್ ಗುಡ್ ಬಣ್ಣದಲ್ಲೇರು. ಮಲ್ಲು ಬಾಯ್ಸ್ ಆರ್ ಗುಡ್ಡ ಏರಿಗ್ ಬಣ್ಣ ಅವು ಅವಿರೇಗ್ ಬನ್ನಿ ಮಲಯಾಳಿ ಗುಡ್ ಒಂದು. ಓ ಅಂಚನಾ. ಮಲ್ಲು ಬಾಯ್ಸ್ ഓ പണ്ട് മലയാളി ഹിന്ദു. മലയാളി അല്ല മലയാളത്തിൽ സംസാരിച്ച അവർക്ക് ആർക്കും മനസ്സിലാവില്ല വേണ്ട മതി. എനിക്ക് മനസ്സിലായില്ല. ಇರಿಗಳ ಗೊತ್ತಿದ್ಯಾ ಅರ್ಥ ಆಗುದ್ಯಾ ಒಂದ್ಸತಿ ಗೊತ್ತಿರ್ಬೋದ ಅರ್ಥ ಆಪುಣಂಚೂರು ಅಣ್ಣ ಪಾತೇರ ಆಪುಚ್ಚಿ ಪರಯ ಪಟ್ಟಿಲ್ಲೆ പറയാൻ പറ്റില്ല അല്ലെ അത്ര ಹಂಗಿದೆ ಪೋರ್ಚಿಗೆ അതൊന്നുമില്ല അതിലൊന്നുമില്ല മറ്റൊരാളെ സംസാരിക്കുന്ന കേട്ടാ മതി താനെ തന്നിൽ താനെ വരുമല്ല മിണ്ടാന്ന്. ಅದನ್ನು ಓದಿ ಮೆಸೇಜ್ ಓದಿ ನಿಮ್ಗೆ ಬಂದಿರೋದು. ಎಂತದು ಮುಖ್ಯ ತಂದೆ ಮನೆ ಅಥವಾ ಹೌದೌದು ಹೌದು ಬ್ರೋ. ನಿಜವಾಗಿ ನಾನು ನಿಜವಾಗಿ ನನ್ನ ಊರು ಕೊಡಗು, ತಂದೆ ಊರು ಕೊಡಗು. ಸೊ ನನ್ನ ತಾಯಿಗೆ ಕೊಡಗು ಅಂದ್ರೆ ಒಂದಷ್ಟು ಇಷ್ಟ ಅಲ್ಲ ಅಂತಲ್ಲ ಇಷ್ಟವೇ, ಆದ್ರೆ ಅಲ್ಲಿ ಚಳಿ ಈ ಒಂಥರ ಚಳಿ ಟೈಪ್ ಅಲ್ಲ, ಅವರಿಗೆ ಚಳಿ ಆಗುದಿಲ್ಲ, ಮೈಯಲ್ಲಿ ಸ್ವಲ್ಪ ಇರಿಟೇಷನ್ ಎಲ್ಲ ಆಗುವಂತ ಬಿಂಬಗಳು ಮುಖದಲ್ಲಿ ಒಡೆಯುದು ಎಲ್ಲ ಆಗ್ತದಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಲ್ಲಿ ನಿಲ್ಲಿಕ್ಕೆ. ಸೊ ಅವರು ತಾಯಿ ಊರಲ್ಲಿ ಬಂದು ನಿಲ್ಲುವ ಅಂತ ಹೇಳಿದಕ್ಕೆ ನಾವೆಲ್ಲರೂ ಒಪ್ಪಿಕೊಂಡು ಅಲ್ಲೇ ನಿಂತಿರೋದು, ತಾಯಿಗೋಸ್ಕರ ನಿಂತಿರೋದು. ನಾವು ಬಿಡಿ ಹುಡುಗರು ಎಲ್ಲಿ ಹೋದ್ರು ಬೇಕು ಸೆಟ್ ಆಗ್ತದೆ. ತಾಯಿಯಂದ್ರಿಗೂ ಹಾಗೆ ಅಲ್ಲ, ಕೆಲವರಿಗೆ ಒಂದೊಂದು ಪ್ಲೇಸ್ ಆಗಲ್ಲ, ತುಂಬಾ ಸೆಕೆ ಇದ್ದಲ್ಲಿ ಆಗಲ್ಲ. ಹರಿನಕ್ಕ ವನಸಾಂಡಕ್ಕೆ ಏನೊಂದು ವನಸಾಂಡ ಹರಿನ ಸಿಸ್ಟರ್ ಇರ್ನಾಡೆ ಅದೇ ಸ್ಪೆಷಲ್ ಇರೇಗ ಯಾಕೆ ಮಸಿ ಹಾಕೊಂಡು ಅದಕ್ಕೆ ಅವ ಅರೆಗ ಆಸೆ ಆಪುಂಡು ಬ್ರೋ ಇಂಜಿನ ಬನ್ಯಾರ ಎಂಕ್ ಆಸೆ ಆಪುಂಡು ಬ್ರೋ ನಿಗ್ಲಿಗ್ ಲೈಕ್ ಲಿಂಕ್ ಪಿನ್ ಚಲೋ చెయ్యో ಶೀಲಾವತಿ ಅವರೇ ಹೇ ಗೈಸ್ ಬಂದಿದ್ದೀರಿ. ಹಾಯ್ ಶೀಲಾವತಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಂಡ್ ಬಸಳೆ ಬಡಂದು ಮೇರು ಅಂದೆ. ಓಕೆ 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 ಬಸಳೆ ಕಜಿಪು ತಿಂದೊಂದು ಬತ್ತಲಮ್ಮ ಮುಲು ಬಸಳೆ ದಿನ ಆದಿವೋತ್ಸವ ಅಂದ ಹೌದಾನೆ ಊರು ಪೋತಿಯಾರ ಊರುಡ್ಲ ಉಂಡು ಬಸಳೆ ಬಾರಿ ಇಷ್ಟ. ಮತ್ತೆ ಇಲ್ಲ ಅರ್ನ ನಿಮ್ಮ ಇರ್ನ ಚಾನೆಲ್ ಲಿಂಕ್ ಮೆನ್ಷನ್ ಮನ್ಪಲೆ ಅಂದ ವಾ ಪೂಜಿ ಐತೆ ಅರ್ನ ಚಾನೆಲ್ ಇರು ತುಷಾಂತ್ ಪಂದ ನಾಡ್ಲೆ ತುಷಾಂತ್ ಮಂಜುನಾಥ್ ಅಪ್ಪು ಸ್ವರ್ಗ ಪಾಡ್ಲ ಅಪ್ಪು ಸ್ವರ್ಗ ಪಾಡ್ಲ ತಿಕ್ಕೊಂಡು ಅವೇ ಶೀಲಾವತಿ ಕೆಂಚ ಉಳ್ಳರ್ ನಮಸ್ತೆ ಸಂಪನ್ನ ನಮಸ್ತೆ ನಿಮ್ ಜೊತೆ ಮಾತನಾಡಿ ಸಂತೋಷವಾಯ್ತು. ಇವರನ್ನು ಪರಿಚಯ ಮಾಡಿದ್ದಕ್ಕೆ ನಿಮಗೆ ನಮಸ್ತೆ ಅಂತಿದ್ದಾರೆ. ಥ್ಯಾಂಕ್ ಯು ಸಂಪದನ್ನ. ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ ಮನಸಾಂಡೆ ಅದೇ ಸ್ಪೆಷಲ್. ಮಹಾದೇವಣ್ಣ, ನೀವು ನಿಜವಾಗಿ ನೀವು ಮರೆತಿರ್ಬೋದು, ಅಸ್ಮಿತಾ ಅಕ್ಕ ಅವರ ಲೈವ್ ಅಲ್ಲಿ ನೀವು ನನ್ನನ್ನೊಂದ್ಸಲ ಮಾತಾಡಿಸಿದ್ದೀರಿ. ಸೊ ಮರೆತಿದ್ದೀರಾ ಗೊತ್ತಿಲ್ಲ, ಒಂದು 2-3 ದಿನದ ಹಿಂದೆ ನಾನು ಟುಗೆದರ್ ಅಲ್ಲಿ ಇದ್ದೆ, ನಾನು ಮಾತಾಡಿಸಿದ್ದೇನೆ ನಿಮ್ಮನ್ನು, ನೀವು ಕೂಡ ಮಾತಾಡಿಸಿದ್ದೀರಿ. ಅರೆನ ಪುದರ್ ಮಂಜು ತುಷಾಂತ್ ಪಂಡದಿ ತುಷಾಂತ್ ಬೊಕ್ಕ ಅಪ್ಪು ಸ್ವರ್ಗ ಅಂದ ಚಾನೆಲ್ ಬ್ರೋ, ಇದು ಅಪ್ಪು ಸ್ವರ್ಗ ಅಂತ ಹೇಳಿ ಗ್ಯಾಪ್ ಕೊಡ್ಬೇಡಿ. ಯಾರಿದು ಹರಿಣಿ ಅಲ್ಲ, ಅವರು ಹರಿಣಿ ಮೇಡಮ್ ಅಲ್ಲೋದು.
ಅಪ್ಪು ಸ್ವರ್ಗ ಅಂತ ಗ್ಯಾಪ್ ಕೊಡ್ಬೇಡಿ, ಡೈರೆಕ್ಟ್ ಅಪ್ಪು ಸ್ವರ್ಗ ಅಂತ ಕೊಡಿ, ಗ್ಯಾಪ್ ಕೊಡ್ಬೇಡಿ. ಅಲ್ಲ ಅಪ್ಪು ಗ್ಯಾಪ್ ಸ್ವರ್ಗ ಬೇಡ, ಅರಿನ್ಯ ಕೈರಡ ಡೈರೆಕ್ಟ್ ಕೇಣಿ ಅಪ್ಪು ಎಂಚ ಉಳ್ಳಾರ್ ಸ್ವರ್ಗ. ಪಂಡದು. ಅರಿನ್ಯ ಕೈರಡ ಕೇಣಿ ಎಂಚ ಉಳ್ಳಾರ್ ಪಂಡದು. ಯಾನ್ ಸೂಪರ್ ಅಕ್ಕ. ಲಕ್ಕೊರ್ಚಿ ಪ್ಲೀಸ್ ಕುಲ್ಲೆ ಸಾಂಗ್ ಉಳ್ಳೊಂದು. ತುಳು ಅದೇ ಸಾಂಗ್ ಕೇಳಿದ್ರೆ ಪಲ್ಲೆ ಇರು. ಓಕೆ ನಿಮ್ಮಿಬ್ಬರಿಗೂ ಶುಭರಾತ್ರಿ ಮೇಡಮ್. ಓಪನ್ ಬಿನಿ ಎತ್ತು ಪಲ್ಲೆ ಎಡ್ಡೆ ಪಲ್ಲೆ ಅಲ್ಲಿ ಪುತ್ತೂರ್ದ ಚಿಕ್ಕವ, ದತ್ತೂರ್ದ ದೊಡ್ಡವ ಅವು ಅಲ್ಲಿ. ಅವು ಇಜ್ಜಪ್ಪ. ಈರ ದಾದಂ ಕೊಡುತ್ತುಂಡ ಒಂದೊಂದು ಪದ ಇಪ್ಪುಣತ ಗೊತ್ತಿದ್ದ ಅವೇನು ರಿಕ್ಮೆಂಟ್ ಡೌನ್ಲೋಡ್ ಹಾಕ್ಬಿಡು. ರಿಕ್ಮೆಂಟ್ ಡೌನ್ಲೋಡ್ ಮಾಡ್ತು ಕೇನ್ ಒಂದು ಒಂದು 2-3 ಸತಿ ಕೇಂದ್ರ ನಾವು ತನ್ನಂತೆ ಬರ್ಪು ಯಾನ್ ಪುರ್ಸೋತಿಜ್ಜಿ. ಅನ್ಸದೆ ಕೆವಿ ಅತ್ತೆ ಅಚ್ಚರ ಫ್ರೀ ಕೊಡತ್ತ ಕೆವಿಕ್ಕು ಮಾತ್ರ 2-3 ಸತಿ ಏರ್ ಕೇಳಲಿ ಪತ್ತೆ ಒಜೇ ಮಾತಿಗೆ ಪದ ಹೆಂಗ್ ಕಚ್ಚ ಬರ್ಪುಣೆ ಹೆಂಗ್ ಪದ ಅನ್ಪುಣಂಚ. ಇಜ್ಜಪ್ಪ ಈರ್ ಪನ್ಪರ ಪಲ್ಲೆ ಒಂಜಿ ಪಲ್ಲೆ ಚಲೋ ಇನಿ ಒಂಜಿ ಈರ್ ಪಲ್ಲೆ. ಓ ಇಷ್ಟು ಜನಲ್ಲ ನಿಜದ ಒರೇ ಕಡೆ ಮತ್ತೆ 2 ಜನಲ್ಲ. ನಾನು ಆಲ್ರೆಡಿ ಕನೆಕ್ಟ್ ನಿಮಗೆ, ಅವರು ನಿಮ್ಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದಾರಂತೆ. ಅಂಜು ಮೀನಾ ಬಂದ್ರು. ಹಾಯ್ ಅಂಜು ಯಾರು ಮೀನಾ ಅವರೇ, ವೆಲ್ಕಮ್ ಟು ಲೈವ್. ತುಶಾಂತ್ ಯಾರು ಕನೆಕ್ಟ್ ಆಗಿರೋದು? ಅರಿನಾರ್ ಅವರು ನಿಮ್ಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ. ಹೌದಾ, ನೀವು ಅಂಜು ಮೀನನ್ ನೋಡಿದೆ ಅವರಿಗೆ ನಾನು. ಕನೆಕ್ಟ್ ಆಗಿ ಆಯ್ತಾ? ಅಂಜು ಮೀನರ್ ಅವರು ಹೊಸತು ಚಾನೆಲ್ ಮಾಡಿದ್ದು, ಅವ್ರು ಸಹ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಹೌದಾ, ಓಕೆ. ಪ್ಲೀಸ್ ಅನ್ನ ಯಕ್ಷಗಾನ ಗಂಧ ಸಾಂಗ್ ಫಲ್ಪ್ಲೆ ಪ್ಲೀಸ್. ಎಂಕೆ ಆದಿದೇವಿ ಎಂಟ್ರಿ ಸಾಂಗ್ ದೇವಿ ಮಹಾತ್ಮ್ಯದ. ಅಯ್ಯೋ ದೇವ್ರೆ ಅವು ವರ್ಪುಜಿ ಕಲ್ಪರೆಲ್ಲ ಬಾರಿ ಬಂಗೊಂಡು. ಯಾವ್ದು ದೇವಿ ಯಾವ್ದು ಸಾಂಗ್ ಯಾವ್ದು? ಬೋಲ್ಡ್ ಬೋಲ್ಡ್ ಪಾವನ ಚರಿತೆ ಆತೆ ಗೊತ್ತು ಪುನಃ ಹಿಂಗ್. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯನು ಅಯ್ಯೋ ಪಿಂದುಂಡೆ ದೇವಾ. ಗುಟ್ಟುಡೆ ಕಣ್ಣುಡೆ ನನ್ನ ಕಟ್ಟು ಪಾಡ್ಯಾನೆ ಗತ್ತದಾನೆ ನಿನ್ನ ಮಟ್ಟು ಯಾನು ಪಿಂದೊಂಡೆನೆ ತಡ್ಯಡೆ ಕುಲ್ಲಾದೆ ನನ್ನ ಮರ್ಲು ಮಲ್ತಾನೆ ಉಡಲ ಬಾಕಿಲು ದಡಬಡ ಬಟ್ಯಾಲು ನಿದಿರದ ಕಣ್ಣುಡು ಎನನು ಲೆತ್ತಾಲು ಸಡಗರುಡೆ ಯಾನು ಬಾಕಿಲು ಜೊತ್ತೇನೆ ಮಟ್ಟದ ಪೊನ್ನೆ ಸಾಂಗ್ ಬರ್ತೀಯ ಅಲ್ಲಿ ಒರಿ ಸಾಂಗ್ ಬೋರ್ಡ್ ಬಂದ್ಬಿನಿ ಒರೆ ಬರ್ತೀವಿ ಅನ್ಬಿನಿ ಆಗ ಅವಸ್ಥೆ ಗೊತ್ತು. ಪುನೀತ್ ಅವ್ರು ಬರ್ತೀರಿ. ಹಾಯ್ ಪುನೀತ್ ಅನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್. ಮಿಲ್ಗರ್ ಸ್ಟುಡಿಯೋ ಬರ್ತೀರಿ. ಹಾಯ್ ಮಿಲ್ಗರ್ ಸ್ಟುಡಿಯೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು ಮಟ್ಟದ ಪೊಣ್ಣು ಸರಿತಕ್ಕರೆ ಒಣದುಳ್ಳೇರು. ಅರಿನಾ ವಾವ್ ನೈಸ್ ಒಣದುಳ್ಳೇರು. ಅಯ್ಯೋ ಅನ್ನಾಗ ನಾಚಿಕೆನೆ ಒಣದುಳ್ಳೇರು. ಅಂದೆ ಪದ್ಯ ಬಂದಾಗ ಕೆಲವರು ಬರ್ತೀವಿ ಅಂತೀನಿ, ಕೆಲವರು ಬೋರ್ಡ್ ಬಂದ್ಬಿನಿ. ಐಕೆ ಅಂತ ಪದ್ಯ ಕಮ್ಮಿ ಮಂತೆ ಖಾಲಿ ಪಾತೆರ್ನ ಯಾವ ಅಣ್ಣ ನಾನು ನಿಮ್ಮ ದೊಡ್ಡ ಅಭಿಮಾನಿ. ಯಾರಿಗಿದು? ನವೀನಣ್ಣನಿಗ ನಮೀಗ? ಇಬ್ರಿಗೂ ಓ ಇರೇಗ ಕಜಿಪದಾದೆ ತುಶಾಂತ್. ಪಜಂಜಿ ಗೈಪ್ ಮಾಡ್ತೀನಿ. ಪಜಂಜಿ ಗಂಜಿ ಬಂತೇನೆ ಗಂಜಿ ಬರೋ ರೆಡಿ ಮನಸಾನಲ್ಲೇ ತಪ್ಪುಡಿ. ಹಾಯ್ ಮಿಲ್ಗರ್ ಸ್ಟುಡಿಯೋ ಬಂದಿದ್ದಾರೆ. ದೀಪಕ್ ಅವ್ರು ಬರ್ತಾರೆ. ಹಾಯ್ ದೀಪಕ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಹಾಯ್ ಮಕ್ಕಳ, ಊಟ ಆಯ್ತಾ ಅಂತಿದ್ದಾರೆ. ನಮ್ದು ಊಟ ಆಯ್ತು ದೀಪು ಅವರೇ, ನಿಮ್ದು ಆಯ್ತಾ ಊಟ? ಹೇಗಿದ್ದೀರಿ ಮತ್ತೆ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ? ಅವೆಂಚಿನ ಹೂ ಬೇಕೇ ಪರಿಮಳದ ನಾವು ಭಜನೆ ನವೀನನ ನೋಡಿ. ಅಭಿಮಾನಿ ಸಂಘದಲ್ಲಿದ್ದೇವೆ ಅಂತಿದ್ದಾರೆ. ಓ ಬೇಕೆ ಪರಿಮಳದ ಭಜನೆ ಬನ್ನಿ ಇಂಕ ನನ್ನ ಭಜನೆ ಬಾರಿ ಬಂಗೊಂಡಿ ಅವು ದಿನ ಅವು ಪಂಡಿನ ಎಲ್ಲ ಪಂಡ ಬಲ್ಪು ಹರಿನಕ್ಕ ಎಲ್ಲ ಬಲ್ಪು ಓನರನ್ನ ಪಿರೂರಿ ಆರು ಅಲೆ ಉಳ್ಳೇರು ಅಲೆ ತೋಜ ಸೈಡ್ ಯಾರಿಲ್ಲ ಮುಳ್ಳೆಲ್ಲ ಒಡೆಯಲ್ಲ ಗೊತ್ತಿ ಇರ್ನ ಚಾನೆಲ್ ಇಜ್ಜಿ ಎಂಕ್ ತಿಕ್ಕುಜಿ ಬಣದುಳ್ಳೇರು ವನಸಾಂಡ್ ನಿಮ್ಮದು ತಮ್ಮನ ಯಾನ್ ಪನ್ಲೆಕ್ಕ ಪಾಡ್ಲೆ ಬಂತೋರ್ತೆ ಬಡಣ್ಣ ಅಪ್ಪು ಸ್ವರ್ಗನ ಪಾಡ್ಲೆ ಅದಕ್ಕೆ ಶ್ರೀ ದೇವಿ ವೀಣಾ ಸರಸ್ವತಿ ದೇವಿನ ವರ್ಕ್ ದ ಫೋಟೋ ಅದೀತೆ ಯಾನ್ ಮಂತಿನ ಶ್ರೀ ದೇವಿ ವೀಣಾ ಸರಸ್ವತಿ ದೇವಿನ ವರ್ಕ್ ಅವು ಸೊ ಅದೇನ ಫೋಟೋ ಅಂದಿತ್ತೆ ತೂಲೆ ಗೊತ್ತಾವ್
ನಿನಗೆ ಗೊತ್ತಾಯ್ತು ನಾನು ಬರ್ಪೈತೆ ನಾನು ನೆಟ್ಟಿದಾಳದ ಬರ್ಪೈತೆ ಇಟ್ಕೋದು ಒಂಜಿ 2 ನಿಮಿಷ ಐಡಪ್ಪ ಏನಣ್ಣ ಹಾ ಓಕೆ ಓಕೆ. ಮಾತಾಡೊಂದು ಪ್ಲಾನ್ ಬರ್ಪೈತೆ ಬರ್ಪ ಆನ್ ದೀತೆ ಬರ್ಪೆ ನೆಟ್ಟಿದಾಡು ಬತ್ತ ವನಸಾಂಡೆ ದಾದೆ ಕಜಿಪು ಎಂಕ ಕೋರಿ ಬ್ರೋ ಕೋರಿ ಕೋರಿ ಇರೆಗ್ ದಾದೆ ಕಜಿಪು ಈರು ಇಲ್ಲಡು ಇಜ್ಜಾರು ಉಳ್ಳೆ ಉಳ್ಳೆ ಯಾನ್ ಇಲ್ಲಡೆ ಉಳ್ಳೆ ಅರೆನೆ ಲೈವ್ ಒಟ್ಟಿಗೆ ತೊಂದಿನ ಮೊಬೈಲ್ ತೊಂದಿನಿ ಅಪ್ಪು ಸುರ್ಗತ್ ಸ್ವರ್ಗ ಸ್ವರ್ಗ ಯಾನು ಮಾಡುಂದೆ ಅಲ್ಲ ಒಂದು ಮೆಸೇಜ್ ಮಾಡಿ ಅಪ್ಪು ಸ್ವರ್ಗ ಅಂತ ತೂಲೆಗೆ ಲಿಂಕ್ ಪಾಡ್ರೆ ಆಪುಜಿ ಬ್ರೋ ಲಿಂಕ್ ಪಾಡ್ರೆ ಆಪುಜಿ ಮೀನ್ ಕಜಿಪು ಓಕೆ ಓಕೆ ಓಕೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಯಾರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆರು ಒಳ್ಳೆರು ಯಾರು ಉಳ್ಳೇರು 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 ಯಾರು ಬರ್ಪೇರು ಯಾರು ತೀರ್ಥ ಅಂಗಡಿಗೆ ಹೋಯ್ರು ಅರೆಗೆ ಒಂಜಿ ನೆಟ್ ಪ್ಯಾಕ್ ಕಣ ಎರೊಂಡಿಗೆ ಅಂಚ ಲೈಕ್ ಕೊಡದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ದೆಲ್ಲರದು? ಏನು ವಿಶೇಷ ಮತ್ತೆ? ಒಂಜಿ ಪಾಯ ಒಂಜಿ ಪಾಯ ಒಂಜಿ ಪದ್ಯ ಪದ್ಯ ಓ ಪಂಪಿನಿ ಪಂಡ ಪಂಡದ ಪೂರ ಬೋರ್ ಆತನ್ ಕೇಂದ್ ಕೇಂದ್ ನನ್ನ ಪದ್ಯ ವಾರಗೊರವೇ ವಾರಗೊರ ಪದ್ಯ ನೋ ಸಾಂಗ್ ನೋ ಸಾಂಗ್ ನೋ ಸಾಂಗ್ ಸಾಂಗ್ ಬಿಡ್ಚಿ ಪಾತಿರ್ಗತೆ ಇನಿ ಗದ್ಯ ಮಾತ್ರ ನನ್ನ ಪದ್ಯ ಬುಡ್ಚಿ ಓಕೆ 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 ನನ್ನ ಗದ್ಯ ಪಾತಿರ್ಗ ಓಕೆ. ಪದ್ಯ ಬುಡ್ಚಿ ಏನಾಯ್ತು ಯಾರು ಮಾತಾಡಲ್ಲ? నరేష్ కుమార్ బత్తర్ గుడ్ ఈవినింగ్ బ్రో పనులు హాయ్ బ్రో గుడ్ ఈవినింగ్ వెల్కమ్ టు లైవ్. ఎప్పుడున్నారు? బాగున్నారా? భోజనం చేసినారా? ಪುರ ದೇವಿ ಮಹಾತ್ಮೆ ಆಟದ ಸಾಂಗ್ ಬೋರ್ಡು ಎಲ್ಲ ಈ ಕಲ್ತೊಂದು ಬಲ್ಲೆ ಓಕೆ ಓಕೆ. ಅನ್ನಪಚಾರ್ ಅವರೇ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಹೀಗೆ ಬಂದೆ ಅಂತಿದ್ದಾರೆ. ಊಟ ಆಯ್ತಾ ನಿಮ್ದು? ಏನ್ ವಿಶೇಷ ಮತ್ತೆ, ಹೇಗಿದ್ದೀರಿ? ಎಂಟ್ರಿ ಸಾಂಗ್ ಅವೇ ದೇವಿ ಪಾವನ ಚರಿತೆ ಅವೇನ್ ಗೊತ್ತುಜ್ಜಿ ಪದ್ಯ ಆಯ್ತಾ, ಲಿರಿಕ್ಸ್ ಎಲ್ಲ ಗೊತ್ತುಜ್ಜಿ ಅವ ಸುಲಭಜ್ಜಿ ಅಂಚ ಪಂಡ
ಅಪ್ಪು ಬೆಳಗಾವಿ ಬಂದ್ರು. ಹಾಯ್ ಅಪ್ಪು ಬೆಳಗಾವಿಯವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೀವ್ ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರು ಮಾತಾಡ್ತಾ ಇಲ್ಲ. ಹೌದು ಮಾರೆ, ಎಲ್ಲರೂ ಮಾತಾಡ್ತಾ ಇಲ್ಲ. ಐ ಆಮ್ ವೆರಿ ಫೈನ್ ಅಂತಿದ್ದಾರೆ ನಮ್ಮ ನರೇಶ್ ಕುಮಾರ್ ಅವರು. ಅಂಜು ಅವರು ಹೌದು ಹಾಯ್ ಅಂತಿದ್ದಾರೆ. ಶೀಲಾವತಿ ಅವರು ಬರೆಯರುಂಡು. ಓಕೆ ಓಕೆ. ಆಶಿಯಾ ಓಕೆ ಓಕೆ. ಬಾಯ್ ಬಾಯ್. ಊಟ ಆಯ್ತಾ? ನಮ್ದು ಊಟ ಆಯ್ತು ಅಂಜು ಅವರೇ. ನಿಮ್ದು ಆಯ್ತಾ ಊಟ? ಹೇಗಿತ್ತು ಊಟ? ನಿಮ್ಗೆ ಏನಿತ್ತು ಊಟಕ್ಕೆ? ಮತ್ತೆ ಹೇಗಿದ್ದೀರಿ? ಹೇಗೆ ನಡೀತಾ ಉಂಟು ನಿಮ್ಮ ಲೈವ್? ರೈಸ್ ಮತ್ತೆ ಸಾಂಬಾರಾ? ಓಕೆ ಓಕೆ ಓಕೆ. ನನಗೆ ಕೋಳಿ ಪದಾರ್ಥ ಇತ್ತು ನಿನ್ನೆ ಮಾಡಿದ್ದು, ಮತ್ತೆ ರೈಸ್. ಊಟ ಆಯ್ತಾ ಬ್ರೋ? ನಮ್ದು ಊಟ ಆಯ್ತು ಬ್ರೋ. ನಿಮ್ದು ಆಯ್ತಾ? ಸೂಪರ್ ಅಂತಿದ್ದಾರೆ ಬ್ರೋ. ಎಲ್ಲ ರೆಡಿ ಅವ? ಎಲ್ಲ ರೆಡಿ ಎಲ್ಲ ಗೊತ್ತುಜ್ಜಿ. ಅವು ಆತು ಸುಲಭಜ್ಜಿ. ಅವ ಅಂಚ ಕಲ್ಪರ ಆಪುಜಿ. ಅವನ ಬರೆ ಕೇಳಿ ನಾನು ನಾನು ಜಾಯಿನ್ ಆಗ್ತೀನಿ. ನಿಮ್ಗೆ ಹೇಗೆ ಕಳಿಸುವುದು ಹೇಗೆ? ನಿಮ್ದು ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಆಯ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಕುಬೂಸು ಚಿಕನ್ ಕರಿ. ಓ ಅಂದೆ. ಓಕೆ 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 ಓಕೆ. ಅವು ಶೋಕ್ ಆಪ್ನದೆ ಅಂಡ ಗ್ಯಾಸ್ಟ್ರಿಕ್ ಆಪ್ನಂತೆ ಹೊರವರ ಎಡ್ಡೆ ಆಪ್ನ ಏಪಲ್ ಅವರ ಕುಬೂಸು ಮಟನ್. ನನಗೆ ಗೊತ್ತು, ನಾನು ಬರ್ತೀನಿ ಬಿಡಿ ಅಂತಿದ್ದಾರೆ. ಹೌದಾ? ಹೇಗೆ ಬರ್ತೀರಾ? ನಾವು ನಿಮ್ಗೆ ಲಿಂಕ್ ಕಳಿಸ್ಬೇಕಲ್ಲ, ಅದಕ್ಕೆ ನಾನು ಹೇಳಿದ್ದು. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಹೇಳಿ ಮೆಸೇಜ್ ಮಾಡಿ, ಆಗ ನಾನು ನಿಮ್ಗೆ ಲಿಂಕ್ ಕಳಿಸ್ತೇನೆ ಅದರಲ್ಲಿ ನಾಳೆ. ಅಯ್ಯೋ ಓ ಹೃದಮ್. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರೆ ಗೊತ್ತುಂಡ ಅಂತ ಕೇನ್ವೇನ್. ಓ ತುಶಾಂತ್ ಬ್ರೋ ಉಳ್ಳಾರ? ತುಶಾಂತ್ ರೇ. ಓ ತುಶಾಂತ್ ರೇ. ಅನಿಲ್ ಅವ್ರು ಬಂದ್ರು. ಹಾಯ್ ಅನಿಲ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ದು? ಏನ್ ವಿಶೇಷ ಮತ್ತೆ? ಹೇಗಿದ್ದೀರಿ? ಇವತ್ತು ಟುಗೆದರ್ ಮಾರೆ. ಅವ್ರು ಎಲ್ಲಿ ಹೋದ್ರು, ಎಲ್ಲೋ ಹೋಗಿದ್ದಾರೆ, ಬರ್ಲಿಲ್ಲ ಇನ್ನು. ಸಾಂಗ್ ತಕ ತೈ ತಕ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ಗೊತ್ತು ಜನ ಅರೇ ಗೊತ್ತು ನಕೇನ್ವೆ. ನಮ್ದು ಆಯ್ತು ಬ್ರೋ. ಚರಣ್ ಬ್ರೋ ಬತ್ತೀರಿ. ಹಾಯ್ ಚರಣ್ ಕುಮಾರ್ ಇಂಚೊಲ್ಲರ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಸ್ಪೆಷಲ್ ಮುದ್ದೆ ಅಂತಿದ್ದಾರೆ. ಹೌದು ಸುಗಮಾನು ಅಂತಿದ್ದಾರೆ. ಸುಗಮ್ ಸುಗಮ್ ഞങ്ങളെ സുഖം. നിങ്ങളെ എങ്ങനെ? നിങ്ങളെ സുഖമാണോ? ತಾಯಿ ವರವನ್ನು ಕೊಡಲು ജോഗി ഞങ്ങൾ എല്ലാവരും സുഖം. ഞങ്ങൾ എല്ലാവരും സുഖം. കൽച്ചിയ
ಎಂಟ್ರಿ ಸಾಂಗ್ ಅನ್ನ ಲೈಫ್ನಾಗ ಬರಿಪೇನ ಸಾಂಗ್ ಬತ್ತ ಅಮ್ಮ ಲೈಫ್ನಾಗ ಕಾರ್ಡ್ ಹಾಕ್ತಿದ್ದಿ ರಜೆ ಒಂದುಂಟು ಕಾಪುಡಿಗೆ ಹತ್ತಿ ಮಂಡೆ ಇರೆಗ್ ದೇವಿ ಮಾತ್ಮದ ಸಾಂಗ್ ಗೊತ್ತುಂಡ ಓ ತುಷಾಂತ್ ಬ್ರೋ ಓ ಬಲ್ಲೆ ಬಲ್ಲೆ ದೇವಿ ಮಾತ್ಮದ ಸಾಂಗ್ ಗೊತ್ತುಂಡ ಪದ್ಯ ದೇವಿ ಮಹಾತ್ಮೆದ ದೇವಿ ಎಂಟ್ರಿ ಅನ್ನಾಗ ಅವರ ಪಲ್ಲೆ ಗೊತ್ತಿತ್ತುಂಡ ದೇವಿ ಪಾವನ ಚರಿತೆ ಅಂತ ನನಗೆ ಬರ್ಪುಡತಿ ದೇವಿ ಆಗೋಯ್ತರದ ಡೈಲಾಗ್ ತೊಂದ್ರೆ ಇಲ್ಲ ಅವರಿಗೆ ಮಸ್ತ್ ಕೇಳಲಿಕ್ಕೆ ಮೊನ್ನೆಯಿಂದ ಕೇಳ್ತಾ ಇದ್ದಾರೆ ಪಾವನ ಚರಿತೆ ಅವು ಎಂಟದಾಗುತ್ತುಂಡ ಯಾನು ಮೊಬೈಲ್ ಕೇಂದ್ರ ಪಣ್ಣು ಪಣ ಪೋಪುಣ ಅವು ಅಣ್ಣಕ್ಕೆ ಈಸಿ ಹಾಕೊಂಡು ಡೈರೆಕ್ಟ್ ಬಂದರೆ ಮಾರಿ ಬಂಗ ಹಾಯ್ ಪ್ರೀತಿ ಸಿಸ್ ನಮಸ್ತೆ ಸೊ ಉಂಟುಲೆ ರೆಡಿ ಹಂಪುಗ ಯಾರು ಹಾಯ್ ಪ್ರೀತಿ ನೆಟ್ ಸಿಸ್ಟರ್ ವೆಲ್ಕಮ್ ಟು ತಿಕ್ಕೊಂಡು ಲೈವ್ ಎಂಚೋಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ರೆಡಿ ಹಂಪುಗ ಹಾ ಓಕೆ ಹಾಯ್ ತುಷಾಂತ್ ಅಷ್ಟೇ ಬ್ರೋ ನಾವು ಒಂದು ಅರ್ಧ ಗಂಟೆ ಕಾಫಿ ಉಂಡು ದಾದೆ ರಡ್ಡಿ ಜನ ಉಳ್ಳರು ಅಂದಿ ರಡ್ಡಿ ಜನ ವಾರು ನಮ್ಮ ಫ್ರೆಂಡ್ ತುಷಾಂತ್ ಬಂದು ಅರ್ನೆಲ್ಲ ಚಾನೆಲ್ ಉಂಡು ಆರ್ಮಿಕ ಇದು ಗೆಸ್ಟ್ ಆಗಿ ಶರಣ್ ಮಾತನಾಡಿ ಪೋಪಿನ ಕುಮಾರ್ ಕೇರಳದಾರ ಶರಣ್ ಕುಮಾರ್ ಕೇರಳದಾರ ಅತ್ತಪ್ಪ ಅಮ್ಮ ಲೈಫ್ನಾಗ ಅವೇ ಸಾಂಗ್ ಬೇಡ ರಡ್ಡಿಗೆ ಏ ಉಪುರ ತುಚ್ಪಾಚಿ ಜ್ಯೂಸ್ ಜ್ಯೂಸ್ ಜ್ಯೂಸ ಲೈಕ್ ಡನ್ ಬರೋದಿಲ್ಲ ಜ್ಯೂಸ್ ಪುರ ಎಡ್ಡೆತ್ತಿ ಶುಗರ್ ಅವು ಯಾನ್ ಡೈಲಿ ಅಂತ ಬರ್ಪುದಿ ಪ್ರೀತಿ ಸಿಸ್ಟರ್ ದಾದೆ ಯಾನ್ ಬರೋಣ ಟುಗೆದರ್ ಇರೇನು ಟುಗೆದರ್ ಬರ್ರೆ ಏತ್ ವರ್ಷೋದಿಂಚ ಪಣೊಂದುಲ್ಲ 10 ವರ್ಷೋದಿಂಚ ಪಣೊಂದುಲ್ಲ ಈರ್ ಓಲ್ ಬರ್ಪಾರು ಎಲ್ಲ ಬರ್ಪಾರ 7:30 ಶಾರ್ಪ್ 7:30 ಶಾರ್ಪ್ ಲಿಂಕ್ ಕಡ ಪುರ್ವ ನೀರ್ ಬರ್ಪಾರ ಎಲ್ಲ ಅಂದಿ ಉಪ್ಪಳಗೆ ಕೇರಳ ಯಾನ್ ಆದ್ರೆ ಓಲ ತೂತ ಎಲ್ಲ ಲೈವ್ ಪೂರ ಬರೋಂದಿತ್ತಾರ ಓಲ ಪಾತ್ರ ಇರ್ತಾರೆ ಬಟ್ ಇಷ್ಟೇ ಲೈವ್ ಅಂತ ಸುಮಾರು ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ನಮಸ್ತೆ ಮುದ್ದು ಮೇಡಮ್ ಎಂಚಲ್ಲರ್ ತುಷಾಂತ್ ಬ್ರೋ ಇವತ್ತು ಕಾನ್ಫಿಡೆಂಟ್ ಇದ್ದೀರಾ ಹೌದು ಅವ್ರು ನಮ್ಮೊಟ್ಟಿಗೆ ಇದ್ದಾರೆ ಇವತ್ತು ನಾವೆಲ್ಲಾದ್ರೂ ಇರ್ತೇವೆ ಒಂದು ಏರನ್ನ ಬರಿಟ್ ಅವು ನಮ್ಮ ಮೇರಿಯೇ ತುಷಾಂತಿ ಇರೇ ಗುರ್ತಾಜಾರ್ನ ಇಲ್ಲಿ ಏರನ್ನ ಬರೀತಾವ ಎನ್ನ ಗುರ್ತೈತೆ ಅನ್ನಕ್ಲೇ ಬರ್ತಾರ ಒಂದು ಯಾರು ತೂಚಾರ ಮುದ್ದು ಬೇಡ ಪಕ್ಕಡ ಅಂತ ಪಕ್ಕಡ ಕೇಳಂದ್ ಆರು ಮುರಾಣಿ ರಾಹುಲನ ಲೈವ್ ಟೂ ಒಂದಿತ್ತೆ ಇನ್ನು ಅಂದೆ ಎಲ್ಲರ ಬಂಡ ವರ್ಮ ಗಂಟೆ ಊರ್ದ ವರ್ಮ ಗಂಟೆ ಲಿಂಕ್ ಕಡ ಪೂರ್ವೆ ಈ ಏಪ ಬರ್ಬಲೆ ತೊಂದರೆ ಒಂಜಿ ಗಂಟೆ ಮನ್ಪುಗ ಜಾಸ್ತಿ ಜನ ಒಂಜಿ ಗಂಟೆ ಮನ್ಪುಗ ಅವೇ ತೂಕ ಜನ ಎಂಚ ಬರ್ಪೇರು ರೆಸ್ಪಾನ್ಸ್ ಎಂಚ ತಿಕ್ಕು ಬೊಕ್ಕ ಮುದ್ದು ಶ್ರೀನವರೆಲ್ಲ ಇಪ್ಪುಗ ಅಂಚೆನೆ ಆರು ಮುರಣಿ ದಾದಾಂಡು ಅರೆ ಮುರಣಿ ಅವ್ರ ಅಡ್ಡು ಬಾಟ್ಲಿ ಬರ್ತಿರತ್ತೆ ಅಂಚ ಇನಿ ಪಿರಿನಿ ಅರೆಗ್ ವಿರೋಧಿ ಬಾಟ್ಲಿ ಕಾಣವತ್ತೆ ಈರ್ ಮುರಣಿ ಪಟ್ಟ ಇರತ್ತೆ ಅಡ್ಡು ಬಾಟ್ಲಿ ಪತ್ತೆ ಅಂದು ಐಕಾರ್ ಪಣ್ಪಿನಿ ಅರೆಗ್ ದಾದಾಂಡು ಮುರಣಿ ಇಂದು ಸುಜಾತಕ್ಕ ಹಾಯ್ ಹಾಯ್ ಸುಜಾತಕ್ಕ ವೆಲ್ಕಮ್ ಬ್ಯಾಕ್ ಎಡ್ಡೆ ಮನಸ್ಸು ಸಪೋರ್ಟ್ ಬಂದುಂದುಲೆ ಸುಜಾತಕ್ಕ ತುಲೆ ಯಾರು ಬಾಯಿ ಬಂದು ಪೋಯರು ಪಿರ ಬತ್ತಿರು ತುಲೆ ಸಬ್ಸ್ಕ್ರೈಬ್ ಆತಂಡು ಸೂಪರ್ ಮಾಡಿ ಓಕೆ ಓಕೆ ಥ್ಯಾಂಕ್ಸ್ ಅವೇ ಇರೇಡ ಸಾಂಗ್ ಪಂಡ್ರೆ ಪನ್ನಿ ಅರೆಡ ಸಾಂಗ್ ಪಂಡ್ರೆ ಪನ್ನಿ ಅಲ್ಲ ಈರ್ ಪನ್ನೋಡಿಗೆ ಸಾಂಗ್ ಪನ್ನಿ ಒಂಜಿ ಸ್ಪೆಷಲ್ ಪಾಡಿ ಎಲ್ಲ ಮನೆ ಮಾತಾಡ ಎಲ್ಲ ಪ್ರೀತಿ ಸಿಸ್ಟರ್ ಲೈವ್ ಬರ್ಪೇರು ಅರೆನ ಸಾಂಗ್ ಪನ್ಪಕ ಅವೇ ಆರೆಡ್ಡೆ ಸಾಂಗ್ ಪನ್ಪೇರು ಅವು ಸೊ ಯಾನು ಸಾಂಗ್ ಬಂದಿತ್ತು ಪನ್ಪುಜಿಲ್ಲತ್ತೆ ಮೂರು ರೂಮ್ ಜನಪ್ನ ಗಾರಿಗೆ ಉಪ್ಪತ್ತಾಯರು ಬಲ್ಲಿ ಯಾರು ಫೋರ್ಮ್ಯಾನ್ ಕಂಪನಿ ಸೊ ಆರಿಗೆ ಉಪ್ಪತ್ತಾಯರು ಬಲ್ಲಿ ಸೊ ಅದಕ್ಕೆ ಯಾನು ಚೂರು ಪದ ಮಾಡ್ಬಿಡ ಅರ್ನ ಕೆಪಿ ಕೀ ಫೋನ್ ಬಿಡ್ಲಿ ಎಲ್ಲ ಗಿಡಪ್ಪೇರು ಮುಂಚೆ ಒಡೆಗಡ ಪೋ ಮಾರಾಯ ಅಶ್ವಿನಿ ಅಕ್ಕ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಉಂಪ್ಲೆ ಒಣಸಾಂಡೆ ಇದಾದ ಸ್ಪೆಷಲ್ ಯಾರು ಸಬ್ಸ್ಕ್ರೈಬರ್ ಎಂಕ ಮೆಸೇಜ್ ಓದರೆ ಅವಂದೆ ಬಾರಿ ಬಂಗ ಒಂದು ಮಾರ್ರೆ
ಹೆಂಗ್ ಕ್ಲಿಯರ್ ಆಗಿ ತೋಜು ಹೆಂಗ್ ಬೊಲ್ತು ತೋಜು ನಾವು ಈ ನೀಲಿತ್ತನ ಮಾತ್ರ ಕ್ಲಿಯರ್ ಆಗಿ ತೋಜು ಉಜಾರ್ ಅನ್ನ ಗೊತ್ತಮ್ಮ ಯಾನ್ ಬುಕ್ಕ 12 ಬೊಲ್ದು ಗಂಟೆ ಬೊಲ್ದು ತೋಜು ರಾತ್ರಿಗೆ ಬರ್ಪ ಲೈವ್ ಕಾಣೋದಿಲ್ಲ ಒಬ್ಬ 12 ಗಂಟೆ ರಾತ್ರಿಗೆ ಯಾನ್ ಜೆಪ್ಪು 9 ಗಂಟೆಗೆ ಬರ್ಪಾಟ ಪಲ್ನಿ ಯಾನ ಗಡ್ಡಿಲ್ಲ ಭದ್ರಾಡಂಟಿ ಆರು ಬೇಗ చెప్తారు ಯಾನ ಗುಳು ಓದಿತ್ತೇವು ಅಂದ ಆರು ಸಾಂಗ್ ಪನ್ಪುಜಾರ ಬಾಯಿಗೆ ಅಲೆ ಈ ಸಾಂಗ್ ಪನ್ಲೆ ಒಂಜಿದ ಅದನ್ನ ಜನಕ್ಕೆ ನಿರಾಸೆ ಆಪೇರು ಸೊ ಒಂಜಿ ಪನ್ಲೆ ಏರು ಇರೇ ಗೊತ್ತಿತ್ತಿನ ಒಂಜಿ ಎಲ್ಲಿಯ ಸಾಂಗ್ ಪನ್ಲೆ ಓಲ ಗೊತ್ತಿತ್ತಿನ ಪನ್ಲೆ ನಿಜಾತಾನ ಅತ್ತೆ ಓ हाँ कौन है वो वेट तो ಆರು ಸಾಂಗ್ ಪನ್ಪೇರ ತೂಕಾವೆ ಒಂತಲೆ ಒಂಜಿ ನಿಮಿಷ बाद में डिस्कनेक्ट हो जाए तो ಎನ್ನ ಸಾಂಗ್ ಪೂರ ಪರತ್ತಾಂಡಿ ಪೂರ ಅವೇ ಸಾಂಗ್ ಗಡಿ ಗಡಿ ಪಂಡ್ರೆ ಬೋರ್ ಆಪುನ್ ಬೊಕ್ಕ ನನ್ನ ಒಂತ ಸಮಯ ಸಾಂಗ್ ಕ್ಯಾನ್ಸಲ್ ನೋ ಸಾಂಗ್ ಪಾತೆರ್ನು ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೆ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಚನೆ ಶೆಟ್ರೆ ಹೇಗಿದ್ದೀರಿ ಓಲ್ಲರಿ ಕೋಡೆದ ಅಪ್ಪನ ದಿನತ್ತ ಬಗ್ಗೆ ಒಂಜಿ ಸಾಂಗ್ ಪಲ್ನಿ ಅಕ್ಲೇನ್ ಬೇಗ ಜೆಪ್ಪೆರ ಪಲ್ನಿ ಈ ಸಾಂಗ್ ಪಲ್ನಿ ತುಶಾಂತ್ ಅಪ್ಪ ಐ ಲವ್ ಯು ಪಾ ನಾನು ನೋಡಿದ ಮೊದಲ ವೀರ ಪಾಠ ಕಲಿಸಿದ So yes, picture नहीं किया? Picture है देख. Picture है ना देख. ಅರ್ನ ಬೇಲೆ ಆರು ಮಂಜು ಹೇಳ್ತಾವ ಬರುತ್ತೆ. ಸೈಂಟಿಸ್ಟ್ ಇಲ್ಲ ಬರ್ತೆ. ಇರ್ನ ಬೇಲೆದಾದ ಪಲ್ಲೆ ಸೈಂಟಿಸ್ಟ್ ಆತ ಇರು ಹಾ ಯಾನ ಶಿಲ್ಪಿ ಅದಿ. ಆರು ಶಿಲ್ಪಿ ದಾದೆ ಕಜಿಪು ಬ್ರೋ ಎಂಕ್ ಕೋರಿ ಬ್ರೋ ಕೋರಿ ಸಿಸ್ಟರ್ ಕೋಡೆದ ಇರೇಗ್ ದಾದೆ ನೋ ಸಾಂಗ್ ಹೇ ಮನೊಂದುಲ್ಲೆರ್ ಆರು ದೂರ ಪೋಯಿನಿ ಜ್ಯೂಸ್ ಕರೆಯರನ ಜ್ಯೂಸ್ ಪರೆಯರನ ಆರು ಜ್ಯೂಸ್ ಪರೊಂದೆ ಇಲ್ಲೆರ್ ಕೈಟೆ ಉಂಡು ಆರು ಬಟ್ಟಲ್ ಪತ್ತೊಂದು ಪೋಯಿರ್ ಮನೊಂದುಲ್ಲೆರ್ ಅಂದಿ ಬಟ್ಟಲ್ ಪತ್ತೊಂದು ಪೋಯಿರ್ ಆರು ದಾದ ಮನ್ಪೋಯಿರಂದೆ ಗೊತ್ತಾ ಒಂದು ಕ್ಯಾಮರಾ ಪಲ್ಟಿ ಬಂತೊಂದುಲ್ಲೆರ್ ಪ್ರೀತಿ ಅಕ್ಕ ರೋಡ್ ಆರ್ ಡೈಲಿ ಮೀನ್ಸ್ ವೆಜ್ ಇಲ್ಲದಾಗ್ಲಿಗ್ ಅರೆಗೆ ಮೀನು ಅಂದೆ ಓಕೆ ರಚನೆ ಶೆಟ್ರ ಹಾ ಬಣ್ಣದಲ್ಲೇರು ಬಾಯ್ ಅನ್ನ ಬಣ್ಣದಲ್ಲೇರು ಓಕೆ ಬಾಯ್ ಎಂ ಸತೀಶ್ ಪ್ರೀತಿ ಸತೀಶ್ ತಿಳ್ತಂದುಲ್ಲೇರು ಬನ್ನಿ ಜನರೇ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಡೆಗೆ ಮಗರಿಯರ ನಂದಿ ಕ್ಯಾಮರಾದೊಟ್ಟಿಗೆ ಮಗರಿಯರ ಅಂತ ಯೂ ಯಾನ್ ಪನ್ಪೆ ಪಂಡಿಜರೆ ಸಾಂಗ್ ಯಾರೇ ಪಂಡರೆ ಯಾನ್ ಪಂಡಿಜರೆ ಸಾಂಗ್ ಯಾರು ಪಂಡರೆ ಉಂತ್ಲೆ ಯಾರು ಪನ್ಪೇರು ಉಂತ್ಲೆ ಆರು ಬರಡ ಆರು ಓಲ್ ಮಗರ್ದೇರು ಗೊತ್ತು ಜಾತಿತ್ತೆ ಅರೆ ಲಕ್ಕ ಅವಡು ಉಂತುಲೆ ಆರು ಇನಿ ಕೂಡ ಪಾಡಿಯರ ಅಂದ್ ಪಾಡ್ದ ಆತು ನಂದು ಏರೇ ಗೊತ್ತು ಮಾರ್ರೆ ಇತ್ತ ಕ್ಯಾಮರಾದೊಟ್ಟಿಗೆ ಬೂರ್ದೇರಾರು ಅಯ್ಯೋ ದೇವರೇ ಇಂಚಾಂಡೆ ಓಲ್ಲರಿ ಓಯ್ ಬತ್ತೆ ಲಿಂಕ್ ಪೋಸ್ಟ್ ಪಾಂಡ ಏರೆಗ್ಲ ಬರ್ರೆ ಆಪುಂಡು ಬ್ರೋ ಅಂದಿ ಪಾಂಡ ಇನಿ ಹೆಂಗ್ ಗೊತ್ತಾ ನಾವು ಪಂಡೇರಾರು ಅಂಡ ಅಂಚ ಪಾಂಡವಕ್ಕ ಮಸ್ತ್ ಜನ ಬತ್ತೇಳೆ ಬಂಗಾಪುಡು ತೂಕ ಇಂಚನೆ ಏರ್ಲ ಬರ್ಪುಂಡ ಇಂಚ ಟ್ರೈ ಮನ್ಪುಗ ಲಿಂಕ್ ಕಡಪುರ್ದು ಪೋಸ್ಟ್ ಪಾಂಡ ಬರ ಬೋಸ್ಟ್ ಚಾಂದ್ ಹೋಜುನು ಪೊನ್ನನೊಟ್ಟಿಗೆ ಪೋಯರೆ ಇಜ್ಜಿ ಪೊನ್ನನೊಟ್ಟಿಗೆ ಪೋಯರೆ ಸಾಧ್ಯ ಇಚ್ಚಪ್ಪ ಅನ್ನ ಬಂದರು ಬಾವ ಬಂದರು ಬಾವ ಬಂದರು ಇತ್ತಾರನ ಪದ್ಯ ಉಂಡು ಉಂತಲೆ ಯಾನ್ ಮಾತಾರ ಕುಲ್ಲದಿತ್ತೇರನ ಪದ್ಯ ಉಂಡು ಒಂದು
ಅದೇ ರಚ್ಚ ಬಂದಿದ್ದೀವಿ ಮರ್ಯಾದೆ ಕೊಡ. ಸುಜಾತಕ್ಕ ಇರೇಗ ಇನ್ನ ಪದ್ಯೋಗ ಬೋರ್ಡರ ಕಾತ್ಕೊಳ್ತೇರು ಸತ್ಯ ಬಾಯಿ 10 ಸತಿ ಬಾಯಿ ಬಂಡೇರಾರು. ಅರೆ ಮರ್ಲೇರು ಬರ್ಪೇರ ಇಟ್ಟು ಪೋಸ್ಟ್ ಪಾಂಡ ಒಂದಿ ಎಂಕ ಅವೇ ಪೊಡಿಗೆ ಹಾಪುಂಡು ಮತ್ತದು ಕೂಡ ಎಂಕೆ ನೆರವೇರು ಮಾರ್ರೆ. ಅರೆಗು ಜುಟ್ಟು ಪೂರ ಉಂಡು ಅಂದ ಅರೆನ ಜುಟ್ಟು ಉಂಡಿ ಅರೆ ಮಲ್ಲ ಒಂದಿ ಕಲಾಕಾರಿ ಬೇಡ ಜುಟ್ಟು ಬೇಡ ಯಾನ್ ಪೊಣ್ಣು ತೂವಡಗೆ ಅಲ್ಲ ಯಾರು ಪೊಣ್ಣು ತೂವಡಗೆ ಇರೆಗ್ ಆರು ಪೊಣ್ಣು ಪೂರ ಸೆಟ್ ಮಂತ್ ಆತಂಡಿ ಭಾಗ್ಯಶ್ರೀ ತೆಲ್ತೊಂದುಲ್ಲೇರು ಇತ್ತದ ಜವನೇರೆ ಪೊಣ್ಣು ತುಯೇರುಂಡ ಅವು ದುಮ್ಮು ದಾಖಲೆಗೆ ಇತ್ತ ತೂದು ಅಕ್ಕುಲೆ ಪನ್ಪಿನಿ ಹಾ ಯಾರು ಒಂದಿ ವಾಚ್ ದ ವೇವ್ ಕೌಂಟ್ ಬ್ರದರ್ ಅಲ್ಲೇ ಲೆಕ್ಕ ಮಲ್ಪುಣು ತೂಲೆ ಅಣ್ಣ ಅವನಲ್ಲೇರು ಚಂದ್ರ ಚರಣ್ ಕುಮಾರ್ ತೆಲ್ತೊಂದುಲ್ಲೇರು ಸತೀಶ್ ತೆಲ್ತೊಂದುಲ್ಲೇರು ಪ್ರೀತಿ ಸತೀಶ್ ತೆಲ್ತೊಂದುಲ್ಲೇರು ರಚನೆ ಶೆಟ್ರಿ ಇರೇಗ ಎಂಕ ಆತಂಡಿ ಎನ್ನ ಪೂರ ಆತಂಡು ನನ್ನದಾಲ ತೂಯರಜ್ಜಿ ಪೂರ ಬೇರೆ ಆಗ್ತದೆ. ಎನ್ನ ಪೂರ ಆತನು ಆಪಿನ ಪೂರ ಆತನು ಇತ್ತ ತಾಲರ ಶುರುವಾತನು ಆಪೆ ಅರ್ನ ಆಲ್ರೆಡಿ ಮಿತ್ತೆ ಉಂಡು ಎನ್ನ ಮಿತ್ತು ಪೋರ ಶುರು ಆತನಿತ್ತೆ ಜಾಗ ಮಟ್ಟದ ಪೊಣ್ಣು ತೂವಡಗೆ ಮದ್ಮೆ ಆಡಿ ಮದ್ಮೆ ಆತನ ಏರ್ನ ಇತ್ತೆ ಆನನ ಫೋಟೋ ದುಂಬು ಕೇನ್ವೇರು ಅಂದಿ ಆನನ ಫೋಟೋ ದುಂಬು ಕೇನ್ವೇರು ಕೂಜಲ್ ಓಡೆ ಬಿಟ್ಟು ಆಯ್ತದ ನಂದು ಅತ್ತತ್ತು ಆನನ ಫೋಟೋ ಕೇನ್ವೇರು ಅಂದು ಕೂಜಲ್ ಎಡೆಬಿಟ್ಟ ಪೋತುನು ಮಿತ್ತು ಪೋತುನು ಒಂದು ಕೇನ್ರೆ ಅಂದು ರಚನೆ ಶೆಟ್ರಿ ಎನ್ನ ಮದ್ಮೆ ಆತಂಡಿ ಎನ್ನ ಮದ್ಮೆ ಅದು ಪೂರ ಸುಜಾತಕ್ಕ ಬಾಯಿ ಬರೋದಿಲ್ಲ ಇನ್ನ ಪದ್ಯ ಏಪ ಬರ್ಪುಂಡಿಯೇ ತುಷಾಂತ್ ಪದ್ಯ ಬಂಪೇರು ಬಂದು ಕಾತಂದು ಒಂಜಿ ವರ್ಷ ಆಪುಂಡು ಬಣ್ಣ ಪದ್ಯಗ ಅಲ್ಲಿ ಯಾರ ಕಾತುಕೊಳ್ಳೊಂದಿರ ಈ ಜೆಪ್ಪು ಎರಿಗೆತ್ತೆ ಜ್ಯೋತಿ ಸಿಸ್ಟರ್ ಹಾಯ್ ಜ್ಯೋತಿ ಸಿಸ್ಟರ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಬಾರಿ ಅಪ್ರೂಪ ಆತಾರೀರಿ ಮನಸಾಂಡೆ ದಾದೆ ಸ್ಪೆಷಲ್ ಮನಸಾಂಡೆ என்ன மனசாண்டு சிஸ்டர் இருநாடு மனசு ಎಂಕ್ ಚಿಕನ್ ಕರಿ ಬೊಕ್ಕ ರೈಸಿ ಪ್ರೀತಿಯ ಕಾಯಿ ಜ್ಯೋತಿ ಸಿಸ್ಟರ್ ಜೆಪ್ಪು ಎಲ್ಲಾರು ಜೆಪ್ಪುನ್ಗೆ ಪನ್ಪರ ಪದ್ಯ ಪನ್ಪರ ಸುಮ್ಯಕ್ಕ ಬತ್ತೇರು ಹಾಯ್ ಸುಮ್ಯಕ್ಕ ಏರಿ ಒಂದು ಹೊಸ ಜನತ್ತೆ ಮೇರೆ ದುಬೈದಾರೆ ನಮ್ಮ ತುಷಾಂತ್ ಪಂಡದು ದೇಸಾಯಿ ರಮೇಶ್ ಬತ್ತೇರು ಹಾಯ್ ದೇಸಾಯಿ ರಮೇಶ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಜ್ಯೋತಿ ಅಕ್ಕ ಹಾಯ್ ಪಣಂದುಲೇರು ಎಂಕ್ ಬಸಲೆ ಪ್ರೀತಿ ಪಣಂದುಲೇರು ಸುಮಿ ಅಕ್ಕ ಅರ್ನ ಸಾಂಗ್ ಇನಿ ಬರುವಾಗೆ ಅಲ್ಲೇ ಇರ್ನ ಸಾಂಗ್ ಬರುವ ಇನಿ ಹಾಯ್ ದುಬೈ ನಮಸ್ತೆ ಪಣಂದುಲೇರು ಅರ್ನ ಪುದರ್ ತುಷಾಂತ್ ಅವೇ ತುಷಾಂತ್ THUSHANT ಎಚ್ ಸುಮಿ ಅಕ್ಕ ಈರ್ ದಾನಿ ಮೂಲು ಭಾಸ್ಕರ್ ಸನಿ ಬತ್ತೇರು ಹಾಯ್ ಭಾಸ್ಕರ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಬಿಳೆ ಲೈವ್ ಬತ್ತುಂಡು ಎನ್ನ ಪಾತೆರುನು ಲೈವ್ ಬತ್ತದು ಎಂಚಿನ ಪಾತೆರುನು ಅರೆ ಲೈವ್ ಬತ್ತದು ಎಂಚಿನ ಪಾತೆರು ನೀರು ಪಾತೆ ಲೈವ್ ಪಾತೆರ್ಲೆ ಓಡು ಬೇಗ 14 ಜನ ಕಾತ್ಕೊಳ್ತೇರಿ ನೀನು ಪದ್ಯ ಮನ್ಪಿನೇಕು ಅವು ಟ್ರೈಕ್ ಏನಂತುಂಡು ರೂಮ್ ನೆಟ್ ಅದ ಲ್ಯಾಪ್ಟಾಪ್ ಡೌನ್ ಏನು ಪ್ರೀತಿ ಸಿಸ್ ವನಸಾಂಡೆ ಹೌದಾನೆ ಕಮ್ಮ ರೂಮ್ ದ ನೆಟ್ ಇಜ್ಜ ರೂಮ್ ದ ನೆಟ್ ಚೂರು ಸ್ಲೋ ಆತ ಮೊಬೈಲ್ ಗೆ ಮಾತ್ರ ಕನೆಕ್ಟ್ ಇಲ್ಲ ಅಚ್ಚ ಲ್ಯಾಪ್ಟಾಪ್ ಗ ಅವ ಯಾವ್ಡೆ ಇರೆಗ ಒಂಜಿ ನೆಟ್ ಪಾಂಡ ಲ್ಯಾಪ್ಟಾಪ್ ಗು ಯಾಪ್ ಚಿಕ್ಕಂಡಿ ಯಾನ್ ಒರಿಯಗೆ ಲೈಕ್ ಕೊರಿಯೆ ಅವೇಕ್ ರೆಡ್ ಲೈಕ್ ತೋಜಿ ಅಲ್ಪ ಇಜಿ ಒರಿಯಗೆ ಅರೆಗೆ ಲೈಕ್ ಕೊರ್ರೆಜ್ಜಿ ಆರ್ ಗೆಸ್ಟ್ ಎಂಕಲ್ನ
என்ன ஆண்டு இரேனா ಸುಮಿ ಅಕ್ಕ ಬಣ್ಣದಲ್ಲಿ ಸುಕೇಶ್ ಎನ್ ಶೆಟ್ಟಿ ಬತ್ತೀರು ಯಾಲ್ನ ಪನೋಡ ಪಲ್ಲೆ ಬ್ರೋ ಸುಕೇಶ್ ಶೆಟ್ಟಿ ವೆಲ್ಕಮ್ ಟು ಲೈವ್ ಎಂಚೊಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಮನಸ್ಸಾಂಡೆ ದಾದೇ ಸ್ಪೆಷಲ್ ವಲ್ಪ ಊರಿರ್ನ ಏರ್ ಮಾತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಅಂಚೆನೆ ಏರ್ ಮಾತ ಲೈಕ್ ಕೊಡ್ತಿದ್ದಾರಾ ಪ್ಲೀಸ್ ಲೈಕ್ ಕೊಡ್ಲಿ ಅರಡ ಬೇಗ ಸಾಂಗ್ ಪಣಿಯರ ಪಲ್ನೆ ಇಜ್ಜಿಂಡ ಅನ್ನ ಜುಟ್ಟುಡು ಪತ್ತದ ಒಯ್ಪು ಯಾನು ಏರಿ ಎಲ್ಲ ಶೆಟೀಸ್ ಪಣದುಲ್ಲೇರು ರಚನಕ್ಕ ವಿಜಯಲಕ್ಷ್ಮಿ ಅವರು ಬಂದ್ರು. ಹಾಯ್ ವಿಜಯಲಕ್ಷ್ಮಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಇವತ್ತು ಅರ್ಜೆಂಟೀನಾ ವರ್ಸಸ್ ಆಸ್ಟ್ರಿಯಾ. ನನ್ನ ಪುಲ್ಲಿ ಇವತ್ತು ಅರ್ಜೆಂಟೀನಾ ವರ್ಸಸ್ ಆಸ್ಟ್ರೇಲಿಯಾ. ನನ್ನ ಪುಲ್ಲಿ ಇದ್ದಾರ, ನಿಮ್ಮ ಪುಲ್ಲಿ ಇದ್ದಾರಾ? ಹೌದಾ? ಉಂಡು ದುಬೈದ ಊರು ಹತ್ತು ಊರುಡು ಮಾಡು ತೋಜುಂಡು ಅಲ್ಪ ಅವು ಮಾಡತ್ತೆ ಅವು ಉಂದಿಯಾರ್ನ ಬೆಡ್ದ ಶೀಟ್. ಹಾಯ್ ಬ್ರೋ ಬಣ್ಣದಲ್ಲಿ ದಿವ್ಯರಾಜ್ ಬರ್ತೀರಿ. ದಿವ್ಯರಾಜ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪ್ರೀತಿ ಸಿಸ್ದಾದ ಸ್ಪೆಷಲ್ ಬಣ್ಣದಲ್ಲಿ ಹೇಳುತ್ತಿದ್ದಾನೆ. ಹೌದಾ? ಓಕೆ ಓಕೆ. ಹಾ ಅವನಲ್ವಾ? ಸುಜಾತ ಎಲ್ಲೇ ಬರ್ಪೆ ಬಾಯ್ ಬಣ್ಣದಲ್ಲಿ. ಓಕೆ ಓಕೆ ಸುಜಾತ ಅಕ್ಕ, ಬಾಯ್ ಬಾಯ್. ಪುಳ್ಳಿ ಹೇಳಿದಲ್ಲ. ಓಕೆ 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 ಓಕೆ. ಇವತ್ತು ಮ್ಯಾಚ್ ಉಂಟದು. ನಮ್ಗೆ ಅಷ್ಟು ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಫುಟ್ಬಾಲ್ ಎಲ್ಲ ಜಾಸ್ತಿ ನೋಡಲ್ಲ ನಾವು. ಕ್ರಿಕೆಟ್ ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ಉಂಟು, ಫುಟ್ಬಾಲ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬ್ರೋ ಆರ ಅಲ್ಪ ಕುಲ್ದು ಜೀಪುಡ ಕುಲ್ದಿನಿ ಜೀಪುಡಗೆ ಅಲ್ಲ ಆರು ಅರ್ನ ಮೊಬೈಲ್ ಅಂದಕ್ ಅರ್ನ ಲ್ಯಾಪ್ಟಾಪ್ಗ್ ಚಾರ್ಜ್ ರೀಚಾರ್ಜ್ ಮಂತೊಂದುಲ್ಲೇರು. ವೆಜ್ ಜ್ಯೋತಿ ಸಿಸ್ಟರ್ ಇರೆಗ್ ದಾದೆ ಪಂದಕ್ಕೆ ಏನೊಂದುಲ್ಲೇರು ಪ್ರೀತಿ ಸಿಸ್ಟರ್. ಆಕ್ಚುಲಿ ಎಂಕೊಂಚೂರು ಪ್ರಾಬ್ಲಮ್ ಮೆಸೇಜ್ ದ ಪ್ರಾಬ್ಲಮ್ ಆವೊಂದುಂಡು ಟುಗೆದರ್ ಲೈವ್ ಅವಿನ ಎಂಚ ಸಾಲ್ವ್ ಮಾಡ್ಕೊಂಡು ಗೊತ್ತುಜ್ಜಿ. ಅಂಚ ಏನು ಬೊಕ್ಕೊಂಜಿ ಮೊಬೈಲ್ ತೂದು ಓದುನು ಅಂಚ ಚೂರು ತಿರ್ತುದು ಓಡಾಪುಣ ಇಂಕ. ಲೈವ್ ಟುಗೆದರ್ ಮಾಡ್ತಿದ್ದೀರಾ? ಯಾರು ನವೀನ್ ಬ್ರೋ ನಿಮ್ಮ ಜೊತೆ? ನಮ್ಮ ಜೊತೆಯಲ್ಲಿ ಇವತ್ತು ತುಷಾಂತ್ ಮಂಜುನಾಥರ್ ಅವರಿದ್ದಾರೆ ಶಾರ್ಜಾದಿಂದ. ಸೊ ಅವರು ಒಂದು ಚಾನೆಲ್ ಅನ್ನು ನಡೆಸ್ತಾ ಇದ್ದಾರೆ, ಅವರು ಲೈವ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆಲ್ಲರಿಗೂ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬಹುದು. ಅಪ್ಪು ಸ್ವರ್ಗ ಅಂತ ವಿತೌಟ್ ಸ್ಪೇಸ್ ಸರ್ಚ್ ಮಾಡಿ, ಇಲ್ಲದಿದ್ರೆ ತುಷಾಂತ್ ಮಂಜುನಾಥ್ ಅಂತ ಸರ್ಚ್ ಮಾಡಿ ಸಿಗ್ತಾರೆ ಅವರು. ಚಾಲುಂಡು 2 ನಿಮಿಷ ಇರ್ನ ಪಾತ್ರ ಕೇಳುಜಿ. ಹಾ ಓಕೆ ಓಕೆ. ಪ್ರೀತಿ ಸಿಸ್ ನೇಟಿವ್ ಅಂತಿದ್ದಾರೆ. ಪ್ರೀತಿ ಸಿಸ್ ಬಸಳೆ ಒಣಮಲ್ಲೇರು. ಅವರ ಕುಜಲ್ನ ರಹಸ್ಯ ಏನು ಕೇಳಿ. ಅವರ ಕುಜ ಇಜ್ಜಿಜ್ಜಪ್ಪ ಅರೇನ ಪಲ್ಲೆ ಒಂಜಿ ಬಾರಿ ಬಂಗಡು 10 ಜನ ಕುಲ್ದೇರು ಬನ್ನಿ. ಆಸ್ಕ್ ದೇರ್ ಸೀಕ್ರೆಟ್ ಆಫ್ ಕೇರ್. ನೀರ್ನ ತರಗುಜಲ್ನ ರಹಸ್ಯದಾದೆ. ತುಷಾರ್ ಮಾತಾಡ್ತಾರೆ, ಅವರಿಗೆ ಹಾಡು ಆಡ್ತಾರೆ. ಬಾಯ್ ಪ್ರೀತಿ ಸಿಸ್ ಪಣದಲ್ಲೇರು. ಓ ಪ್ರೀತಿ ಸಿಸ್ ಪೋಪಿನಾ? ಓಕೆ ಬ್ರೋ, ಟೇಕ್ ಕೇರ್. ಜ್ಯೋತಿ ಸಿಸ್ ತುಷಾಂತ್ ಬ್ರೋ, ಬಾಯ್ ಬಾಯ್ ಪಣದಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಸಿಸ್ಟರ್, ಬಾಯ್ ಬಾಯ್. ಎಲ್ಲೇ ಲಿಂಕ್ ಆಡಪುರ ಅವೇ ಪದ್ಯಪುರ ರೆಡಿ ಮಂತೊಂದು ಬಲೆ ಇದೇ ಖಾಲಿ ಪದ್ಯ ಮನ್ಪಿನ ಬೇಲೆ ಅಲ್ಲೇ ಪಾತೆರೊಂದು ನೀನೇ ಕಾವುದು ಮನು ತುಷಾರ್ ಮಾತನಾಡಿ, ಇಲ್ಲಾಂದ್ರೆ ಹೋಗಿ ಮಲಗಿ ಅವನು. ಶುದ್ಧಿ ಅಳಿಂದು ಉಂದು ದಾದಿ ಆರು ಉಂತಲೆ ಯಾರು ಪದ್ಯ ಉಂತಲೆ ಓಕೆ ಓಕೆ ಬ್ರೋ ರಚನಾ ಸೆಟ್ ತೆಳ್ತೊಂದುಲ್ಲೇರು.
ಅವು ದಾದತುಂಡ ಯಾನ ಪಾಡಿಯೇ ಬಟ್ ನಮ್ಮನ ಸ್ವರ ಇರ್ತಲ ಅವು ವ್ಯತ್ಯಾಸ ಉಂಡದಿ ಅತ್ತಿ ಈರೆಗ್ ಗೊತ್ತಿತ್ತಿನ ಬೇತೆ ಓಲ ಪದ್ಯ ಬಲ್ಲೆ ಅವು ಬಲ್ಲೆಜಿ. ಸೊ ಯಾಂಗ್ ಓದನ್ ಪಣೊಂದಿಪ್ಪುಣೆ ಅವು ಸ್ಪೀಡ್ ಉಂಡು ಅವೇನ್ ಅಕತ್ ಕಮ್ಮಿ ಎಂಪೆರ ಇರೆಗ್ ಗೊತ್ತಿತ್ತಿನ ಎಡ್ಡೆ ಗೊತ್ತಿತ್ತಿನ ಪದ್ಯ ಓಲ ಪಲ್ನೆ ಇರೇ ಗೊತ್ತಿತ್ತಿನ ಬೇತೆ ಓಲ ಆಪಣದ ಬೇತೆ ಓಕೆ ಓಲ ಟ್ರೈ ಮಾಡ್. ಹಾ. ನವೀನ್ ಬ್ರೋ ಸಂಪು ಜೊತೆ ಲೈವ್ ಟುಗೆದರ್ ಮಾಡಿ ಅವ್ರು ಬರುವುದಿಲ್ಲ ಮಾರ್ರೆ. ಅವ್ರಿಗೆ ಎಷ್ಟು ಸಲ ಕೇಳಿದೆ ನೀವು ಬನ್ನಿ ಬನ್ನಿ ಅವ್ರು ಬರ್ತಾ ಇಲ್ಲ. ಸಿನಿಮಾ ಸಾಂಗ್ ಪಲ್ನೆ ಅಂದಾರ ಸಿನಿಮಾ ಸಾಂಗ್ ಪಲ್ನೆ. ಸಿನಿಮಾ ಸಾಂಗ್ ಗೊತ್ತುಂಟ ನಿಮ್ಗೆ ಹಾಡಿ? ಯಾರು ಬೆಚ್ಚಡಿದ್ದಾರೆ ಇತ್ತೆ ನನಗೆ ಗಿಡಪ್ಪರಿ ಗ್ಯಾರಂಟಿ. ದಾದಕ್ಕೆ ಗಿಡ ಪುನಿ ಯಾರು ಫೋರ್ ಮ್ಯಾನ್ ಕಂಪನಿ ಯಾರು ಚೂರು ಹುಷಾರ್ಲ ಇದ್ದಾರೆ ಅಂದಾದ ಜೈದರ ಕಾಪಿ ಕಾಡು ಚಂದ್ರ ತುಷಾರ್ಗೆ ಅನ್ನ ಆಗಬೇಡ ಕೇಳಿ. ಬ್ರಹ್ಮನ 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 ಮನ ಎಂತ ಇಲ್ಲಿ ಹಾಡುದು ನಮ್ಗೆ ಕೇಳುದಿಲ್ಲ ನೀವು. ನದಿ ದೇವಿ ಬ್ರಹ್ಮನ ರಾಣಿ ನಾ ಆ ಆ ಗಾನಾದಿ ದೇವಿ ಬ್ರಹ್ಮರಾಣಿ ಘೋರ ವಾನಸದೋಳು ನಿಲ್ಲುವಳು ವಾಣಿ ಘೋರ ವಾನಸದೋಳು ನಿಲ್ಲುವಳೆ ವಾಣಿ ಬ್ರಹ್ಮನ ರಾಣಿ ನಿಲ್ಲು ವಾಣಿ. ಅವೇ ತಿಕ್ಕ ನೀಲಾಂಗನದಿ ಬರುವಳಲ್ಲ ನೀಲಾಂಗನರಸಿ ಬರುವಳಲ್ಲ ನೀವು ಮಕ್ಕಳು ನೀ ಮಾಲಿನಿ ಯಾರು ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಶಂಕರನೇ ಬಲ್ಲ. ಓಕೆ ಯಾವತ್ತ ಟ್ರೈ ಮಂತೆ ಸರಿ ಹೋಗ್ತಿದ್ವಿ ವಾಯ್ಸ ಇರ್ ಮೆಸೇಜ್ ಓದ್ಲಂತೆ ಇರ್ ಮೆಸೇಜ್ ಎಲ್ಲರೂ ಮುಂದೆ ಇರ್ ಮೆ ಇರ್ ಮೆಸೇಜ್ ಓದ್ಲೆ ನಾನು ಶ್ವಾಸ ಹೋದಾರ ಇರ್ ಮೆಸೇಜ್ ಓದ್ಲೆ ಬಲಿತ್ತೇರ ಮಾರಗ ಪದ್ಯಗೆ ಹಿಡಿದು ಉಳ್ಳೇ 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 ಅಯ್ಯೋ ಭಗವಂತ ನೆರಡ್ಚ yang try ಮಂತನೆ
ಭಜನೆ ಬರ್ಲಿಕ್ಕೆ ಯಕ್ಷಗಾನದ ಪದ ಉಂಟು ನಾನು ಅವೇನ ರಾಗ ತಾಳ ಕೈತು ಬೋರ್ಡ್. ಸೊ ಅತ್ತೆ ನವೀನಣ್ಣ ಬನ್ನಿ ಎಂಕ್ಲ ಅದು ಪದ ಪಂಪವನದು ಕುಸಿತು ಪಂಪುನೆ ಬಟ್ ನಿಜ ಬನ್ನಿ ರಾಗ ತಾಳ ಕೈತಿತ್ತನ ಪೂರ ಓಕೆ ಯಾ ಪಣ್ಣ ಸರಿ ಉಂಡ ಗೊತ್ತಿದ್ಯ ಅವು ಬರ್ಲಸ್ಲೆಗ್ ತೊಂದರೆ ಆಗ್ತದೆ ನಮ್ಮ ಪ್ರಾಕ್ಟೀಸ್ ಮಂತನ ಬರ್ಪಿನತ್ತೆ ಇಜಿನೆಂಚ ಬರ್ಪು ಅವು ಯಾನ್ ನಿಮಿಷ ಗೊತ್ತುಂಡ ಒಂದು ಯಕ್ಷಗಾನದ ಪದ ಕಮ್ಮಿಗೆ ಡೈಲಾಗ್ ಲೈವ್ ತೂಪುಣತ ಯಾನೈಕೆ ಡೈಲಿ ಯಕ್ಷಗಾನ ಎಂಕ್ ಬರ್ಪುಜಿ ಕೇಳೋದು ಇರೇಗ್ ಬನ್ನಿ ಐಕೆ ಇರೇಗ್ ಎಲ್ಲ ಮರ್ಯಾದೆ ಹೋದೋಡು ಎಲ್ಲ ಬರ್ಲಿಕ್ಕೆ ಸ್ವಲ್ಪ ಸುವಾಯ ಉಂಟ ಲೆಪ್ಪುಲಿ ಆರು ಓಲ್ಲೇರು ಅಂದಿ ಗುಡ್ ನೈಟ್ ಬಣ್ಣದಲ್ಲಿರು ಅಂದು ಪ್ರೀತಿ ಸಿಸ್ ಬಂಜಿ ಬೇನೆ ಲಕ್ಕಡ ತೆಲ್ತದೆ ಬಣ್ಣದಲ್ಲಿರು ಟ್ರೈ ಮಾಡ್ಕೊಂಡು ಕೂತ್ಕೋ ಗುರು ಅಯ್ಯೋ ಭಗವಂತ ಬಣ್ಣದಲ್ಲಿ ಅನ್ನ ಅಂತ ಹೇಳ್ತಿದ್ದಾರೆ ನವೀನ್ ಬ್ರೋ ಕಲಸಿ ಅವರನ್ನ ಬಣ್ಣದಲ್ಲಿರು ಗುರು ಸ್ಟ್ರಕ್ ಆಗಿದ್ದೀರಿ ನೀವು ಪ್ರೀತಿ ಹೋಗು ಗುರು ಸಾಕು ನಿಮ್ಮನ್ನ ದಾದಿ ಎಡ್ಡೆ ಜೋಕ್ ಅನ್ಬಂದ್ರೆ ಖುಷಿ ಅನ್ ನಾರ್ಮಲ್ ಪದ ಪನ್ಬೇಕು ಆ ರಾಗ ದೆಪ್ಪೊಡಂದು ಇದು ಬಂಗೊಂಡು ಬೇತೆ ಬದ್ದೆ ಬಲ್ಲೆ ನಾರ್ಮಲ್ ಬದ್ದೆ ಬಲ್ಲೆ ನಾವಂತೆ ಒರಿಯ ಬತ್ತು ನೇರಂದಿದ್ದೇನೆ ನಾನು ಪೂರಕ್ಕೆ ನಾನು ಒರಿಯತ್ತಿನ ಬಂತು ಈಗ ಒರಿಯತ್ತಿನ ಪದ ಬಂತು ಇದು ರಗಳೆ ಜನ ರತ್ತ ನವೀನ್ ಅಣ್ಣನಿಗೆ ನಾನಲ್ಲಿ ಒರಿಯಪ್ಪನ ಬಂತೆ ಅಯ್ಯೋ ಹೌದು ನಾವೆಲ್ಲ ಕಂಟ್ರೋಲ್ ಮೋಡ್ ಅಲ್ಲಿ ಇದ್ದೇವೆ ನಿನ್ನ ರಾಗ ನಮಗೆ ರೋಗ ಅಂತಿದ್ದಾರೆ ಇಲ್ಲ ಅವ್ರು ಒಳ್ಳೆ ಆಡ್ತಾರೆ ಮಾರೆ ಅವ್ರು ಈಗ ಪ್ರಾಕ್ಟೀಸ್ ಮಾಡಿದ್ದು ಅದು ಇದಲ್ಲ ಆಟದ ಯಕ್ಷಗಾನದ್ದು ಯಕ್ಷಗಾನದ್ದು ಸಾಂಗ್ ಅಷ್ಟು ಸುಲಭ ಇಲ್ಲ ನಾನು ಅದಕ್ಕೆ ಮೊದಲೇ ಹೇಳಿದ್ದೇನೆ ಅವರಿಗೆ ಬೇತೆ ಗೊತ್ತುಂಡು ಬೇತೆ ಹೋಗಿ ಗೊತ್ತುಂಡು ಪದ್ಯ ಯಾರು ಒರೇ ಕೂಡ ಪದ ಬಂತು ಗ್ಯಾರಂಟಿ ಯಕ್ಷಗಾನವಾ ಹೌದೌದು ಯಕ್ಷಗಾನ ಪಲ್ಲೆ ದಾಲ್ ಆಪುಜಿ ಎನ್ನ ಬೊಕ್ಕೊಂಡಿ ಚಾನಲ್ ಮೆಸೇಜ್ ಬರ್ಬೇಕು ಇಲ್ಲ ಓಕೆ ಓಕೆ ಅದನ್ನ ಪಿನ್ ಅಂತಿಲ್ಲ ಜನ ಬುಡಕ್ಕೆ ಸಬ್ಸ್ಕ್ರೈಬರ್ ಅವಡಕ್ಕೆ ದೀರ್ಘ ದಂಡ ನಮಸ್ಕಾರ ಅನ್ನಗ ಕಂಟ್ರೋಲ್ ಆವೊಂದಿಜ್ಜಿ ತೆಲಿ ಕೇಳೋಣಲ್ಲರು ಜನ್ಮದ ಗೆಳತಿ ಪನ್ನೆ ಅಲ್ಲ ಜನ್ಮದ ಗೆಳತಿ ಪನ್ನೊಡಿಗೆ ಅದೇನು ಕಲ್ತಿದ್ದು ಮಾಡತ್ತೆ ತುಳೆಂದನ್ನ ಬೊಕ್ಕೊಂಡಿ ಚಾನಲ್ ಅಪ್ಪು ಸ್ವರ್ಗನ ಅಪ್ಪು ಇದನ್ನ ದುಂಬು ತಪ್ಪುದಾರ್ದ ಒಂದು ಚಾನಲ್ ಹೊಸ ಚಾನಲ್ ಓಕೆ ಎಸ್ ಅದು ವಿಜಯ್ ಹೌದೊಂದು ಹೌದೌದು ರಾಗ ಅರ್ಥ ಆಗಲ್ಲ ಹೇಳಲಿಕ್ಕೆ ಈಸಿ ಆಗ್ತದೆ ರಾಗ ಅರ್ಥ ಆಗಲ್ಲ ಹಾಡೋನಿ ಗೊತ್ತುಬೇಕಿಲ್ಲ ಬರ್ರಿ ಬರ್ರಿ ಹೋಗ್ಬಿಡುವ ಅಭ್ಯಾಸ ಹಾಕೊಂಡು ಅಂದಿ ಸುರು ಸುರು ಇರ್ ಪಂಡಾಡ ಬೊಕ್ಕ ಅಭ್ಯಾಸ ಹಾಕೊಂಡು ಇರೇಗಿ ಇರ್ ಕುಡಂಜಿ ಪಲ್ನೆ ಇತ್ತೆ ಕುಡಂಜಿ ಪಲ್ನೆ ಅದೇ ಯಾರಚ್ಚಪ್ಪ ಸುಲಾಭದ ಪಲ್ನೆ ಸುಲಾಭ ಪಂಡರತ್ತ ದಾದಂದು ಪದ್ಯ ಬಣಚುಂಡೇರ ಅನ್ವಿತಾ ಉಡುಪಿ ಬಂದ್ರು ಹಾಯ್ ಅನ್ವಿತಕ್ಕ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿರೇಕ್ ಭಜನೆ ಬಲ್ನೆಗೆ ಭಜನೆ ಪನ್ನೋಡಿಗೆ ಭಜನೆ ಗೊತ್ತುಂಡೇರಿಗೆ ಭಜನೆ 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 ಕೊನೋಡ ಭಜನೆ ಬಲ್ನೆ ಬಂತ ಟೊಮೆಟೊ വെള്ളത്തിൽ കൂടി ಎಂತ ಬಿಡಿ ಪಾಪ ಮಾಡೋದಿಲ್ಲ ಪನ್ನಡಿ ಒಂಜಿ ಭಜನೆ ಮಾಡಿದ್ದು ಯಾನ್ ಬೊಟ್ಟುವೆ
ಯಾರು ಬಟ್ಲೆ ನೀರು ಬಚ್ಚರಿ ಯಾರು ದಾಲ್ ಆಪುಜಿ ಪಲ್ಲೆ ಈ ವರ್ಷ ನೀತ ಅವಡಕ್ಕೆ ನೀರ್ಲ ಸರಿ ಸರಿ ಬರ್ಬೇಡ ಏ ಇಲ್ಲಿ ಬರ್ಚ ಅಂದ್ ಒಂಜಿ ರಡ್ಡಿನ ಕತೆ ಇದೆ ಜನ ಫ್ರೀ ಪಗೆಲ್ ಬಂತ ಈಸಿ ಇನಿ ಪಲ್ಲೆ ಮೆಲ್ಲ ಪಲ್ಲೆ ಇನಿ ಮನಸ್ಸಿಗೆ ಇತ್ತ ಪಲ್ಲೆ ಪೂರ ಜನ ಕಾತೊಂದುಲ್ಲೇರಿ ಒಳಸಿಗೆ ರಾಜ್ಯ ಎಷ್ಟೊಂದಿಲ್ಲ ಅವು ಬಂದಂತೆ ಕಾಟೆ ನಂದ ಈ ಪಲ್ಲೆ ಸುನಾಬ್ಲಿ ಓ ಪದ ಅನ್ಪುಣೆ ಎಂದಿರ್ಲ ಬಾ ಅವನಲ್ಲೇರಿ ಜನಪದ ಪನೋಲಿ ಜನಪದ ಪನೋಲಿಗೆ ಜನಪದ ಜನಪದ ಬಂಡ್ರು ಸುಮಾರು ಉಂಟು ಗೊತ್ತಿತ್ತಿನ ಪಲ್ಲೆ ತೊಂದರೆ ಶಾಂತ ಶಿಸ್ ಮನಸ್ಸು ಆಂಡಿ ಇರ್ನ ಪನೋಲಿ ಮಾನಸಿಕ ಮಸ್ತ್ ಇಷ್ಟದ ಪದ ಬಂತ ಹಾ ಹೋಯ್ತಾ ಮಸ್ತ್ ಇಷ್ಟದ ಪದಗಳನ್ನು ಬಂದದ್ದು ಜಿಂಬಾದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆ ಉಂಟು ಆ ಪಲ್ಲೆ ಕೇಂದ್ರ ನೀರ ಪಾನೋಡೆ ನೀರ ಬಾರಿ ಯಾಲ ಪನ್ಪೆ ಲಿಂಬದಲ್ಲಿರುವ ಜೀವ ಕಂಬಸೂತ್ರಗೊಂಬೆಯಂತೆ ಲಿಂಬದಲ್ಲಿರುವ ಜೀವ ಕಂಬಸೂತ್ರಗೊಂಬೆಯಂತೆ ಎಂದಿಗಾದರೂ ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಬಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣಾದರಳು ಹಾಡಿದಿದೇದ ಸುಟ್ಟು ಸುಟ್ಟು ಸುಣ್ಣಾದರಳು ಹಾಡಿದಿದೇದ ದಿಂಬದಲ್ಲಿರುವ ಜೀವ ಕಂಬಸೂತ್ರಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಬಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣಾದರಳು ಹಾಡಿದಿದೇದ ಸುಟ್ಟು ಸುಟ್ಟು ಸುಣ್ಣಾದರಳು ಹಾಡಿದಿದೇದ ಹೊಟ್ಟೆ ಬಲು ಕಷ್ಟವೆಂದು ಎಷ್ಟು ಕಷ್ಟಪಟ್ಟೆಯ ಸ್ವಾಮಿ ಹೊಟ್ಟೆ ಬಲು ಕಷ್ಟವೆಂದು ಎಷ್ಟು ಕಷ್ಟಪಟ್ಟೆಯ ಸ್ವಾಮಿ ಸತ್ತ ಮೇಲೆ ಸುಟ್ಟು ಹೋಗಿ ಸತ್ತ ಮೇಲೆ ಯಾರಿಗಾಗುದು ಸುಟ್ಟು ಹೋಗಿ ಸತ್ತ ಮೇಲೆ ಯಾರಿಗಾಗುದೋ ಲಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು. ಥ್ಯಾಂಕ್ ಯು ಸೋ ಮಚ್. ಅದೇನೆ ಶೋಕಾತನ ಪದ್ಯ ಭಾರಿ ಶೋಕಾತನು. ಕಂಗ್ರಾಚುಲೇಷನ್ ಸುಶಾಂತ್ ಅವರೇ, ನೀವು ಗೆದ್ದಿದ್ದೀರಿ ಕೋನ್ ಮನೆಗ ಕರೋಡ್ಪತಿ. ದಮ್ಮುಗಟ್ಟ ಸ್ವಲ್ಪ ತೊಂದರೆ ಉಂಟು ಮಾರ್ರೆ. ಅವು ಶೋಕಾಂಡಿ ನೈಸ್ ವಾಯ್ಸ್ ಗುರು ಅಂತಿದ್ದಾರೆ ಶೋಕಾಂಡ್ ಅವರು. ಸುಮೀಸಿಸ್ ಅವು ಬೋಡ್ತನು ದಮ್ಮುಗಟ್ಟು ತೊಂದರೆ ಉಂಟು, ಚೂರು ಪ್ರಾಬ್ಲಮ್ ಉಂಟು. ಎಡ್ಡೆ ಅರ್ಥ ಉಂಟು ಸ್ವಾಮಿ. ಅದೇ ನಾನು ಇರಿಗೆ ವಾಟ್ಸಪ್ ಮುಖಾಂತರ ದಾದ ವಿಷಯದಾದ ಪ್ರಾಬ್ಲಮ್ ಏರಿಗೆ ಎನ್ನ ಪ್ರಾಬ್ಲಮ್ ಅದಕ್ಕೆ ಏನ್ ಜರತ್ತಾ ದಮ್ಮು ಕಟ್ಟುಂಡ ಯಾರಿಗೆ ಏರಿ ಅಯ್ಯೋ ದಂಬು ಕಟ್ಟುಂಡೆ ಅಂದ ಅವು ಆರ್ಕೆ ನೀರೇ ಕತ್ತ ಅನ್ವಿತಾ 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 ಒಳ್ಳೆ ಇರುತ್ತೆ ಆರ್ಕೆ ಅದೇನ ದಮ್ಮು ಕಟ್ಟಿರ್ತ ಉಂಟು ಚೂರು ಚೂರು ತೊಂದರೆ ಉಂಟು. ಅದೇ ನಾನು ಹೀರೆಗೆ ಪಂತೆ ನವೀನನ್ನ ಕೇಳ ಪಂತೆ ಒಪ್ಪ. ಸೊ ಅದೇ ಲೈವ್ ಬಂದ್ರೆ ಸರಿಯಾ ಬೋಧಿಸಿ ನಾನು. ಸುಮಿ ಸೀರ್ ಬೊಟ್ಟುಲೆ ಒಣುಲೇರು ಸುಮಿ ತಿಳ್ತೊಂದುಲ್ಲೇರು ಚರಣ್ ಕುಮಾರ್ ಸೂಪರ್ ಆತು ಅವು ಸೋಕಾಂಡ ಅಂದ್ ಎಂಕ್ ದಮ್ಮು ಕಟ್ಟುಂಡ ಮಾರೆ ಶೀತ ಅರೆಗಿ ದಮ್ಮು ಕಟ್ಟುಂಡಿ ಅರೆಗಿ ಶೀತ ಆಗಿ ದಮ್ಮು ಕಟ್ಟುಂಡಿ ಓ ಆರೇಗ ಸೊ ಅದು ತೊಂದ್ರೆ ಎಂಕುಲ ಉಂಡು ದಮ್ಮು ಕಟ್ಟಿನ ಅಂಕುಲ ಉಂಡು.
ಇತ್ತ ಚೂರು ಕಮ್ಮಿ ಆಗ್ತದೆ ತುಂಬ ಫುಲ್ ದಮ್ಮು ಪದ ಬಣ್ಣ ಫುಲ್ ದಮ್ಮು ಆಗ್ತದೆ ಅಂದ್ರೆ ಇಡೀ ಶಬ್ದ ಪೂರ ಹೋಯ್ತು ಅನ್ಕೋತಾಯ್ತು ಉಸಿರು ಹಾ ಪೂರ ಉಳಗಿ ಹೋಯ್ತು ಸೊ ವಾಯ್ಸ್ ಚೆನ್ನಾಗಿದೆ ತಮ್ಮ ಅಂತಿದ್ದಾರೆ ನಮ್ಮ ದಿವ್ಯರಾಜ್ ಅವರು. ಇರೇಗ ಹತ್ತು ಬ್ರೋ, ಇರೇಗ ಇದೆಯಲ್ಲ ಹತ್ತಿಗೆಲ್ಲ ಇರೇಗ ಪಂಡ ಹತ್ತಾವೆ. ಓ ತೊಂದರೆ ಜಿ ಅದು ಆರು ಕೇಂದ್ರ ವಿಖ್ಯಾನ ಪಣ್ಣೆ ಹಾ ಓಕೆ ಓಕೆ ಓಕೆ. ಎತ್ತು ಮತ್ತೆ ಸೊ ನನಂಜಿ ಬರಡೆ. ಮೆಸೇಜ್ ಅಯ್ಯೋ ತಮ್ಮ ಅಟ್ಲು ಅನ್ಸಂತದಿಲ್ಲ ಯಾರು ನಲ್ಲ ಬೀತಿ ಯಾರು ಜೀರಿಗೆ ರೆಸ್ಪೆಕ್ಟ್ ಕೊಟ್ಟು ಕಾಸು ಕಾಣದ ಕಡಲಿಗೆ ಯಾವ್ದಕ್ಕೆ ಕಾಣದ ಕಡಲ ಆಚೆ ಅವು ಜಾತು ನಾ ಮೂರು ರೂಮ್ ಜನ ಯಾವ್ದಿತ್ತು ಬತ್ ಪಂದ್ಯಕ್ಕ ಬಲೆ ಒಣಗ್ಸಿದ್ರು ಅಕ್ಳು ಹೇಳಿಸಿ 20,000 ಬಲ್ಲೆಪ್ಪ ನಾನು ಅಕಡೆ ಪಲ್ಲೆ ಹೊರಗೆ ಯಾನ್ ಬೊಕ್ಕ ಗ್ಯಾರಂಟಿ ಉಂಪೆನ್, ಅಕಡೆ ಪಲ್ಲೆ ಯಾನ್ ಬೊಕ್ಕ ಉಂಪೆನ್ ಪಂಡೆ ಅದು ಪದ ಬಂದ್ರ ಆಪುಜಿ ಅದು ಜೆಪ್ತಾರಕು ಅಂದ ಹಾ ನೀ ಎಲ್ಲಿ ನಡೆಯುವೆ ಯಾನ ದೂರ ಕೊಡೋದು ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ಈ ಸಾಂಗ್ ಹೇಳಿ ಯಾರಾದ್ರು, ಅದು ಕಷ್ಟ ಉಂಟು, ಒಮ್ಮೆ ಟ್ರೈ ಮಾಡಿದ್ದೆ ನಾನು. ನೀ ಎಲ್ಲಿ ನಡೆಯುವೆ ಯಾವ್ದು ದೂರ ಅದು ಎಲ್ಲೆಲ್ಲೂ ಅವೇ ಯಾನ ಟ್ರೈ ಮಾಡ್ತೆ ಆತಿಜಿ ಗೊತ್ತಿಲ್ಲ ಕಲ್ಪೆರ ರೀ. ಬಂಗೋಳು ಅದೇ ರಾಗದಿ ಕೊಡುತ್ತೆ ಅವು ಸಡನ್ನೇ ಪಂಡ್ರ ರಾಜ ಜದು ಓದಿ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ಹಾಯ್ ಮಕ್ಕರ್ ಇಲ್ಲ ಓಕೆ ಬಣದಿಲ್ಲೇರು. ಅಯ್ಯೋ ಸುಮಿಸಿಸ್ ಶೀತಾ ಬ್ರದರ್ ಬಣದಿಲ್ಲೇರು, ಶೀತಕ್ಕ ಬೈದೇರು ಕುಶಾಲ್ ಅಷ್ಟೇ, ಅನ್ವಿತಕ್ಕ ಸಂಪು ಮುಗಿಂಡು ಪದ್ಯ, ಸ್ವಪ್ನ ಸುಂದರಿ ಹಾಯ್ ಬಣದಿಲ್ಲೇರು, ಅನ್ವಿತಕ್ಕ ಶಾಂತ ಶಿಸ್ತು ಜೆಪ್ಳೆ ಚಟ್ಟಂಬಡೆ ಉಂಡು ಬಣದಿಲ್ಲೇರು, ಜೆಪ್ಪೋರ್ಚಿ ಚಟ್ಟಂಬಡೆ ಉಂಡು. ಓಕೆ ಬಾಯ್ ರೆಡ್ಡಿ ಜನಕ್ಲ ಸ್ವೀಟ್ ಡ್ರೀಮ್ ಎಲ್ಲೇ ಬರ್ಪೆ ಆರು ಸಾಂಗ್ ರೆಡಿ ಮಲ್ಪಾಡು ಎಲ್ಲೆಗ್ ಎಲ್ಲೆಗ್ ಸಾಂಗ್ ರೆಡಿ ಮಲ್ಪೊಡಿಗೆ ಪೂರ ಮಾಡಲಿ ಬೈ ಈಗ ಒಂದು ಜನ ಫುಲ್ ಜನ ಇತ್ತು ಎಲ್ಲ ಫುಲ್ ಎಲ್ಲರಿಗೂ ಇರ್ತಾರೆ ಪೂರ ಜನ ಎಲ್ಲ ಎಲ್ಲ ಪ್ರೀತಿ ಸಿಸ್ಟರ್ ಸಾಂಗ್ ಮನ್ಪೇರಿ. ಅನ್ವಿತಕ್ಕ ಅನ್ವಿತಾ ಸಿಸ್ಟ್ ಈರ್ ಕೊರ್ಪರ ಸುಮಿ ಸಿಸ್ ಚಾ ಕನಲೆ ಬೇಗ ಅನ್ವಿತಕ್ಕ ಉಂಡೆ ಮೂಲೆ ಮನೊಂದು ಚಂಡಿ ಚಂಡಿ ಆತ ಚಂಡಿ ಚಂಡಿ ಆತ ಪೊನ್ನೆ ಕಂಡಿದ ಬರಿಕ್ ಬಲದೆ ಪೊನ್ನೆ ಬೆಚ್ಚ ನೀರು ದೋಸೆ ಕೊರ್ಪೆ ತಿಂದು ಪೋಲದೆ, ಬೆಚ್ಚ ನೀರು ದೋಸೆ ಕೊರ್ಪೆ ತಿಂದು ಪೋಲದೆ. ದಿವ್ಯರಾಜ್ರವರೇ ಶುಭರಾತ್ರಿ, ಥ್ಯಾಂಕ್ ಯು ಸೋ ಮಚ್ ಬಂದು ಲೈವ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಂಪೂರ್ಣ ಪಾತೆರೊಂದು ಇರೆಗ್ ನನಗಿನ್ನು ಸ್ವಲ್ಪ ಬ್ರಹ್ಮ ಕಟ್ಟುತ್ತದೆ. ಅವಳ ಸರಿ ಬರೇಜರ್ ಮಾರೆ. ಸರಿ ಆದಿಜಿ 9 ಗಂಟೆಗೆ ಜೆಪ್ಪುನ ಅಂದ ಪ್ರೀತಿ ಬತ್ತರಡೆ ಯಾನ್ ಬರ್ಪುಜಿ ಓಕೆ ಬರೋದಿಲ್ಲೇರು. ಎಲ್ಲ ಪ್ರೀತಿ ಸಿಸ್ಟರ್ ನಮ್ಮ ಲೈವ್ ಗೆಸ್ಟ್ ಆದ್ ಬರ್ಪೆ ಬಂತೇರು ತೂಕ ಬತ್ತೆದ್ದ ಲೆಪ್ಪುಗ ಇರೇನ ಲೆಪ್ಪೆರ ಬಣದುಲೇರು ದಿವ್ಯರಾಜ್ ಪಂಡೇರಿ ಇರೇನ ಲೆಪ್ಪುಲೆ ಈರ್ ಬರ್ಪುಜರತ್ತ. ಗುಡ್ ನೈಟ್ ಬ್ರೋ ಬಣದುಲೆ ರಚನೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅವೇ ಒಂದು ಒಂಜಿ ಅವತಾರಣೆ ಬಣದುಲ್ಲೇರು. ಚುಮ್ಮಿ ಅಕ್ಕ ಆಯ್ ಬಣದುಲ್ಲೇರು. ಬನ್ನಿ ಜನರು ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಎಲ್ಲ ನೋಡುತ್ತಾ ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಹಾಯ್ 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 ಬಣದುಲ್ಲೇರು. ಸುಮ್ಯಕ್ಕ ಎಕ್ಕಡ್ಲ ಲೈವ್ ಹಂಗ್ ಹೋತೆ ಸುಮ್ಯಕ್ಕನ ಲೈವ್ ಎಕ್ಕಡ್ ಹೋತಿದ್ದೆ ಅದು ಗೊತ್ತಾತನ ಗೊತ್ತಿದ್ದು ಹಾಯಿ ಲೈವ್ ಕಾಡ್ದು ಮಲ್ಪೇರಾ ಸುಮಿ ಸಿಸ್ಟರ್ ಲೈವ್ ಲೈವ್ ಮಲ್ಪಿಜಿ ಉಂಟ ಸುಮ್ಮಿ ಇದು ಬೈದಾರ ಯಾಕಂದ್ರೆ ಲೈವ್ ಇತ್ತು ನಟ ಇತ್ತೇರಾ ಹೆಂಗ್ ಗೊತ್ತು ಸುಮ್ಯಕ್ಕ ಬಂದಾಗ ಅರ್ನ ಚಾನೆಲ್ ಪುದರ್ದ ಅದೇ ಅರ್ನ ಚಾನೆಲ್ ಪುದರ್ ಅಪ್ಪು ಸ್ವರ್ಗ ಪಂಡದ ಅಪ್ಪು ಸ್ವರ್ಗ ನಾನು ಪಿನ್ ಮಾಡ್ಪೇ ಅರ್ನ ಚಾನೆಲ್ ಅವತ್ತು ಬೊಕ್ಕ ಹೋಗಿ ಅವನ್ನ ಹೊಸ ಚಾನಲ್ ಅಪ್ಪಣ್ಣ ಪರತ್ ಚಾನೆಲ್ ಉಂಟು ಈ ಪರತ್ ಚಾನೆಲ್ ಮೆಸೇಜ್ ಮಾಡ್ಲಿ ಒಂಜಿ ಪರತ್ ಚಾನಲ್ ಆಯ್ತು ಫೋನ್ ಉಂಡದು ಅರ್ನ ಚಾನೆಲ್ ತಿಕ್ಕೊಂಡವೆ ಅಪ್ಪು ಸ್ವರ್ಗ ಅಂದಾಡ್ಲೇವೆ ಯಾನ್ ಜೆಪ್ಪುನು ನನ್ನ ಬಾಯಿ ಗಾಯಿಸಿ ಎನ್ನ ಅಭಿಮಾನಿ ನಕಲು ಉಂತುಲೆ ಚಾ ಉಂಡು ಬಣದುಲ್ಲೇರು. ಶುಭರಾತ್ರಿ ಬಣದುಲ್ಲೇರು. ವಿಜಯಲಕ್ಷ್ಮಿ ಅವರ ಶುಭರಾತ್ರಿ, ಥ್ಯಾಂಕ್ಸ್ ಅವೇ. ಸಂಪು ಕೊನಪರ್ ಚಾ ಚಟ್ಟಂಬಡೆ ಬಣದುಲ್ಲೇರು. ದೆರೀಸ್ ಚಟ್ಟಂಬಡೆ ಲೈಕ್ ಅನ್ವಿ ಬಣದುಲ್ಲೇರು. ಏರ್ಲ ಪೋರ್ಚಿ ಅನ್ವಿ ಲೆಕ್ಕಡು ಚಟ್ಟಂಬಡೆ ಉಂಡು ಒಂಜಿ ಪದ್ಯ ಒಂದು ಏರಿ ಪೂಜಾ ನಾಯಕ್ ಬರ್ತಾರೆ. ಹಾಯ್ ಪೂಜಾ ನಾಯಕರವರೇ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು
ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ನಮ್ಮ ತುಶಾಂತ್ ಬ್ರೋ ಫ್ರಮ್ ಶಾರ್ಜಾ. ಓಹೋ ಅಂದೆ ಮನದಲ್ಲಿ ಏರ್ ಲೈಕ್ ಕೊಡ್ತಿದ್ದಾರ ಪ್ಲೀಸ್ ಲೈಕ್ ಕೊರ್ಲೇವೆ ಶಾಂತಕ್ಕ ಅನ್ವಿ ಸಿಸ್ ಈರ್ ಜಪ್ಪುನ ಎಂಕ್ಲೇನ್ ಕುಳ್ಳೆರ ಪಂಡು ಮನದಲ್ಲಿ ಆರ್ ಪೊಕ್ಕಡೆ ಆರ್ ಜಪ್ಪುಜಿರಿ ಏರ್ ಯಾನ್ చెప్పుజింద ಈರತ್ತ ಆರ್ ಬೊಕ್ಕೊಂಜಿ అంటే ఇదే పోయారంట లేట్ అంట పోపరా ఓల్ యాన్ నల్ల మీట్ యా ఎలిపోపు జన్ ఎల్ల అతత్తి లైవ్ ఇడ్దు పోపరా ఇది గొల్ల ఏతండ ఇసుదప్ర ఒట్టికి పర్ ಯಾರು ಜನ ಎತ್ತಿನ ಹೊರಮಾರೆ ಉಂಟಲ್ಲ ಫುಲ್ ಗಂಟೆ ತಂದು ಹೊರಮಂಟ ಏನ ಯಾಬೋರ ಕೋದು ಫ್ರೆಶ್ ಅದು ಬರೋಡಲ್ಲ ಕೋದು ಫ್ರೆಶ್ ಅದು ಬರ್ತದೆ ಓಕೆ ಜಂಪಾ ಪುಜಿ ಆನ್ ಗೀತೆ ಫ್ರೆಶ್ ಅದು ಬರ್ತಾರಪ್ಪ ಓಕೆ ಇಜ್ಜಿ ಲೈವ್ ಮಲ್ಪುಜಿ ಅಂದ ಅವ್ವೆ ಯಾರ್ಯಾರೋ ಬರ್ತಾರೋ ಅನ್ನೋದಿಲ್ಲ ಶಾಂತ ಸಿಸಿ ಸಂಪು ಕೂಲ್ ಅನ್ನೋದಿಲ್ಲ ಅದೇ ಮರ್ಲು ಹತ್ತಿರ ಪದವ ನೋಡಿ అన్న ఈరు పుల్లే ఇంకొలు చెప్పును అనలేదు అన్న పూర చెప్పున అప్పుడే అల్ల చెప్పును బొకదా ఏర్ మారే కేనిని సుమా సిసుద అంచ సుమి సిసుದ ಅಂಚ ಇಷ್ಟು ಬೇಗ ಜೆಪ್ಪುದ ಕುಂಭಕರ್ಣಿದಿ ಇಜ್ಜಿಜಿ ಅವು ಲೈವ್ ಎಲ್ ವಿ ಪಂಡ ಲೈವ್ ಅವೇ ಲೈವ್ ಎಲ್ ವಿ ಪಂಡ ಲೈವ್ ಅವು ಲೈವ್ ಊಟ ಆಯ್ತಾ ಮುಗಿನ್ಸ್ ಎಲ್ಲಾರ್ದು ಊಟ ಆಯ್ತು ಅವೇಜ ಮುಗಿನ್ಸ್ ಪಂಡಜಿನಿ ಮುಗಿಂಡ ಲೈವ್ ಯಾವು ಅನ್ವಿ ಯಾನು ಜೆಪ್ಪುಜಿ ಅನ್ವಿ ಜೆಪ್ಪುವರ್ಗೆ ಅನ್ವಿ ಸ್ಕ್ರೀನ್ ಪಾಡಿಯರು ಮನದಲ್ಲಿರು ಶಾಂತಕ್ಕ ಹಾಯ್ ಲೈವ್ ಮಸ್ತ್ ಮನದಲ್ಲಿರು ಎಡ್ಡ ಟೈಮ್ ಪಾಸ್ ಆಯ್ನ ಗೊತ್ತಾಯ್ತು ಮಾಡ್ರ ಅಂತ ಹೊರ್ತು 1 ಗಂಟೆ ಅನ್ವಿತಕ್ಕ ಸುಮಿ ಸಿಲ್ಪ తెలుసు ಶಾನ್ ಕಜಿಪುದಾದೆ ಮನದಲ್ಲಿರು ಕಜಿಪು ಕೋರಿಯ ಮಾರೆ ಶಾಂತ ಕೈನಿ ಕೂಲ್ ಉಳ್ಳಾರ ಅವನದಲ್ಲಿ ಅನ್ವಿ ಉಂತಲೆ ಎಲ್ಲಿಗೆ ಓಡುದು ಅನ್ವಿಸಿಸ್ ಆಯ್ ಬೈಜ್ಯ ಅವನದಲ್ಲಿ ಆಯ್ ಬತ್ತ ಪೋಯಿ ಕಡೆ ಬೊರಿ ಬತ್ತ ಪೋಯಿ ಬೋರಿಯತ್ತೆ ಕೋರಿಯವು ಇದ್ದೇನೆ ಅಭಿಮಾನಿಲು ತೂ ಬುಡ್ತುಜೇರಿ ನನ್ನ ಉಂತಲೆ ಪನೊಂದುಲ್ಲೇರು ಅನ್ವಿ ಚಿಕನ್ ಈಸ್ ಗುಡ್ ಪನೊಂದುಲ್ಲೇರು ಅನ್ವಿ ಕೋರಿ ಗೂಡುಂಡು ಶಾಂತಕ್ಕ ತಿಳ್ತದುಲ್ಲೇರು ಶಾಂತ ಸಿಸ್ ಎಡ್ಡೆ ಆಂಡ್ ಪನೊಂದುಲ್ಲೇರು ಬನ್ನಿ ಜನರೇ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬಾಕಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿದ್ದೀರಾ ಎಲ್ಲರೂ ಬಾಯ್ ಹಾಳ್ ಪನ್ನೋದಿದ್ದಾರೆ ಸುಮಿ ಅಕ್ಕ ಥ್ಯಾಂಕ್ ಯು ಸುಮಿ ಅಕ್ಕ ಬಾಯ್ ಟೇಕ್ ಕೇರ್ ಅನ್ವಿ ವಾ ಅಭಿಮಾನಿ ಪೋಯ್ತಾ ಅವನೊಂದು ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ
ಮನ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗೆ ಬಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲಲ್ಲಿ ಚಿತ್ರಿಸಿ ಚಿತ್ರಿಸಿ ಅವು ಎಡ್ಡ ಸಾಂಗ್ ಮಾರಿ ನಾವೇ ನಡು ತೆಲಿಪಾಯಿರೆ ನಾನು ಅಯ್ಯೋ ದೇವರೇ ಮೈಕ ದೂರ ಹಿಡೀರಿ ಮಾರ್ರೆ ಅವು ಎಲ್ಲಿಯ ಮೈಕೆ ಅಂಚ ಕೇನುಜಿ ದೂರ ಬತ್ತಂಡ ಹಲೋ ಅಲೆ ಈತ ಮುಟ್ಟ ಬತ್ತೋಳು ಅವೇರಿ ಕ್ಯಾಮರೋಡ ಅಂಚ ತೋಜುನಿ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿ ಅಲ್ವಿ ಆಗಲ್ಲ ಅದು ಅವರ ಮುಖ್ಯ ಮುಖಕ್ಕಿಂತ ದೊಡ್ಡದು ಮಾರ್ರೆ ಅನ್ವಿ ಎಂತ ಕಾಮಿಡಿ ಅನ್ನೋದೇ ಅಯ್ಯೋ ಅವು ಬಂಜಿದಲೆ ಪೋಪು ಜಪ್ಪ ಅಂಚದ ಬಂಜಲೆ ಪೋಪು ಈತ ಮಲ್ಲ ನಿಂಗೆ ರಾಪನಿಂಗ ಅಯ್ಯೋ ರಾಮ ಯಾವ ಲೈವ್ ಎಂಡ್ ಮನ್ಪುಗನ ದಾಸವನ್ನ ಹಾಯ್ ಬಂದ್ರು ವೀರೇಶ್ ಪೂಜಾರಿ ಬರ್ತೀರಿ ಹಾಯ್ ವೀರೇಶ್ ಪೂಜಾರಿ ಅವರೇ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಉಂಪ್ಲೆ ಒಣಸಾಡೆ ದಾದು ಸ್ಪೆಷಲ್ ನಮ್ಮ ಲೈವ್ಗೆ ಮುಂಚೆಮ್ಮೆ ಬಂದಿದ್ದೀರಾ ಅಂತ ಕಾಣ್ತದೆ ನೀವು ಫಸ್ಟ್ ಟೈಮ್ ಬಂದಿದ್ದಲ್ಲ ಫಸ್ಟ್ ಟೈಮ್ ಬಂದಿದ್ದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಧನ್ಯವಾದಗಳು ಅರೆಗ ಪೂಜೆ ಏರು ಪಲ್ನೆ ಒಣದುಲ್ಲೇರು ದಾದೆ ಉಂಡುಗೆ ಉನಸ್ಗೆ ಒಣದುಲ್ಲೇರು ಏರೆ ಎಂಕೆ ಎಂಗ ಕೋರಿ ಬೊಕ್ಕ ರೈಸ್ ಒನಸಾದ ಕರದಲಾಂಡು ನನ್ನ ಬಡ ಹಾಪುನ ಅಂದ್ ರಾತ್ರಿ ಡ್ರಿಂಕ್ ಹೌದು ಡ್ರಿಂಕ್ ಮಾಡಿದ್ರ ಡ್ರಿಂಕ್ ಓಕೆ 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 ಬೊಡ್ಚಿ ಬೋರ್ಡು ನನ್ನ ಹೊಸ ವೇಷ ಬರ ಉಳ್ಳೇರು ಒಣದು ಅಂದ ಅನ್ವಿತಾ ಕಾಣದ ಕಡಲಿಗೆ ದಾರಿ ತಪ್ಪಿದೆ ಅವನಲ್ಲಿ ಹೌದು ನೀವು ನಡುವಲ್ಲಿ ತಲುಪಿಸಿದ್ದೀರಿ ನನ್ನನ್ನು ಓಕೆ ಬಾಯ್ ಓಕೆ ಬಾಯ್ ಆಲ್ ಫೈನಲ್ ಬಾಯ್ ಅಂತಿದ್ದಾರೆ ಓಕೆ ಸುಮಿ ಅಕ್ಕ ಬಾಯ್ ಬಾಯ್ ದಾಸು ನೀವು ಅಂತೀರಿ ಸುಮಿ ಟೇಕ್ ಕೇರ್ ಸುಮಿ ದುಂಬ್ರೆ ಬ್ಲಾಗ್ಸ್ ಬಾಯ್ ಅಂತಿದ್ದಾರೆ ಆ ಲೈವ್ ಹೊಡ್ದು ಸೌಂಡ್ ಬರೋದು ಮಾರೆ ದಾದಾದಿ ಗೊತ್ತು ದಾರಿ ತಪ್ಪಿದೆ ಬಂದು ದಾರಿಯಲ್ಲಿ ಹೋಗ್ತಾರೆ ಅಣ್ಣ ಅಲ್ಲಿ ಸ್ಟಾಪ್ ಮಾಡ್ತಾರೆ ದೇದೇ ಆರೋಂಜಿ ಅವೇನ್ ಮ್ಯೂಟ್ ದೀದನ್ನೆಲ್ಲ ಪೋತೇವೆ ಡಾತು ಮಾರ ಚಾಲು ದೀದ್ ಪೋತೇರು ಲೈವ್ ಹಿಡಿದು ಆದ ಒಂದು ಉಂಟು ಆರು ಎಂಡು ಮಲ್ತಿಜೀರಿ ಲೈವ್ ಇಜ್ಜಿಜಿ ಆರು ವಾಣ್ದಿದ್ ಪೋತೇರಿ ಆರು ಮ್ಯೂಟ್ ಅಂಡಲ್ಲಿ ದೀತು ಡಾತು ಅನ್ವಿ ಎಂತದ ತೆಲಿಪಿಸುವುದು ಅನ್ನೋದಿಲ್ಲ
ಏನೇನ ಮರ್ಡರ್ ಮಾಡ್ತೀನಿ ಅಲ್ಪ ಜೆತ್ತಿನಾಗ್ರೇನ ಅವ್ ರೇಡಿಯೋನ ಅಂದ್ಯ ಗೊತ್ತಿಜ್ಜಿ ದಾದಂದು ಗೊತ್ತಿಜ್ಜಿ ಒಟ್ರಾಸಿ ಚಾಲುಂಡು ಟಿವಿ ಅಂದ್ ಬಿರ್ವಾಜ್ ಬರ್ತಾರೆ. ಹಾಯ್ ಬಿರ್ವಾಜ್, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ. ಕೊಂಚ ಲೈಕ್ ಕೊಡು, ಸಪೋರ್ಟ್ ಆಂಪ್ಲೆ ಮನಸ್ಸಾಂಡ ಅದಾದ ಸ್ಪೆಷಲ್. ಒಂಚೂರು ಮತ್ತೆ ಸಂಪು ಲವ್ ಯು ಬ್ರೋ ಅನ್ನು ಒಂಜಿ ಟ್ಯಾಬ್ಲೆಟ್ ಉಂಡಿ ಕಿನ್ನ ಐಟ್ ಗುಣ ಆಂಡ್ ಬಣ್ಣದ ಸ್ಪೆಷಲ್ ಅಲರ್ಜಿ ಎಂಕ್ಲೆಗ್ ಜೋರ್ ಇತ್ತುಂಡು ಜೋರ್ ಇತ್ತುಂಡು. ಹಾಯ್ ನವೀನ್ ಬ್ರೋ, ಯಾನ್ ಲೈವ್ ಐಕ್ ಮಲ್ಪುಜಿ ಇಲ್ಲದ ಶೀತ ಸ್ವಿಮ್ಮಿಂಗ್ ಪೂಲ್ ಮಾರೆ. ಯಾನ್ ಲೈವ್ ಐಕ್ ಮಲ್ಪುಜಿ ಇಲ್ಲಡ ಶೀತ ಆಪುನು ಒಂದಿ ಬಿರುಗಾಳಿಯ ಎಂತದ ಆಗ್ತಾ ಉಂಟು. ಬಿರು ಲವ್ ಯು ಅಂತಿದ್ದಾರೆ. ಎಂಕುಲು ಜೋರು ಉಂಟುದು ಸುಮಿ ಒಂಜಿ ಟ್ಯಾಬ್ಲೆಟ್ ಉಂಡು ಕಿನ್ನ ಐಟ್ ಗುಣ ಆಂಡ್ ಸಂಪು ಐ ಲವ್ ಯು ಬ್ರೋ ಅಂತಿದ್ದಾರೆ. ಯಾನ್ ಎಂಕ್ ಕೋರಿದ ಕಿನ್ನಿ ಬುಳ್ತಿಲಕ ಆವೊಂದುಂಡು ಅವಳು ಸೌಂಡು ಅನ್ವಿ ಅಡ್ಮಿನ್ ನಕ್ಲು ಇಜ್ಜಿಂದ ಟೈಮ್ ಮೋಕ್ಲ ಲವ್ ಮಾರ ಬಣದಿರು. ಹಾಯ್ ಬಣದಿರು ವಾ ಸ್ಕ್ರೀನ್ ದೆತ್ತೆ ಬಣದಿರು ಸ್ಕ್ರೀನ್ ದೆತ್ತೆ ಅಂದ್ ಪಿದಡಿಯರು ಜೀಜಿ ಮಾರೆ ಆರು ಪಿದಾಡಿಯರು ಜೀಜಿ ಮೀಯರ ಇತ್ತ ಶುರು ಇಪ್ಪುಂಡು ಆಪುಂಡು ಇತ್ತ ಆಟ ಶುರು ಆಪುಂಗೆ ಜನ ಬತ್ತದು ಮೀದು ಜನ ಬತ್ತೇರು ಮೀದಲ್ಲಿ ಇತ್ತ ಆಟ ಶುರು ಆಪುಂಡು ಅಂದ್ ಬರಿತಾ ಇಲ್ಲಲ್ಲ ಕೋರಿತ್ತಂಡು ಪ್ಲಸ್ ಮಾಲಿತ್ತಂಡು ಅವು ಸೇವ್ ಅದು ಬತ್ತೀನಿ ಮನದಲ್ಲಿ ಅನ್ವಿತಾ ಓ ಅಣ್ಣ ಓಡೆಗೆ ಪೋಯಿನಿ ಏರೇನ ಕೆರಿಯರೆ ಅಲ್ಪ ಸೌಂಡ್ ಬರ್ಪುಂಡು ಮನ ಜನಿವಾರ ಪಾಡಿಯರ್ ತುಯ್ಯ ಅನ್ನು ಮನದಲ್ಲಿ ಲೈಕ್ ಡನ್ ಪಣುದಿಲ್ಲ. ಥ್ಯಾಂಕ್ ಯು ಬಿರ್ವಾಜ್ ಅವರೇ. ಕೂದಲ್ನ ರಹಸ್ಯ ಕೇಳ್ನೆ, ಕೂದಲ್ನ ರಹಸ್ಯ ಕೇಳ್ನೆ ಅಂದೇ ಓಯ್ ನಿಮ್ಮ ಕೂದಲ್ನ ರಹಸ್ಯ ಏನು? ಓ ಅಣ್ಣ ಒಮ್ಮೆ ಬನ್ನಿ. ಅಯ್ಯೋ ದೇವಾ. ಓ ತುಶಾಂತ್ ಬ್ರೋ ಆಜನ್ ಅಲ್ಪನೇ ಅಂಚಿಂಚಿ ಫೋನ್ ಇಂಚಿ ಬರ್ಪು ಜತ್ತ ಮಾರ್ರೆ.
ಹಾಯ್ ಲಿಖಿತ್ ರಾಜ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಎಂತ ಸೌಂಡ್ ಅಂತ ಗೊತ್ತಿಲ್ಲ ಮಾರ್ರೆ, ಯಾರೋ ಇದು ಮಾಡ್ತಾ ಇದ್ದಾರೆ, ಸ್ವಿಂಗ್ತಾ ಇದ್ದಾರೆ ಅಂತ. ಶೀತ ಆಗಿದೆ ಯಾರಿಗೋ. ಐಷಾ ಬಂದ್ರು. ಹಾಯ್ ಐಷಾ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಂದು ದಾದಿ ಎನ್ನುವುದಿಲ್ಲ ಯಾರು ಬರ್ಪೇನ ಆ ಪೂಜೆಗಳು. ಓಯ್ ಅನ್ನ ಬಲೆ ಮಾರ್ರೆ ಅವರ ಸೌಂಡ್ ಸೌಂಡ್ ಪೊಲ್ಯೂಷನ್. ಅರೆ ಶೀತ ಆತನ್ಗೆ ಯಾರನ್ನ ಸೂಪರ್ವೈಸರ್ಗೆ ಶೀತ ಆತನ್ಗೆ ಎಂಚ ಒಂದು ದಾದ ನಿಖಲ ಲೈವ್ ಆರು ಓಡಿ ಪೋಯರಂದೆ ಗೊತ್ತು ಜೀವನ ಲೈವ್ ಹೊಂದಿದ್ದು. ಅಯ್ಯೋ ರಾಮದೇವರೇ, ಬಚ್ಚಿನ ಎಂಕಲ್ ಎತ್ತರ ನಮಸ್ತೆ ಬಲೆ ವಣಸಂಗ ಈ ದಾದ ಮ್ಯೂಟ್ ಇದು போடுತೀನಿ ಅವಳು ಏರು ಪೂರ ಸೌಂಡ್ ಅಂತ ಒಂದಿಲ್ಲ ಇರ್ನ ಕೂಜಲ್ದ ರಾಸೆ ದಾದಾಗೆ ಇರ್ನ ಕೂಜಲ್ದ ರಾಸೆ ದಾದಾಗೆ ಕೂಜಲ್ದ ರಾಸೆ ದಾದ ಎಂದು ಅಂಚನ ರಾಸೆ ದಾದ ಅಂದು ಅರ್ಥ ಇದೆ ಅವರ ಕನ್ನಡ ಬಂದ್ಲಿಗೆ ಇರ್ಕೆ ಎಕ್ಕೋ ಹಾಕು ಕೂಜಲ್ದ ರಹಸ್ಯ ಈತ್ ಮಲ್ಲ ಎಂಚಾಯ್ ನೀ ದಾದ ರಹಸ್ಯದಾಲಜಿ ಕೂಚಲು ಏರಂಡ ರಹಸ್ಯ ಚಿಕ್ಕ ಹೌದಾದ ಬಟ್ಟಾಳ್ದು ಬಟ್ಟಾಳ್ದು ಎಂಜಿನಗೆ ಕೋರಿಯಾ ಉಪ್ಪರ್ ಸಾಂಗ್ ಬಂಡೇರಿ ಸಾಂಗ್ ಬಂಡೇರಿ ಆರು ಫಂಡ್ ದಾಡು ಸಾಂಗ್ ಆರು ಇತ್ತೆ ಬರ್ತದ್ದು ಸಾಂಗ್ ಬಂಡೇರಿ. ಓಹೋ ಸಿಎಂ ಪಿಎಂ ನ ಪ್ರೆಸ್ ಮೀಟಿಂಗ್ ಮಾಡೋದಿಲ್ಲ ನನೋರ ಎಡ್ಡೆ ಬಾಯ್ಪಾಠ ಅಂತ ಬೇಜಾರಪ್ಪ ಇಜ್ಜಿಜ್ಜಪ್ಪ ಬೇಜಾರಿಜೆ ಕಾಮಿಡಿ ಅಭ್ಯಾಸ ಈರ್ ಬೇಜಾರು ಅನ್ಪಚ್ಚಿ ಅದು ಎಂಕದಾಗಿ ಬೇಜಾರು ಕಾಮಿಡಿ ಜನಗಳಿಗೆ ಮಸ್ತ್ ಖುಷಿ ಆಂಡಿರ ಪದ್ಯಗೆ ಅಂದೆ ಅಂದ ಬೋಕ ಬಂದಿದ್ದಕ್ಕೆ ಖುಷಿ ಅದು ಬಿಡಿ ಕೈಪುಲ ನುಪ್ಪುಲ ಅತೆ ಕುಜಾಲಿಗೆ ಒಂದೊಂದಿರ ಆತೆ ಕುಜಾಲಿಗೆ ಒಂದು ಅಲ್ಲ ಕೋಪಗೆ ಇರಡ ಪದ್ಯ ಪಂಡಿಜಾರದ ಕೋಪ ಅಲೆ ರಾಮದೇವರೇ ಮುಚ್ಚಿ ಬಾಯಿಗೆ ಅದೇನೆ ಮುಂಚಿದ್ದೀನಿ ಮಾರಪ್ಪ ಭಯಂಕರ ಕಾರಣ ನೀರ್ ಬರ್ಲಿ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಎಷ್ಟೇ ಆಸೆ ಇದ್ದವನ ಕೆಲ್ಸಕ್ಕೆ ಹೋಗ್ಲೇಬೇಕು. ಸಾಂಗ್ ಕೇಂದ್ರ ಸುಮಿ ಸಿಸ್ಟರ್ ಜೆತ್ತೇರು ಯಾನ್ ಬೊಕ್ಕ ಲಕ್ಕಾಯಿನಿ ಮನದಲ್ಲೇರು ಮುಂಚಿ ಕಾರಣ ಬೆಲ್ಲ ತಿನ್ನೆ ಮನದಲ್ಲೇರು ಪಾಪ ಮಾರೆ ಕೈಪು ದಾಲಜ್ಜಿ ಕಜಿ ಪುಂಡಿ ಯಾರಿಗೂ ಪದೆಂಗಿದ ಕಜಿ ಮಂದಿ ಇರ್ಕ ಪದೆಂಗ್ ಕಜಿ ಪದೇರಿಗ ಪದೆಂಗಿ ಕಜಿ ಪದ ಆರು ಪದೆಂಗಿ ಅನ್ನಲ್ಲ ಕಜಿ ಪುಂಡಿ ಎಂಡವರ ಕಜಿ ಪುಲಪ್ಪುಜಿ ಯಾನ್ ಉಪ್ಪಟ್ಟು ಉಣ್ಬಿನಿ ಅದಾ ಎಂಚ ನೀರುಳ್ಳಿ ಬಾರ್ದು ಬೇಯ್ಪವನ ಚೆರುವಾಯರ್ ಯಾನ್ ಬೇಜಾರು ಮಲ್ಪ ಎನ್ನ ಕಾಮೆಂಟ್ ಓದಿಜಿಂಡ ಓ ದೇವರೇ ಇನ್ನ ಕಾಮೆಂಟ್ ಮಿಸ್ ಆಂಡ ಬಸ್ಸಿಡುಳ್ಳೆ ಬೇರೆ ಬಸ್ಸಿಡುಳ್ಳ ಏನೊಂದು ಅವ್ರಿ
ಸಾಂಗಿ ಬಿರುವಾಜಿ ಯಾನ್ ಬೇಜಾರ್ ಯಾನ್ ನನ್ನ ಮಾಡ್ತಾರೆ ಲೈವ್ ಬಾಯ್ ಟೇಕ್ ಕೇರ್ ಬರ್ತಿದ್ದೆ ಲವ್ ಯು ಬ್ರೋ ಅನ್ನೋದಿಲ್ಲರಿ ಬಿರುವಾಜಿ ಇಲ್ಲ ಮೆಸೇಜ್ ಓದಿಜೆ ಒಂಜಿ ನಿಮಿಷ ಓದಿ ರೆಡ್ ಸ್ವಲ್ಪ ಪಾರ್ದು ಇಲ್ಲ ಇದು ಜೈದ ಬರೋಡಿ ಹ್ಯಾಂಡಲ್ ಹೀರೋ ನಾರ್ಮಲ್ ಫೀಲ್ ಮಧ್ಯದಲ್ಲಿ ಇತ್ತದ ಮಾಲ್ ಸಮ ಇಜ್ಜಿ ಆತ್ ನಮನಿ ಅವಕ್ ಅಡ್ಜಸ್ಟ್ ಆತ್ ಓಂಜಿ ಓದು ಜಂದ ಅವ ಖಾರ ತಿಂದವನು ಚೀಪೆ ತಿನ್ನಲೇಬೇಕು ಯಾನ್ ನನ್ನ ಲೈವ್ ಬರ್ಪುಜಿ ಬಣ್ಣದಲ್ಲಿ ಸುಜಾತಕ್ಕ ದಾದಕ್ಕೆ ಬಲೆ ದಾದ ಆಡಿರಿ ದಾದ ಬೋಡಿರಿ ಸುಜಾತಕ್ಕ ಪಲ್ನಿ ಗುರುರಾಯರು ಬಂದ್ರು ಹಾಯ್ ಗುರುರಾಯರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ನಿಮ್ದು ಗುರು ಏನ್ ಕಮ್ಮಿ ವಿಶೇಷ ಆಗ್ತಾರ ಅಂತ ಬರ್ತಾರ ಏರಿ ಲೈವ್ ಗುರು ಗುರು ಬ್ರೋ ಹಾಯ್ ಸಾರಾ ಬಣ್ಣದಲ್ಲಿ ರೀ ಅದೇ ಸ್ಥಿರ ಸಾಂಗಿಗೆ ಎಲ್ಲ ಸುಮಿಗೆ ತುಂಬಾ ದಿನದಿಂದ ಆದ್ಮೇಲೆ ಹೇಗಿದ್ದೀರಾ ಸುಜಾತ ಸ್ವಾಂಗ್ ಬಣ್ಣದಲ್ಲಿ ಸ್ವಾಂಗ್ ಅರೆಗೊಂದು ಸ್ವಾಂಗ್ ಬನ್ನಿ ಸಾಂಗ್ ಬಂದೆ ಈಗ ಹತ್ತಾರೆ ಸಾಂಗ್ ಬಂದೆ అందరు ముట్టు ముట్టుకి తప్పుతారు గ్యారంటీ వేరే ఇప్పుడు నేను చాలా బాగుంది అವು ఫుల్ ಕ್ವಾರ್ಟರ್ ಕುಡಿದವರು ಗ್ಯಾಪ್ ಉಪ್ಪಾಡು ఉండదు ಕೇಳಿ ತಿನ್ನಲೇಬೇಕು ಕ್ವಾರ್ಟರ್ ಕುಡಿದವರು ಉಪ್ಪಾಡು ತಿನ್ನಲೇಬೇಕು ದಾದಾ ಬೋರ್ಡ್ ಪಲ್ನೆ ಮೈಕೊಂಡು ಸಿಂಗರ್ ಉಳ್ಳೇರು ಪಲ್ನೆ ದಾದಾ ಬೋರ್ಡ್ ಹಾಯ್ ಗುರು ಬಣ್ಣದಲ್ಲಿ ಸಂಪು ಹಾಯ್ ಬಣ್ಣದಲ್ಲಿ ಎನ್ನ ಚಾರ್ಜ್ ಖಾಲಿ ಆവുന്നുണ്ട് ಮಾರ್ರೆ ಅತ್ತಿ ಆರೆಗೆ ದಾನೆ ಒಂದು ಸಿಂಗಲ್ ಜನ ರೂಮ್ ತೊಂದ್ರೆ ಇಜ್ಜಿ ತಪ್ಪ ಪಂಡೋಲಿ ಮುಲಿ ಯಾರು ಬಂಗಾರ ನವೀನ ಯಾರು ರಡ್ನಂಜಿ ಸಾಂಗ್ ಬಂದೆತ್ತ ಅಂದ್ರೆ ಅವು ಶೋಕಿತ್ತೀನಿ ಅವೇನು ಇವರು ಬರೆದಿಲ್ಲ ದಿಂಬದಲ್ಲಿ ಇರುವ ಜೀವ ಕಂಬ ಸೂತ್ರಗೊಂಬೆ ಅಂತೆ ಅವು ಜೀವನ ಬರ್ಕೊಂಡ ಪದ ಆಕ್ಚುಲಿ ಎಂಕ ಅವು ಏನ್ ಅದಕ್ಕೆ ಕಲ್ತೆ ಫುಲ್ ಒಂಚೂರು ಜೀವನ ಕೈಜು ನಾನೊಂಚೂರು ಜೀವನದ ಕಲ್ತೇವೆ ಕೈಜು ಇರೋರ ಬಂದಿತ್ತಾರತೆ ಅಂದ ಅಪ್ಪಗೆ ಒಂಚೂರು ಕಲ್ತದಿತ್ತೆ ಬಟ್ ಅವು ಕಷ್ಟ ಉಂಡು ಆತ ಸುಲಭ ಅಜ್ಜ ಯಾನ್ ಅವನು ಭಯ ಆಟ ಬಂತ ನೆಂಚ ಹೊತ್ತುಂಡ ತೂ ಅಂತ ಬಂದೇನೆ ಲ್ಯಾಪ್ಟಾಪ್ ಡೈರೆಕ್ಟ್ ಬಾರ್ಚಿ ಡೈರೆಕ್ಟ್ ಪನ್ನೆ ತೂ ಅಂತ ಪನ್ನೆ ಐಕ್ ಎರಡು ತುಂಬ ಒಂಜಿ ರಿವಿಕ್ಸ್ ಉಂಡು ಒಂಜಿ ರಾಗ ಉಂಡು ಯಮ ನಿನ್ನ ಇದು ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ ಅನ್ನೋದು ಇದು ಫಸ್ಟ್ ಸುಮ್ಯಕ್ಕ ನಿಮ್ಮನ್ನು ಲಾಸ್ಟ್ ಶಾನ್ವಿ ಸಿಸ್ಟರ್ ಲೈವ್ ಅಲ್ಲಿ ನೋಡಿದೆ ಆಮೇಲೆ ಈಗ ಅಪರೂಪ ಕೆಲವು ದಿನ ಬಂದೆ ಲೈವ್ಗೆ ಗುರು ಎಂಕ್ ಒಂಜಿ ಮಾಲ್ ಮೇರೆ ಎಕಡೆ ಎಂಚಿನ ಲೈವ್ ಇಡ್ತಿನೆಟ್ ಹೌದು ಆಮೇಲೆ ಹೋಗ್ಲೇಬೇಕು ಪಲ್ನೆ ಬಣ್ಣದಲ್ಲೇರು ಏರ್ ಮಾರ್ರೆ ಒಂದು ಬ್ಲಾಕ್ ಮಾಡ್ಪ್ಲೇ ಬಣ್ಣದಲ್ಲೇರು ಊಟ ಆಯ್ತಾ ಹೇಗಿದ್ದೀರಾ ಸುಮ್ಯಕ್ಕ ಊಟನಾ ಅವು ಬೈ ಮಿಸ್ಟೇಕ್ ಆದು ಪೋಡಿ ಯಾರನ್ನ ಮೆಸೇಜ್ ಎಂಕ್ ಎಲ್ಲೆಡ್ದು ಉಂಡಿ ಜಮ್ಮ ಕಟ್ಟುನ ಅಂದ ಎನ್ನ ಪ್ರಾಬ್ಲಮ್ ದಾದ ಬಂಡ ಪಂತೆ ಬನೊಚ್ಚಿನ ಬಂದೊಂದಿತ್ತೇರೆ ಪಂತೆ ಪಣಂತೆ ಉಳ್ಳರ ಪಲ್ಲೆ ಯಾನ್ ಪಲ್ಲೆ ಕೇರಳದ ಒಂಜಿ ವ್ಯವಸ್ಥೆ ಗೊತ್ತುಂಡ ಎಂಡೋ ಸ್ವಲ್ಪ ಅನ್ಬಂಡದ ಒಂಜಿ ಕೆಮಿಕಲ್ ಉಂಡದು ಊಟ ಆಯ್ತಾ ಹೇಗಿದ್ದೀರಾ ಸುಮ್ಯಕ್ಕ ಅವೆಡ್ದು ಪ್ರಾಬ್ಲಮ್ ಆತ ಹಾ ಸೊ ಅವು ಎನ್ನ ಅಮ್ಮ ಗುಂಡು ಅರಿಗೆ ಕೆವಿ ಕೇನು ಅಮ್ಮ ನಿಶಾನ್ ಉಂಡು ಅಮ್ಮ ಹಾ ಸೊ ಅವು ಎಂಕ್ಲ ಬೈದು ಪುಟ್ಟುನುಡು ದೇವತ್ತನೆ ಅಂದ ಅಮ್ಮ ಅವ್ರದ್ದು ಎಂಕ್ ಬತ್ತ ಎಂಕ್ ಒಂಜಿ 40-45% ಡೌನ್ ಒಂಜಿ ಅವರಿಗೆ ಪಾತೆರ್ನ ಗಿಟಾರ್ದು ಪಾತೆರ್ನ ಏಜರಿಗೆ ಪಾತೆರ್ ಬತ್ತ ಮೆಲ್ಲ ಪಾತೆರ್ ಬತ್ತ ಹಾ ಎಂಕ್ ಸಡನ್ ಏರಾನ ಪಂಡ ಅರ್ಥ ಸೊ ಯಾನ್ ಪಂತೆ ಜೋರ್ ಪನೋಡು 45% ಡೌನ್ ಎಂಕೇನ ಅಂದ ಸೊ ಅಂಚ ಯಾನ್ ಟೆಸ್ಟ್ ಪೂರ ಅಂತ ಅನಗ ಮೂಕುಗ್ಲ ತೊಂದ್ರೆ ಉಂಡು ಸೊ ಮೂಕುದ ಒಂಜಿ ಮಿತ್ತದ ಎಲ್ಲೋ ಉಂಡತ ಹಾ ಅವು ಚೂರು ಟ್ವಿಸ್ಟ್ ಆತು ಚೂರು ಬೆಂಡ್ ಉಂಡು ಸೊ ಅವೇನು ಆಪರೇಷನ್ ಅಂತ ಈಗ ದಾಲ ಜಮ್ಮ ಜಾಸ್ತಿ ಅದಕ್ಕೆ ಆಪರೇಷನ್ ಆಯ್ತು ಸೊ ಅವು ಆಪರೇಷನ್ ಅಂತ ಕೆಬಿಲ ಜಮ್ಮ ಒಟ್ಟಿನ ಕಮ್ಮಿ ಆಪ್ಜಿ ಬಂದಿರು ಡಾಕ್ಟರ್ ENT ಸ್ಪೆಷಾಲಿಟಿ ಅಲ್ಪ ಪಾತೆರ್ ನಂಗೆ ಅಚ್ಚ ಸೊ ಇತ್ತೆ
ಏಳರ ಶನಿ ಬಂತರ ಶನಿ ಅಂದಂದಿ ಶನಿ ಹಾ ಹಾ ಏಳರ ಶನಿ ಆವಡೆ ಅಂದ ಮುಗಿಯೋಡು ಅಂದ 24 ವಯಸ್ಸು ಫುಲ್ ಮುಗಿಪುಣೆ ಏಳರ ಶನಿ. ಸೊ ಅವು ಕರೆ ಅಂದ್ರೆ ಆಪರೇಷನ್ ಅಂತಾರೆ ಬಲ್ಲಿ ಬಂದು 24 ಆತಿ ಜನನ 23 ಅವಂದು ಅಂದ. ಮುಗಿಯೋದು ಗೊತ್ತು ನನಗೆ 24 ಮುಗಿತ್ತ ಅವಳು. ಸೊ ನೆಕ್ಸ್ಟ್ ಇಯರ್ ಏನರ್ಥ ಅದು ನೀರ್ನಲ್ಲ ಸಾಂಗ್ ಇದ್ಯಾ ಅದು ಯಾನ್ ಸಾಂಗ್ ಮರಳಾಸದೆ ಚಾಲಿ ಅತ್ ಸಾಂಗ್ ಬರ್ತಿಂದೆ ಅವು ದಿನವಲ್ಲ ಪಂಡೆನೆ ಪನ್ಪಿನತೆ ಅವು ಬರ್ತಿ ಎಂಕ್ಲ ಬೋರಾಪ್ ಒಂದ ದಿನ ಫಾರ್ಡ್ ಐಕೆ ಅರೆಗೆ ಬೇಜಾರಲ್ಲಿ ಅರೆಗೆ ಬೆಚ್ಚ ಕೆಲವರು ಇರ್ತಾರೆ ಸಾಂಗ್ ಬಂದ ಇಷ್ಟದ ಅಂದ ಅಕ್ಲೆಗೆ ಇಷ್ಟ ಉಂಡು ಸೊ ಅಂಚ ಅವು ದಾಲ ಮಂತರ ಅತ್ತೆ ಎಂಕ್ಲ ಸಾಂಗ್ ಪಂಡ್ರೆ ಇಷ್ಟನೇ ಬಟ್ ಅತಿ ದಿನೋ ನಾವೇನೆ ಪಂಡಾಗ ಅಕ್ಲೆ ಒಲ್ಲ ಬೋರ್ ಆಪಣ ಅಂದ ಆಪಣ ಹೆಂಗ ಅಂಚ ಯಾನ್ ಹೆಸರು ಸತಿ ಬರ್ತೇನೆ ಪನ್ನೆ ಪನ್ನೊಟ್ಟಿ ಓಕೆ ಏನು ಎಂಕೆ ಅಂತೂ ಆಪು ತೀರು ಯಾಕೆ ಬಂದಾರ ಮೋಕೆತ ಸಿಂಗಾರ ಅವೇನು ಕೇತಿಗೆ ತೆಕ್ಕು ಬೋಡಿತ್ತು ಗೊತ್ತು. ಅದು ಬಗ ತುಳು ಪದ್ಯ ಪಲ್ಲೆ ಪಂಡೆ ಅಂತ ಆದ ಪನ್ಪುಡು ಪಲ್ಲೆ ಸಿಂಗಾರೆ ಉಂತಿದೆ ವಯ್ಯಾರಿ ಅವು ಕೇನಿಗೆ ಬಡಿತ್ತೆ ಹೋತು. ಸೊ ಐಕೆ ಬಂದ ಪನ್ನೇನೆ ಡೈಲಿ ಪನ್ನೊಡ್ಸಿ ಅವು ಅತ್ತೆ ಅಕ್ಳಿಗೆ ಇಷ್ಟ ಆಪಣ ಮಾಡೋದತ್ತು ಅವು ಈರೇ ಗುಡ್ನ ಪನೊಲಿ ಬೊಡ್ಚಿನ ಕೆಲವರಿಗೆ ಅವು ಇಷ್ಟ ಆಗ್ತದೆ. ಡಾಕ್ಟರ್ ಡೈಲಿ ಮಾತೆ ಏಕ್ಲ ಲಂಚನೆ ಡೈಲಿ ಪನ್ಪುಡು ಅವೇ ಪದ ಮೂಗುಡು ಪನ್ಪುಡು ಬೋನ್ ಕ್ರಾಸ್ ಆಂಡ್ ಬಂದು ಆ ಅದಕ್ಕೆ ಮುಕ್ಕುಡ್ತು ಕ್ರಾಸ್ ಆಂಡ ಡಾಕ್ಟರ್ ಅಂಚನೆ ಪನ್ಪಿನಿಗೆ ಮೂಕುಡು ಬೋನ್ ಕ್ರಾಸ್ ಉಂಡು ಪಂಡದು ಬ್ರೋ ಅಜ್ಜೆ ಗೊಂಜಿ ಪರಕೆ ಪಲ್ನೆ ಬೊಕ್ಕ ಸಮಸ್ಯೆ ಐಸ್ದ ಲೆಕ್ಕ ನೀರ್ ಆಪುಂಡು ಬ್ರೋ ಅನ್ನೋದು ಅಜ್ಜೆ ಗೊಂಜಿ ಅಜ್ಜನ ಬಣ್ಣ 24 ಅಜ್ಜರಡ ಪಂದಿತ್ತೆ ಆರೆ ಪಂದಿನಿ 24 ವಯಸ್ಸು ಕರಿತೀರು ಆಪರೇಷನ್ ಮಂಪಾಲೆ ಬಂದು ಅವು ದೇವಸ್ಥಾನ ಪ್ರಶ್ನೆ ಇದ್ದಿತ್ತು ಬಂದು ಮಂಪೊಡೆ ಪ್ರಶ್ನೆ ದೀತ ಆಪರೇಷನ್ ಅಂತ ಬಗ್ಗೆ ತೂವಿನ ಅವು ಮಂಪೊಡೆ ಅವು ಎಂತ ಇತ್ತೆ ಆಪರೇಷನ್ ಮಂಪುಲೆ ಈ ಎಲ್ಲ ಪ್ರೈವೇಟ್ ಆಪರೇಷನ್ ಮಂಪಲ್ಲಿ ಬಟ್ ಎಂಕ್ ಮೂಕುದ ಆಪರೇಷನ್ ಮಂತುಂಡ ಅವಕ್ಕೆ ಈತು ದಿನ ಅಂದ ರೆಸ್ಟ್ ಕೂಡ ಈಗ ಧೂಳು ತಾಗಿರ ಬಲ್ಲಿ ಆಪರೇಷನ್ ಫುಲ್ ಬಂದತ್ತ ಉಸಿರಾಟ ಊರು ಕಮ್ಮಿ. ಸೊ ಅವು ಇಲ್ಲಲೇ ಪಡ ಬೇಲೆ ಕೂರ ಪೋಯಾರ. ಸೊ ಐಕ್ಯ ನಿತ್ಯ ಬೊಡ್ಚಿಂದ ಕಮ್ಮಿ ಅಂತ. ಥ್ಯಾಂಕ್ ಯು ಸೋ ಮಚ್ ಏರೋ ಪಂದಿನ ಅಜ್ಜಗರ ಪನ್ಲೆ ಅಂತ ಥ್ಯಾಂಕ್ ಯು ಸೋ ಮಚ್ ಏರ್ನ ಒಂಜಿ ಪ್ರೀತಿ ವಿಶ್ವಾಸ ಚಿರಋಣಿ ಓಕೆ ಗೊತ್ತಾ ಪ್ರೀತಿ ವಿಶ್ವಾಸಗಳನ್ನು ಚಿರಋಣಿ ಆತಿಪ್ಪೆ. ಸೊ ನಮ್ಮ 2 ಗಂಟೆ ಲೈವ್ ಆಲ್ರೆಡಿ ಸಾಧಾರಣ ಜನಗಳು ಪೂರ ಹೋದ ಆಂಡ್ ತೋಜು ನಂಗೆ ಇಂದು ಅಂದಿ ಎಂತ ಸಾಂಗ್ ಕೊಡ್ತೆ ಜನ ಬಲಿತೀರು ಪೂರ ಇಜ್ಜಿಜ್ಜಪ್ಪ ಅಂಚದಲ್ಲಜ್ಜಿ ಅಂಚೆ ಎಣ್ಣೆ ಹಚ್ಚಿರು ಖುಷಿ ಅಂಡ್ ಮಸ್ತ್ ಜನ ಬರ್ತಾರೆ. ಹಾ ಸಾಂಗ್ ಗತ್ತು ಪಂಡ ಲೇಟ್ ಆಂಡತೆ ಜನಗಳು చెప్పారు ಒರಂಬಾರೆ ಬಂಡ 11 ಆಂಡತೆ ಊರುಡು ನಂಕ ಒರಂಬಾರೆ ಅಂದಂದು ಇಜ್ಜಿ ಕೆಲವೊಂದು ಲೈವ್ ಮೂಜಂಟೆ ರಾತ್ರಿಗಳು ನಡ್ತೊಂಡು ಟುಗೆದರ್ ಅಂತ ತೂತೆ ಅತೆ ಅಂದ ಅಂಚೊಪ್ಪೇರು ಪಂಡ ಪ್ರಪಂಚಡು 5 ಜನ ಜೊತೆಟ 5 ಜನ ಲಕ್ಕದುಪ್ಪೇರು ಅಂಚ ಅವು ನ್ಯೂಜಿಲ್ಯಾಂಡ್ ಅಂಚನತಿ 5 ಜನ ಲಕ್ಕಡ 5 ಜನ ಸೊ ಮನಸಾಂಡು ಅನಂತೆ ಪಾಡೋಡು ಮಿಕ್ಸಿಗೆ ಜನ ಉಂಡು ಅನಂತೆ ಪಾಡು ಜ್ಯೂಸ್ ಭಯಂಕರ ಇಂದು ಆತ ಸೆಕೆ ಐತಿ ಅಂದಂದಿ ಅಂಡಲ ಜ್ಯೂಸು ಜಾಸ್ತಿ ಪರ ಬಳ್ಳಿ ಜ್ಯೂಸ್ ಅಂಚದಿ ಡೈಲಿ ಏಪಲ ಪರ್ಪುಜಿ ಒಂಜಿ ಒಂಜಿ ಇನಿ ಇತ್ತೊಂಡ ನನ್ನ ಏಪ ಪರ್ಪೆನ ಎಂಕೆ ಗೊತ್ತಿತ್ತು ಯಾನ್ ಜಾಸ್ತಿ ಚಾ ಬರ್ಪುಂಡು ಅತ್ತ ಅವು ರಾತ್ರಿ ಬರೋಚ್ಚಿ ಕಾಂಡೆ ಪರ್ಲಿ ಪಗೇಳ್ಡ್ ಪರ್ಲಿ ಅರೆಗೆ ಗಾಲಿ ಒಲ್ಪಡ್ದು ಬರ್ಪುಂಡಿ ಮಾರ್ರೆ ಫ್ಯಾನ್ ಇಜ್ಜಿ ಅವು ಎಸಿ ಉಂಡು ಮೂಲು ಅಕ್ಲಿಗೆ ಆಪುಡು ಫ್ಯಾನ್ ಲಜ್ಜಿ ದಾಲೆಜ್ಜಿ ಗಾಳಿ ಎಸಿ ಮೂಲು ಫುಲ್ ಎಸಿ ಮುಲ್ಪ ಫುಲ್ ಎಸಿ 24 hours ಅರ್ನ ಎಸಿ ಚಾಲು ಉಂಡು ಅವಲ ಯಾವ್ಜಿಗೆ
ಯಾವ್ಜಿ ಅಂದಿ ಯಾವ್ಜಿ ಪಂಡ ಆತು ಸೆಕೆಂಡ್ ಈಗ ಯಾವ್ದು ಈ ವಾರಡು 50 ಮಿಟ ಪೋಪುನ್ ಬನೊಂದುಲ್ಲೆರ್ 50 ಆತು ಇನಿ 50 ಕರೀಡು ಅವು ತುಂಡ ಇರ್ದೂತಾರ ಇನಿ ಅಂದ 50 ಕರೀತೀನಿ ಅಂದ ಇನಿ ಅಂತುವೆ ಹಾ 50 ಕರೀತೀನಿ 50 ರಡ್ಡ ಆತಿತ್ತು ನೀನು ಮಧ್ಯಾಹ್ನ ಅವು ನಡು ಮಧ್ಯಾಹ್ನಗೆ ಪದ್ರಾಡು ಪದ್ರಾಡರೆಕ್ ನನ್ನ ಬಂಗಣ್ಣು ಅಂತ ದಿನ ಊರಿಗೆ పోయినట్ల ಚಾನ್ಸ್ ಅವಳು ಬರ್ಲು ಬಸ್ ಉಂಡು ಯಾನು ಊರು ಹೋದ ಅವಳ ಸುಕ್ಕನೆ ಇನಿ ಯಾನ ಎಂಕ್ ತಿರ್ಗ್ಯಾರಾತು ಮಾತ್ರ ಓಲ್ಲ పోತಿ ಅಪರ್ಲು ಬೇಲೆಗೆ పోತಿ ಯಾನು ಪುತ್ತೂರ್ದ ಜಾತ್ರೆಗೆ ಬೆಡಿಕ್ పోತು ఆయన ಮಂತಣಿ ದೇವರನೊಟ್ಟಿಗೆ ನಡ್ತೊಂಡು ಬಪ್ಪದ ದೇವರು ಮಿಯಾರ್ ಬಪ್ಪರದ ಆಡೆ ಮತ್ತೆ పోತು ಒಂದಿನ ಜೆತ್ತೆ ಫುಲ್ ರಾತ್ರಿ ಇತ್ತೆ ಅದ ದೇವರನೊಟ್ಟಿಗೆ ನಡ್ತೊಂಡು పోయిನತ್ತ ಆನಿ ಬೈದೆ ಆನಿ ಬತ್ತಿತ್ತ ಪುತ್ತೂರು ಅಂದ ಓಲ್ ತಿಕ್ಕುನೋಲ ಜೇನು ಗುಡ್ದ ರಸ್ಸಿಟ್ಟು ಓಲ್ ತಿಕ್ಕು ಬೇರೆ ಬೇರೆ ತಿಕ್ಕುಡೆ ಫುಲ್ ರಶ್ ಮಾತ್ರ ಅಂದಿ ಬೊಕ್ಕ ಪುತ್ತೂರು ಬೆಡಿಡ್ದು 2 ಜನಕ್ಕೆ ತೊಂದರೆ ಆತನತ ರೀಲ್ಸ್ ಹೋತು ಒರೇನ ಬಿಂಬಾಗ ಒರೇನ ಶರ್ಟ್ ತುಳಾಯಿ పోతుండు ಬಾಂಬ್ ಅವಲ ಕರ್ನಾಲ್ ಅಂದ ರೀಲ್ಸ್ ಅವಿ ನೆಕ್ಸ್ಟ್ ಬೆಡಿ ಡೌಟ್ ಬಣಂತುಲ್ಲರಿ ಬೆಡಿ ಡೌಟ್ ಅನ್ನಲ್ಲ ಬುಡಾರೆ ಜನಕ್ಲು ಬುಡಾರೆ ಬೆಡಿ ಬೋರ್ಡ್ ಮನ್ಪೇರು ರಡ್ಡರೆ ಕ್ವಾರ್ಟರ್ 15 ನಿಮಿಷ ಪರಿ ಆಂಡಲ ಮಾಲ್ ಆಪುಜಿ ದೇವರೇ ಅಮಲ ಆಪುಜಿ ದೇವರೇ ಅನ್ನೊಂದುಲ್ಲೆ ದಾದ ಕಂಡಾರ ಅಂದಾದ ನೀರ್ ಬಾರ್ದಾರ ಇನಿ ನೀರ್ ಬಾರ್ದು ಕೊಡ್ತೀರ ಎಲ್ಲ ನೀರು ಅಲ್ಲಿ ಖಾಲಿ ನೀರು ಬಾರ್ದಿಪ್ಪೇರು ನೀರ್ ತಿಂಜದು ಕೊಡ್ತಿದ್ದಾರ ಪರಿಮಳದೊಟ್ಟಿಗೆ ಸೇರ್ಸದ್ ಅತ್ತಿ ಎರೆ ಗೊತ್ತು ನನ್ನ ಮುಲ್ಪದ ಏತು ಸ್ಟ್ರಾಂಗ್ ಉಂಟು ಅಂದ್ ಬಿಯರೇ ಭಯಂಕರ ಸ್ಟ್ರಾಂಗ್ ಉಂಟು ಮಾರ ಬಾ ಯಾರ ಆಣಿಯವರ ಬಿಯರ್ ಬಾಡ್ದಕ್ಕೆ ಬರ್ಲ ಆತು ಯಾನ ಎಂದು ಬಾಡ್ದಿದ್ದೆ ವಾರ್ಮ್ ತಿಂದಿದ್ದ അതിനൊട്ടിക്ക് ബിയർല പാട്ടി ಹಾಯ್ ವೇದಾವತಕ್ಕ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಈರ ಎದುರು ಬಲಿ ಅಂತೆ ಉಲೆ ಬಿದೆ ಅಣ್ಣ ನಮಸ್ತೆ ಹಾಯ್ ವೇದಕ್ಕ ಬಲೆ ಒಣಸಣ್ಣ ಇತ್ತ ಒಣಸಣ್ಣ ಕೈ ದೆಕ್ಕ ಬರ್ಪ ಓಕೆ ಒಂಜಿ ಸಾಂಗ್ ಪಲ್ನೆ ಜೈ ವನದಲ್ಲಿ ಓ ಸಾಂಗ್ ಪಂಪಿನಿ ಈರಂಜ್ ಭಜನೆ ಪಲ್ನಿ ಇರೇ ಭಜನೆ ಗೊತ್ತುಜ ಜೆತ್ತೆರಾ ಓಕೆ ಎಲ್ಲ ಪನ್ಕ ಪದ್ಯ ಜೈದೇರ್ಗೆ ಪೂರ ಜೈದೇರ್ಗೆ ರೂಮುಡು ಅಂಚ ಎಲ್ಲ ಪನ್ಕ ಅಂದ್ ಓ ರಕ್ಷಿತ್ ಬ್ರೋ ಬರ್ತೀರ ಹಾಯ್ ರಕ್ಷಿತ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಭಾವಗೀತೆನಾ ಭಾವಗೀತೆ ಪಲ್ಲೆ ತೂಕ ಇರು ಶುರು ಎದುರು ಬಲೆ ರಕ್ಷಿತ್ ಬ್ರೋ ಒಣಸಾಂಡೆ ಇದಾದೆ ಸ್ಪೆಷಲ್ ಒಂದು ಲೈಕ್ ಕೊಡು ಸಪೋರ್ಟ್ ಒಂಬ್ಳೆ ಒಣಸಾಂಡೆ ಏನು ಲೇಟು ನೀವು ನಾವು ನಮ್ಮ ತುಷಾಂತ್ ಬ್ರೋ ಒಟ್ಟಿಗೆ ಇದ್ದೇವೆ ಅವರು ಭಾವಗೀತೆ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಈಗ ದಾನೆ ಇನ್ನು ಚೇಂಜ್ ಉಂಟು ಲೈವ್ ಅವರು ಫ್ರೆಂಡ್ ಬೈದಿರಿ ಲೈವ್ ಟುಗೆದರ್ ಒಣಸಾಂಡು ಇರ್ನಾಂಡೆ ಬ್ರೋ ಎನ್ನಾದ ಕರದಾಂಡಿ ನಾನು ಜೆಪ್ಪುನು ಯಾನ್ ಜನ ಉಳ್ಳೇರ ತಂತ ಕುಲ್ದಿನಿ ಕಾರ್ಲ ಉಳ್ಳೇರು ಅಲ್ಲೇ ಹೀರೋ ಉಳ್ಳೇರು ನಮ್ಮ ಮಲಯಾಳಿ ಹೀರೋ ಮಲಯಾಳಿದ ಹೀರೋ ಉಳ್ಳೇರು ಮೇರೇನು ಒಲ್ಪನ ತೂತೆ ಅವನೊಂದುಲೇರು ಅಂದ್ ಯಾರು ಅರೇನು ತೂದು ಪರಿ ರಕ್ಷಿತ್ ತೂತಾರೆ ಇರು ಬೊಕ್ಕ ರಾಹುಲ್ ಬ್ರೋನ ಲೈವ್ ಇಡು ತೂತೇರಿಗೆ ರಾಹುಲ್ ಬ್ರೋನ ಲೈವ್ ಇಡು ತೂತಾರಾ ಓಕೆ ಅಂದಂದು ಓ ಪತ್ತೆ ಪನ್ಪರ್ ತುಳುಟು ತುಳಸಿದ ಕಟ್ಟೆಗೆ ಮುತ್ತೈಸಿ ಒಂಜಿ ಸಾಂಗ್ ಉಂಡದ ಎಂಕ ಅವು ಫುಲ್ ಗೊತ್ತಿದ್ದೆ ಎಂಕ ಪದ ಬೂಡಿ ನಾಡೊಂದು ತಿಕ್ಕುನ್ನೇಜಿ ಅಂದ ತುಳಸಿದ ಕಟ್ಟೆಗೆ ಸುತ್ತುದು ಮುತ್ತೈಸಿ ದಿನದೀದು ಬತ್ತಲು ಕೈ ಮುಗಿದು புலி புனபாலன முப்பாது மானாது தொட்டில தொஜ்ஜலு ஜோபணத்து ஜோஜோ ಬಾಲೆ ಜೋಜೋ ಜೋಜೋ ಬಾಲೆ ಜೋಜೋ ಆ ಸಾಂಗ್ ಉಂಡದ ಅವಂಕ ಫುಲ್ ಗೊತ್ತಿದೆ ಆತು ಗೊತ್ತುಂಡು
ಬ್ರೋಗು ನಿದ್ರೆ ಬರ್ಪುಂಡೆ ಆ ನಿದ್ರೆ ನನ್ನ ಜಪ್ಪುಡು ಎಂಕ ಅತ್ ಎಂಡಕೇನು ಅರ್ಥ ಎಂಕ ನಿದ್ರೆ ಹೊಸ ವಾಯ್ಸ್ ಆರ್ನ ಹೊಸ ವಾಯ್ಸಿ ಆರ್ ನನ್ನ ಪದ್ಯ ಕಲ್ತದ್ದು ನಮ್ಮೊಟ್ಟಿಗೆ ಅವರೆಲ್ಲ ಬರ್ಪೇರು ಪದ್ಯ ಅಂದ್ರೆ ಅವು ಆ ಪದ ಯಾರು ಫುಲ್ ಯೂಟ್ಯೂಬ್ ಫುಲ್ ನಾಡಿ ತಿಕ್ಕುನೇಜಿ ದಾದ ಪಲ್ಲೆ ಪಲ್ಲೆ ದಾದಿ ಅವು ತುಳಸಿದ ಕಟ್ಟೆಗೆ ಅವು ಬರೆದಿಲ್ಲ ಗೊತ್ತಾ ಈಗ ತುಳಸಿದ ಕಟ್ಟೆಗೆ ಸುತ್ತದು ಮುತ್ತೈಸಿ ಸುತ್ತುದು ಮುತ್ತೈಸಿ ಈ ದೀಪ ದೀಪನೆಗೆ ತುಳುಟು ದಾದ ಅನ್ಪನೆ ದಾದ ಪನ್ಪೆರೆ ತುಳು ವರ್ಡ್ ಒಂಜಿ ಪನ್ಪೆರೆ ದಿನೇ ಅಂಚಿನ ಪನ್ಪೆರತ ತುಳಸಿದ ಕಟ್ಟೆಗೆ ನೆನೆದೀತು ಬತ್ತದು ಸುತ್ತದು ಮುತ್ತೈತಿ ನೆನೆದೀದು ಬತ್ತದು ಅವು ತತ್ತನು ಮಾರ ಅವು ಅಕಳ ಮೇರಡ ತುಳುತ ಅಕಳ ತುಳು ಗೊತ್ತಿದ್ದ ಅಕಳಕ್ಕೆ ನೋಡವಲ್ಲ ಅಲ್ಲೇ ಸಾಂಗ್ ಕಾತುಕೊಳ್ಳೊಂದು ಬೇಗ ಬೇತೆ ಗೊತ್ತಿದ್ರೆ ನಂಗೆ ಪದ್ಯ ಬಲ್ಲೆ ಪಾಪ ಕಾತುಕೊಳ್ದೆ ಬಿರುವಾಜ್ ಕಾತೊಂದುಲ್ಲೇರಿ ಚಂದ ಮಾರ ಎಲ್ಲರೂ ಕೆರಡ್ತಿ ಉಳು ಮಕ್ಕಳು ಎಲ್ಲರೂ ಗಿಡಪ್ಪೇರು ರೂಮ್ ಬಿಡ್ತು ಹಾಗೆ ಎತ್ತುತ್ತಾರೆ ನನ್ನ ನಿರೀಕ್ಷೆ ಹುಸಿಯಾಗಿ ನನ್ನ ನಿರೀಕ್ಷೆ ಹುಸಿಯಾಗದಿರಲಿಗೆ ಅಲ್ಲೇ ಈ ಇಜ್ಜರಿ ತುಳು ಸಿಂಗರ್ ಯಾನು ಉಳ್ಳಿ ಎನ್ನ ಪದ್ಯಕ್ಕೆ ಎನ್ನ ಬೋರ್ ಆಪುಣಿ ಜನಕ್ಲೆ ಬೊಕ್ಕ ದಿನೋಲ ಅವೇನೆ ಪನ್ಪಿನತೆ ಅರಗಿತ ಭಾವಗೀತೆ ಅನ್ನು ಓವೇನ್ ನಾಡುನು ಭಾವಗೀತೆ ಓವಿಯೇ ಅವೇ ಭಾವಗೀತೆ ನಾನೇ ಭಾಗ್ಯವಂತ ಅಯ್ಯೋ ಇಂದು ಅವೆಲ್ಲ ಕೇಳಿದೆ ಮೂವತ್ತೊಂದು ಬೊಕ್ಕ ಓ ಕೇನಂದ್ರೆ ಓಲ ಎನ್ನ ಬೂಕುಡು ಬರೆತಿನ ಪೂರ ಪದ್ಯ ನನಗೆ 500 ಸತಿ ಪಂತೆ ಅನ್ನು ತುಕ್ಕೆ ನೀರಿಗೆ ಒಂಜಿ ಎಡ್ಡ ಪದ ಪಂಪೆ ನಾಡ್ದು ಪಂಪೆ ಹೆಂಗ್ ಪಲ್ಲೆ ನಾಡು ಬಲ್ಲೆ ಹೊಂಡ ಇರಗಿ ಇಷ್ಟತ್ತಿನ ಪದ್ಯ ಬಲ್ಲೆ ಅತ್ತ ಇರಗಿ ಇಷ್ಟತ್ತಿನ ಓಡಲ ಪದ್ಯ ತುಳು ಅತ್ತನ ಪಲ್ಲೆ ಓವುಂದು ಕನ್ನಡ ತುಳು ಓವುಲ ಓವು ನಾನು ಪಂಪೆ ನಾಡ್ದು ಪಂಪೆ ಸುಮಾರು ಉಂಡು ಪನ್ನೆರ ಬೇರೆ ಹೇರ್ ಸ್ಟೈಲ್ ಮಸ್ತ್ ಉಂಡು ಅಂದಂದ ಅರ್ನ ಒಂದಿ ಹೇರ್ ಸ್ಟೈಲ್ ಅವು ಎಷ್ಟಿಲಕ್ಕ ಜುಟ್ಟು ಜುಟ್ಟು ಅಡ್ಡಾಡ್ದ ಭಾವನ ಗೀತೆ ಪಲ್ಲೆ ಒಣದಲ್ಲಿ ಭಾವಗೀತೆ ಒಯ್ಕು ಬಂದ್ಬಿಡಿ ಮಾರೆ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲಿ ನಿನ್ನ ಐಕ್ ಭಾವಗೀತೆ ಅನ್ಬಿಡತ್ತ ಅವು ಒಂದು ಎಂತಿನ ಪ್ರೀತಿಗೆ ಬಂಪನ ಭಾವಗೀತೆ ಎತ್ತವು ಅವು ಭಾವನ ಗೀತೆ ಅಲ್ಲಿ ಭಾವನ ಗೀತೆ ಅಲ್ಲಿ ರಕ್ಷಿತ್ ಬ್ರೋ ಕಜಿಪುದಾದೇರಿಗ ಎಂಕ ಕೋರಿಯೇ ಈರಿ ಅಣ್ಣನ ಕೋರಿ ತಿಂದಿ ಬಿಡ್ತಿ ಅಣ್ಣನ್ ಬಿಡ್ತೀರಿ ಕೋರಿ ತಿಂದಿನ ಮಾರ್ರೆ ಲಿರಿಕ್ಸ್ ಚೇಂಜ್ ಮಾಡ್ತಾರೆ ಬೊಕ್ಕದ ಆದ ಅನ್ಕೊಂಡು ಬ್ರೋ ಎಂಕ್ಲ ಕೋರಿ ಓ ಅಂದೆ ಓಕೆ ಓಕೆ ಅಲ್ಲ ರಚನೆ ಶೆಟ್ರ್ ಪಿರ ಬತ್ತೀರಿ ಆಯ್ ರಚನೆ ಶೆಟ್ರ್ ಬಲೆ ಬಲೆ ಎಂಕ್ಲು ಕುಲ್ದ ಅಂದೆ ಯಕ್ಷಗಾನದ ಒಂಜಿ ಪದ ಯಕ್ಷಗಾನ ತತ್ತವು ಬೇತೆ ಈ ಎಂಕ್ಲನ ತೆನೆಗೋವಿನ ಪದ್ಯವು ತೆನೆಕ್ಕಿ ಬರ್ಪಣ ಎಂದು ಗದ್ದೆಡು ಬೆಂಪೆರತ ಕಂಡಡು ಬೆಂಪೆರದ ಅಕ್ಲನ ಪದ್ಯವು ರಾವೋ ರಾಕುರುಂಗೆ ರಾಯರೇನಿಕೇನು ಜಲೆ ಸಾಂಗ್ ಗೊತ್ತುಂಡ ದಿಕ್ಕುರು ಯಕ್ಷಗಾನ ಇಜ್ಜಿಪ್ಪ ಅವು ಎಟ್ಟೆ ಸಾಂಗ್ ಅವು ಹೆಂಗ್ ಗೊತ್ತು ಏನಂದಿನ ಬತ್ತೆ ಅವು ಯಕ್ಷಗಾನ ಸೈಲಿಟ್ ಉಂಡು ಅವು ಪನ್ನೆರ ಬಂಗ ಉಂಡು ತುಳು ಅತ್ತೆ ತೂವನ್ ಪನ್ನೆರ ಬಂಗ ರಾವೋ ರಾ ಕೊರುಂಗು ರಾಯರೆ ನೇಕೇನು ಜಲು ಕಂಡನಿ ಇಲ್ಲಡೆ ಬಲದೆ ಕೊರುಂಗು ಬರಿಯರೆ ನೇಕೇನು ಜಲು ರಾವೋ ರಾವ್ ಕೊರುಂಗು ರಾಯರೆ ನೇಕೇನು ಜಲು ಪಟ್ಟೆ ಪಿತಾಂಬರ ತುತ್ತದ ನಿಕ್ಕು ಗಜ ದಿಕ್ಕ ಮುಂದಲೆ ದೀಪಾವೆ ಕಟ್ಟವೆ ಯಾನು ಕಟ್ಟಡ ಮುರಿಯರಿ ಬರುವೆ ರಾವೋ ರಾವ್ ಕೊರುಂಗು ರಾಯರೆ ನೇಕೇನು ಜಲು ಸಂಗೀತ ಗಟ್ಟಿ ಜಾಸ್ತಿ ಭಾವಗೀತೆ ಬಂತೀರ ಅಂದೆ ಅವರ ನಮ್ಮನ್ನು ಎದುರಿಸ್ತಾರೆ ನಾವೇ ಎದುರಬಾರದು ಎದುರಿದ್ರೆ ಹೋಯ್ತು ರಫಕ್ ಅಂತ ಬ್ರೇಕ್ ಹೊಡಿಬೇಕಲ್ಲ
ಬಾರಿ ಕಾಮಿಡಿ ಆಪುನದೆ ರಪಕ್ ಅಂತ ಎತ್ತಬೇಕು. ಅಂದೊಂದು ಅವ್ರ ನಮ್ಮನ್ನ ಎದುರಿಸ್ತಾರೆ, ನಾವ್ ಎದುರಬಾರ್ದು. ಎದುರಿದ್ರೆ ಹೋಯ್ತು, ರಪಕ್ ಅಂತ ಎದುರ್ಬೇಕು. ನಮ್ಮನ ರೀಮಿಕ್ಸ್ಡ್ ಸಾಂಗ್ ಉಂಡು ಬ್ರೋ, ಆಂಡಲ ರಿಲೀಸ್ ಮಲ್ದಿಜ ಪ್ರೈವೇಟ್ ಮಲ್ದ ಅಂದೆ ಎಂಕೊಂಜಿ ಶೇರ್ ಮಾಡ್ಪ್ಲೆ ಅಂತ ತೂಪೆ. ನಮ್ಮನ ರೀಮಿಕ್ಸ್ಡ್ ಆ ಸಾಂಗ್ ಉಂಡು, ರಾವ್ ಕೊರಂಗ ಇಂಚಿನ ಮಾರೆ ಗಂಟೆ ಒಂಬರಾಡಿ. ಓಕೆ ಓಕೆ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್. ಮಾತೆಲ್ಲ ಸಪೋರ್ಟ್ ಮಾಡ್ತೀನಿ. ಒರ್ಮೆರತ್ತು ಒರ್ಮ 41 ಆಂಡು ಒಂದೊಂದು 10 ಕಂಪ್ಲೀಟ್ ಅಪ್ಪ. ಬ್ರೋ ಅವ್ವಿ 10 ಕ್ಲಿಯರ್ ಅಪ್ಪ. 10 ಉಂಟು 10 ಫುಲ್ ಕ್ಲಿಯರ್. നല്ല 20 ನಿಮಿಷ ಉಂಡಿ 20 ನಿಮಿಷ ಏರ್ತು ಗೊತ್ತಾಗ್ಬಿಟ್ಟು ಪೋಪುಣ. ಅವು ಜನ ಎತ್ತೇಟ ಅప్పుడు ಇತ್ತೆ ಜನ ಕಮ್ಮಿ ಆಯ್ರು. 5 ಜನ ಉಂಟು. ಬರುವೇರು ಲೆತನ್ ಬರುವೇರು. ರಚನಕ ಕುಳ್ಳುವರ 20 ನಿಮಿಷ ಕುಳ್ಳುವರ. ರಕ್ಷಿತ್ ಬ್ರೋ 20 ನಿಮಿಷ ಕುಳ್ಳುವರ. ಜನ ಲೆತನ್ ಬರುವೇರು. ಈರ್ ಪದ್ಯ ಮಂಡೇಡ್ ಬರ್ಪೇರಿ, ಈರ್ ಪದ್ಯನೇ ಮನ್ಪುಜಾರು ಜೆತ್ತುತ್ತೀರಿ ನಿದ್ರೆ ಬರ್ಪುಡು ಮಾಡೋದಿಲ್ಲ. ಎಂಕಜಿನಲ್ಲಿ ನಿದ್ರೆ ಬರ್ಪುಡು, ಎಂಕ್ ಕೋಡೆ ಅಂತ ನಿದ್ರೆ ಕಮ್ಮಿ ಆತನಿ ದಾದನ ಗೊತ್ತು. ದಾದೆ ಗಡಿ ಗಡಿ ದಾದೆ ಕೋಡೆ ಡೇಂಜರ್ ಇರು. ಅವು ತಿರ್ತ್ ಮುಲ್ಪ ಪುರ ಶಬ್ದ ಆಪುಂಡಿ ರಾತ್ರಿ ಅಕಲು ಪಟನ್ ಅಕಲ್ ಪುರ ಅಂಚಿಂಚಿ ಪೋನಗ ಬೊಕ್ಕ ಈ ಆಫ್ರಿಕಾ ಅಕಲ್ ಪುರ ಒಳ್ಳೆ ಇರ್ತದೆ ಜೋರ್ ಪಾತೆರ್ ನನ ಇಜ್ಜಿ ಅತ್ತು ನನ ಇಜ್ಜ ಈ ಪಾಕಿಸ್ತಾನದವಲ ಬಾಂಗ್ಲಾದೇಶದ ಅಕ್ಲನ ವಿಸಾ ಹಾಕುನ ಡೌಟಿಗೆ ಡೌಟ್ ಉಂಟು. हे प्रभु हे हरिराम कृष्ण जगन्नाथ प्रेमानंद हे क्या हुआ ಯಾನು ಉಂಟು ಬ್ರೋ ಗೋಸ್ಕರ ಅವನಲ್ಲಿ ಬ್ರೋಗೋಸ್ಕರ ಎಂಗೋಸ್ಕರ 10 ಆಡಿ ಎನ್ನ ಇಲ್ಲಡೆ ಗಡಿಯಾರಡು ಅಂದಿ ಬೊಕ ಊರಡು 10 ನಂದು ಮೂಲು ವರ್ಮ ನಲ್ಪಾಂಡ್ ಆರ್ಮನ್ ಬಿ ನಾನೊಂದು 20 ನಿಮಿಷ ಉಂತುಗ ಅಂದು. ಓ ಅರಿಜೋನಾ ಐ ನೋ ವೆನ್ ಡಿಡ್ ಗೆಟ್ ದ ಇಯರ್ ಪಿಯರ್ಸ್ಡ್. Hi bro, how are you? Thank you so much for coming. Please give a like and subscribe my channel if you don't mind. Thank you so much. Bro na kujal pura kut ಅಂದಿ ಅವನಿ ಏತ್ ಬಂದನ ಲಂಚಿನ ಮರ ದಾದಾಪು ಅದಕ್ಕೆ ಚೂರು ಇಂದ ಆಡೋಡು ಅಂಚನ ಎಂಚ ಮಾಡ್ಬಣಕಿ ಇಂಚದಿ ಓಡ ಏರಿ ಟಮ್ಕಿ ಬಟ್ಟಿರಿ ಗೊತ್ತಿಜತ ಇಜ್ಜಿ ಕಲ್ಪನೆ ಲೈವ್ ಕಲ್ಪನೆ ಚಲೋ ಎಂಚ ಬತ್ತೋಡು ಎಂಚನ ಏನಡ ಟಮ್ಕಿಜಿ ಜನ ಅಂತ ಅಂತ ಇಪ್ಪತ್ತು ಟಮ್ಕಿ ವಾಲೆ ಟಪುಲಿ ಬಜಾ ಉಂತಿಲ್ಲ ಏನು ಬಟ್ಟಲ್ಟು ತೊಯ್ಪಾವೆ ಎಂಚ ಬರ್ತದೆ ಆದಿ ವಾಯ್ಸ್ ಆಯಿಲ್ಗೆ ಹೇಳಲಮ್ಮ ಐಸಾ ಕಾಮೆಂಟ್ ಮಾಡಿ ಐಸಾ ಡೈಮಂಡ್ ಅತ್ತಪ್ಪ ಅವು ಹೋಲ್ ಉಂಡದ ಓಕೆ ಓಕೆ ಇಂಚೆನೆ ಆ 10 ಹೋಲ್ ನಿಮಿಷ ಉಂಡದ ಹೋಲ್ ಹೋಲ್ ಬಿರಿಯಲ್ ಬಾಡ ಆ ಹೋಲ್ ಚೌಲು ಚೂರು ಬರ್ಚಿ ಆ ಬೋಡಂಗಜ್ಜಿ ಬಲ್ಲೆ ಅವು ಬೋರ್ಡ್ ಒಂದಿಜ್ಜ ಅವು ಗ್ರಿಪ್ ಕೂಡ ಅವು ಹೆಬ್ಬೆರಳು ಬಾಡ್ರ ಅಂಚ ಪತ್ತನು ಓಕೆ ಅವೇ ಇಂಚ ಗ್ರಿಪ್ ಕೂಡ ಅವು ಬೋರ್ಡ್ ಒಂದಿಜ್ಜ ಅವು ಇಂಚನ ಪತ್ತೋಡು ತೊಂದರೆ ಓಕೆ 10 ಇಂಚ ನೆಟ್ಟು ತಾಳ ಬಾಡ್ನೆ ಫಸ್ಟ್ ರೆಡ್ ತಿರ್ತಿಗೆ ಬುಕ್ಕ ಮಿಟ್ಲಿ ವರ್ಕ್ 1 2 ಅವು ಪಂದದವರ ಪೆಂಚಾದ ಅವು ಇತ್ತೆ ಲೈವ್ ಎಂಚ ಪನ್ಪುನ ಎತ್ತೊಂದೇ ಇರತ್ತ ಅಂಚ ಬರ್ಮನೆ ಫಸ್ಟ್ ಇಂಚತ್ತು ಮೂಲು ಒಂಜಿ ಮೂಲು ರಡ್ಡು ಪಿರ ಒಂಜಿ ಬರ್ಬೋದು ಅವನು
ಯೂಟ್ಯೂಬ್ ಬಂದು ಗೊರ್ರ ಬಂಗ ಉಂಡು ಅవి ಎದುರೇ ಇರೆ ಪಂತೋರ್ಪೆ ತಿಕ್ಕಣಗ ಸರಿಯಾದ ಪಂತೋರ್ಪೆ ಏಪ ಅನ್ನತಿ ಏಪ ಚಿಕ್ಕನ ನಿಂಗೆ ಡೌಟು ಟೈಮ್ ಇಜ್ಜಿ ಬರ್ರ ಒನಸಿಡ್ ಬಟ್ಟಲಡು ಫೆಲ್ಟುನು ತುಂಬೊಂದು ಬತ್ತೀರ ಒಳಗಲ್ಲಿ ಆದಿವಾಸಿ ಆಯಿಲ್ ಪಾಡ್ಗತ ಆದಿವಾಸಿ ಆಯಿಲ್ ಎಡ್ಡೆಂಡು ಗತ ಆದಿವಾಸಿ ಆಯಿಲ್ ಇಜ್ಜಿ ಆದಿವಾಸಿ ಆಯಿಲ್ ಇತ್ತೆ ಡೌಟ್ ಆಗ್ತುಂಡು ಅವು ಅವೆಟ್ಟು ಚೂರು ಚೀಯ ಬಂಡ ಗೊತ್ತುಂಡತಿ ಜೇನುತುಪ್ಪ ಪಾಡುವರಿಗೆನಾ ಪಾಡ್ವೆ ಅವು ಜೇನುತುಪ್ಪ ಪಾಂಡ ತಾರೆಕ್ ಪಾಡ್ರ ಬಲ್ಲಿ ಅಂದ ಬಲ್ದಾಪುಂಡು ಕುಜಲ್ ಬಲ್ದಾಪುಂಡು ಬೇಕು ಓಹೋ ಹೂ ಈಸ್ ಬ್ರೋ ಇಕ್ಕತ್ತೇನ I am in Dubai. ದಾದಾಪುಣೆ ಈ ಸುಶಾಂತ್ ಫ್ರಮ್ ದುಬೈ ತಾರೆಗ ದುಬೈ ತಾರ್ಲಕ ತುಳು ಕನ್ನಡ ಬಾತಿರ್ವೇದ ನಿಜ ತನ್ನವರು ಕೇರಳ ಅವ ಇರು ಬೊಟ್ಟೊರ್ಚಿ ಪಕ್ಕದ ಲಕ್ಕಂಡ ಬಂಗಾಗೆ ಗ್ಯಾರಂಟಿ ಬಟ್ಟಲ್ ಅವಲೇ ದಕ್ಕದು ಬಟ್ಟೆರ ಬಂದೆ ಮಾರ್ರೆ ಬತ್ತೆರ ಮಾರ್ರೆ ಓಜನೇಲ್ ಬತ್ತೆರ ಹಾಯ್ ಓಜನೇಲ್ ವೆಲ್ಕಮ್ ಟು ಲೈವ್ ಹೌ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಾಯ್ ಆತ್ ಪಕ್ಕ ಅವನು ಅವು ಅಲ್ಪಣೆ ಕಲ ಸಿಂಕುಂಡು ಅಡೆ ದಕ್ಕಿರ ಇಜ್ಜಿ ಅಮಿತ್ ದಿತ್ತೆ ರಾಕಡೆ ದಿತ್ತೆ ಅಂಡ ಹಲೋ ಗೋಪಾಲಣ್ಣ ದಿಸ್ ಇಸ್ ಯಾನ್ ಗುರುನಾಥೆ ಫ್ರಮ್ ದುಬೈ ಜೋಲ್ಪದ ಗುರುನಾಥ್ ಓಜನೆಯಲ್ಲಿ ಏರ್ ಮಾರ ಫಸ್ಟ್ ಟೈಮ್ ಬರ್ತೀನ ಅತ್ತ ದುಮ್ ಬೈದರೆ ಅವರ ಓದಿನ ಕಾತನ್ ಪುದನೆ ಬೈದೇರು ಬ್ಲೂ ಇತ್ತುಂಡಾರಿಗೆ ಬ್ಲೂ ಇತ್ತು ಗೊತ್ತಾವು ಬ್ಲೂ ಉಂಡು ಅರೆ ದುಂಬ ಇತ್ತನು ಬ್ಲೂ ಇತ್ತೆ ಇಜ್ಜಾರ ಪೋತನು ಬ್ಲೂ ಅರೆ ಬ್ಲೂ ಕೊರಿಯನ್ ಒರಿಜಿನಲ್ ಇದೆ ಬ್ಲೂ ಕೊರಿಯಾವೇ ಆಂಡೆ ವನಸನ್ನ ಎನ್ನ ವನಸ ಆಂಡೆ ಬ್ರೋ ಇರ್ನಾಡೆ ದಾದು ಸ್ಪೆಷಲ್ ಎಂಕ್ಲೆಗೆ ಚಿಕನ್ ಕರಿ ಬೊಕ್ಕ ರೈಸ್ ಅರೆಗ್ ಸಾಂಬಾರ್ ಬೊಕ್ಕ ರೈಸ್ಗೆ ಚೆರುವಾಯರ್ ಬೊಕ್ಕ ರೈಸ್ ಚೆರುಪಯರ್ ಚೆರುಪಯರ್ ಬಂಡ ಪದಿಂಗಿ ಚೆರುವಯರ್ ಬಂಡ ಬೇತೆ ಚೆರುಪಯರ್ ಬಂಡ ಎಂದು ಅಲಸಂಡೆಗೆ ಮಲಯಾಳ ಪಾಯರ್ ಅಂಪನೆ ಎಲ್ಲಿಯ ಅಲಸಂಡದ ಬೀಜ ಅಂತ ಅಂಪನೆ ದುಂಬು ಬೈದೆ ಅಂದಂದೆ ಥ್ಯಾಂಕ್ಸ್ ಸುಮ್ಮ ದೇವರೇ ಹಿಂಗ್ ಬಚ್ಚಿನ ಮಾರೆ ಕುಳುದೆ ನಾನೊಂದು 10 ನಿಮಿಷ ಚೆರುಪೇರು ಬಂಡದಾದ ಚೆರುಪೇರು ಬಂಡ ಪದಂಗಿ ಎಲ್ಲಾರು ಸೇರಿಕೊಂಡು ಸೇಮೆ ದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಟುಗೆದರ್ ಲೈವ್ ಮಾಡಿದೆ ಅವ್ರು ರಕ್ಷಿತ್ ಬ್ರೋ ಯಾರೋ ಜಿಂಜೆ ಟ್ರೆಂಡಿಂಗ್ ಪಾಡು ಬಂಡ ಇಂಟರ್ನೆಟ್ ಟ್ರೆಂಡಿಂಗ್ ದಾದೊಂಡು ಅವೇನು ಮೆಸೇಜ್ ಮಂತ್ ಪಾಡ್ಲಾರು ಡಿಜೆ ನಮ್ಮ ಡಿಜೆ ರಕ್ಷಿತ್ ರಕ್ಷಿತ್ ಗೊತ್ತುಂಡ ಮುಲ್ಪದ ಉಬಾರದ ಅರೆ ಆಕ್ಸಿಡೆಂಟ್ ಆದಿತ್ತು ಬಂಗ ಆತಿತ್ತುಂಡ ಶಿಲ್ಪಿ ಕಾರ್ತಿಕ್ ಪುತ್ತೂರ್ ಬರ್ತೀರ ಹಾಯ್ ಕಾರ್ತಿಕ್ ಪುತ್ತೂರ್ ವೆಲ್ಕಮ್ ಟು ಲೈವ್ ಎಂಚೋಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡು ಸಪೋರ್ಟ್ ಮನಸ್ಸಾಡೆ ದಾದು ಸ್ಪೆಷಲ್ ಊಟ ಆಯ್ತಾ ನಿಮ್ದು ಹೇಗಿದ್ದೀರಿ ಕಾರ್ತಿಕ್ ಪುತ್ತೂರ್ ಅವರೇ ತುಂಬಾ ದಿವಸ ನಂತರ ಬಂದಿದ್ದೀರಿ ಒರಿಜಿನಲ್ ಇರ್ನ ಮೋನೋ ಆದಿತ್ತನತೆ ಅಂದಿ ಆದಿತ್ತಲು ಬೊಕ್ಕ ಪುಡೊಂಚು ಪ್ರಾಬ್ಲಮ್ ಆಂಡು ನನ್ನ ಜುಲೈಡ್ ಕೂಡ ಅಪ್ಲೈ ಬಟನ್ ಬರ್ಪುಂಡು ತೂವೋಡು ವಿಶ್ಮನ್ ಪ್ಲೇ ಬೇಗ ಆವಾಡು ಬ್ರೋ ಯು ಹ್ಯಾವ್ ಟು ಗೆಟ್ ದ ಸೀಕ್ರೆಟ್ ನ್ಯೂ ಚಾನೆಲ್ ಒಂದು ಅತ್ತ ಸೇಮ್ ಚಾನೆಲ್ ಬ್ರೋಗು ನಮ್ಮ ಸೀಕ್ರೆಟ್ ಬ್ರೋ ಗೊತ್ತು ಅನ್ನೋದಲ್ಲೇರಿ ನಿಂಗಣ್ಣ ಬಂದ್ರು ಹಾಯ್ ನಿಂಗಣ್ಣನವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿದ್ದೀನಿ ನಮ್ದು ಊಟ ಆಯ್ತು ನಿಮ್ದು ಮಳೆ ಉಂಟಾ ಅಲ್ಲಿ ನಮ್ಮ ಇಲ್ಲಿ ಮಳೆ ಇಲ್ಲ ಬಿಸಿಲು ಜಾಸ್ತಿ ಉಂಟು ಕಾರ್ತಿಕ್ ಪುತ್ತೂರು ಚಿಕನ್ ಬ್ರೋ ಅಂತಿದ್ದಾರೆ ರಕ್ಷಿತ್ ಜೀಗುಜ್ಜೆ ಪೋಡಿ ಮಿಂಚಿ ಪೋಡಿ ಕಾಮೆಂಟ್ ಪಡಿ ಅನ್ನೋದಲ್ಲೇರಿ ಎಲ್ಲಾರು ಸೇರಿಕೊಂಡು ಸೇಮದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಕಣ್ಣು ಕೂರಿದೆ
ಓ ಯಾವಿ ಎಂಡ ಮನ್ಪುಗೆ ಹೆಂಗ್ ಬಚ್ಚುಂಡಿ ಅವೇ ನಿದ್ರೆ ಆಡ್ಪುಣ ಹೆಂಗ್ ಓಕೆ 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 ಮಾತೆರೆಗಳ ಓಕೆ ಶುಭರಾತ್ರಿ ಅವೇ ಮಾತೆರೆಗಳು ಥ್ಯಾಂಕ್ ಯು ಸೋ ಮಚ್ ಬ್ರೋ ಇಂಚಿದಾರು ಲೈವ್ ಮಲ್ಪೇರ ಇಜ್ಜಿಜ್ಜಿ ಆರ್ ಮನ್ಪೇರು ಅರ್ರ ಚಾನೆಲ್ ಕೊಂಚ ಸಬ್ ಕೊರ್ಲೆ ಅವೆ ತುಶಾಂತ್ ಪಂಡದು ತುಶಾಂತ್ ನನ್ನ ಚಾನಲ್ ಅರೇನ ಚಾನಲ್ ನಾಡ್ದು ಕೊಟ್ಟೆ ಮುತ್ತಲೆ ಈರ್ ದಾಯ ಮಾರೆ ಏಯ್ದ ಉಲಾಯ ಪೋಯಿನಿ ಅಂದೆ ಏಯ್ದ ಪುರ ವಿಡಿಯೋ ಪಾಡ್ದೆ ಇತ್ತ ಕಾರಣ ಅಂದತ್ ದಾದನ್ನು ಗೊತ್ತು ಏ ಪಾಂಡ ನಂಪೇರು ಯಾನ್ ಪಂಡ ಏಐ ಪಂಡ ಇಂಜಿನ ಗೊತ್ತದೆ ಯಾನ್ ಎನ್ನ ಶಾರ್ಟ್ಸ್ ಪಾಡ್ದಿನ ಪೂರ ಎನ್ನ ಫೋಟೋ ಇತ್ತನತೆ ಬಟ್ ಯಾನ್ ಅವು IPL ಸ್ಟಾರ್ಟ್ ಅನ್ನಾಗ ಒಂದು ಸ್ಟಿಕ್ಕರ್ ಪಾಡಿ ಅಂಚಾದ ಅದು ತೋಜು ನಿಂಗೆ ಸ್ಟಿಕ್ಕರ್ ಐಪಲ್ ತಾವು ಪಾಡ್ರ ಬಲ್ಲಿ ಐಪಲ್ ತಾವು ಒಂದು ಅತ್ತೆ ದಾದಾ ಗೈಸ್ ಗೊತ್ತುಂಡೆ ಎನ್ನ ಚಾನಲ್ ಏರಿ ಚಾನಲ್ ಬೋಡನೆ ಎಂದ ತೂಲೆ ಎನ್ನ ಚಾನಲ್ ಅನ್ನ ಚಾನೆಲ್ ತುಲೆ ಹೆಂಗ್ ಉಲ್ಟಾ ತೋಜುನ್ ಮಾರಿ ದಾದಂದೆ ತೋಜಿ ಸರಿ ಬ್ರೋ ಬಾಯ್ ಗುಡ್ ನೈಟ್ ಮಾಡೋದಿಲ್ಲ ಗುರುರಾಯರೇ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಗುರುರಾಯರೇ ಧನ್ಯವಾದಗಳು ಲೈವ್ಗೆ ಬಂದಿದ್ದಕ್ಕೆ ಊಟ ಆಯ್ತಾ ನಿಮ್ದು ಏನು ವಿಶೇಷ ನಾವು ಲೈವ್ ಎಂಡ್ ಮಾಡುವ ಟೈಮ್ ಆಗಿದೆ ಸೊ ನೀವು ಬಂದಿದ್ದೀರಾ ಶುಭರಾತ್ರಿ ನಿಮ್ಗೆ ಸಹ ಪಾತಿರ್ನಿ ಕನ್ನಡ ಮಾತಾಡಿ ಮಾರ್ರೆ ನಿಮ್ಮ ಸಂಸ್ಕೃತ ನನಗೆ ಅರ್ಥವಾಗುವುದಿಲ್ಲ ಕಲಂಕು ಬುಳುಂಕು ಅಂತ ಅವನಲ್ಲೇ ಏರಿಗೆ ಎನ್ನ ಚಾನಲ್ ಬೋಡನೆ ತೂಲೆ ದತ್ತೊನ್ಲೆ ಅಲ್ಲೇ ತುಶಾಂತ್ ಮಂಜುನಾಥ್ ಪಂದರ್ನ ಚಾನೆಲ್ ಪುದರ್ ಏರೆ ಗಂಡಲ ಸಪೋರ್ಟ್ ಮಾಡ್ಪೇರೆ ಪ್ಲೀಸ್ ಸರಿ ಸಪೋರ್ಟ್ ಮಾಡ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ತುಶಾಂತ್ ನಮ್ಮೊಟ್ಟಿಗೆ ಲೈವ್ ಬರ್ತದ ಸಪೋರ್ಟ್ ಮಾಡ್ತಾರೆ ಧನ್ಯವಾದ ಏರೆಗಳ ಕಲಂದರ್ ಶಾಫಿ ಬರ್ತಾರೆ ಹಾಯ್ ಕಲಂದರ್ ಶಾಫಿ ವೆಲ್ಕಮ್ ಟು ಲೈವ್ ಎಂಚೊಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೆ ಎಂಕ್ಲು ಲೈವ್ ಎಂಡ್ ಬಂದದಲ್ಲ ಸೊ ಏರೆಗ್ ಮಾತ ಇನಿ ಲೈವ್ ಮಿಸ್ ಆಡ ಎಲ್ಲ ಬಲೆ ಎಲ್ಲ ತಿಕ್ಕ ಮಾತ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಪ್ರೀತಿ ಅಕ್ಕ ಬರ್ಪೆ ಬಂತೀರಿ ಲೈವ್ಗೂ ತಿಕ್ಕೆಡ್ಡಲ್ಲಿ ತೊಂಬರ್ಪೆ ಸೊ ಎಲ್ಲ ತಿಕ್ಕ ಓಕೆ ಬ್ರೋ ತುಯ್ಯ ಬಂಡೇರು ರಕ್ಷಿತ್ ಬ್ರೋ ಬೈ ಬೈ ಗುಡ್ ನೈಟ್ ಮಾತೆರೆಗಳ ಶುಭರಾತ್ರಿ ಧನ್ಯವಾದಗಳು ತುಶಾಂತ್ ಬ್ರೋ ಓಕೆ ಓಕೆ ಬಾಯ್ ಶುಭರಾತ್ರಿ ಪನ್ಲೆ ಓಕೆ ಬೈ ಬೈ ಥ್ಯಾಂಕ್ ಯು ನವೀನ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಯಾರು ಬರ್ಬೇರೆ ಧನ್ಯವಾದಗಳು ಓಕೆ ತೂಕ ಒಂಜಿ ಎರಡು ಪದ್ಯ ಎಲ್ಲಂಜಿ ಪದ್ಯ ಅಂಕ್ ಸರಿ ಗೊತ್ತುಂಡು ಗೊತ್ತಿಜಿಂದ ಎಂಕ್ಲು 3 ಜನ ಇಪ್ಪರತ್ತ ಪಣಿಯರ್ ಸರಿ ಇಜ್ಜನ ಅವು ಇಜ್ಜನ ಬಂತ ಎಡ್ಡೆ ಬೇಲೆಪ್ನ ಟೈಮ್ ಡೆ ಒರಿ ಎಪ್ಪೆ ಮೂಲು ಅಪ್ಪ ಪಣಿಯರ್ ಈಸಿ ಯಾನ್ ಫುಲ್ ಬಿಸಿ ಇದ್ದೆ ಅವ್ವೇ ಲೈವ್ ಗೆ ಬರ್ರೆ ಆಜಿ ಆತಜಿ ಸಾರಿ ಬಿಡ್ತಪ್ಪ ದಾಲ ಪ್ರಾಬ್ಲಮ್ ಇಜ್ಜಿ ಥ್ಯಾಂಕ್ ಯು ಸೋ ಮಚ್ ಶುಭರಾತ್ರಿ ಥ್ಯಾಂಕ್ ಯು ಬೈ ಬೈ ನಿಜವತ್ತು ಸರಿಯಾದ ಪದ ಪಂಪೆ ಪಂಪುಜಿದತ್ತು ಪಣ್ಕಡೆ ಮೊಟ್ಟಿಗೆ ಕಾರಣ ಕೊಂಜಿನೇನು ಆಡೆ ಬರ್ಪೆ ಈರ್ನ ಆಡೆ ಬರ್ಪೆ ಡೌಟು ಎಂಚ ಉಂಡು ಟೈಮ್ ಎಂಚ ಉಂಡು ತೂತು ಮುತ್ತುನ ಲೆಕ್ಕ ತೂಡತ್ತ ಇರಿಗೆ ಅನ್ನ ಈರ್ನ ರೂಮ್ ದಾಡೆ ಬತ್ತನ ಇರಿಗೆ ಒಂಜಿ ರೂಮ್ ಅಡ್ಜಸ್ಟ್ ಮಂಪೆರ್ ಆಪಣ ಗೊತ್ತಿದ್ದತ್ತ ಸೊ ನಾನು ಬಲ್ಪು ಹತ್ರ ಡೌಟ್ ರಿಟರ್ನ್ ಬರೋಡತ್ತ ಅಲ್ಪ ಹೋಗ್ಲು ಹತ್ತಲೆ ಸೊ ಐಕಿ ನಮ್ಮ ಇಂಚೆನೆ ಲೈವ್ ಇಡ್ಬರ್ಕ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವು ಎಂಚ ಇದು ತಂಪಿಗೆ ಅಲ್ಪಡಾಂಡ ಎನ್ನ ಕೈಟ್ಲ ತಂಪಿಗೆ ಓಡಿತ್ತು ಮೂಲು ತೆಪ್ಪೆರೆ ಮೂಲು ತೆತ್ತನ ನಾನು ಗಿಡಪ್ಪೆರೆ ಬೊಟ್ಟುವೆ ಆಡುತ್ತೆ ಸೊ ಬೊಡ್ಚಿ ತೂಕ ಅರೆ ನೀ ಎಂಡು ಮಲ್ಪೇರೆ ಬುಡ್ಲೆಗೆ ಅರೆ ನೀ ಎಂಡು ಮಲ್ಪೇರೆ ಬುಡ್ಲೆ ಹೊಡೆದಿಲ್ಲ ನಮ್ಮ ರಕ್ಷಿತ್ ಬ್ರೋ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಅವೇ ಬಾಯ್ ಬಾಯ್ 5 ನಿಮಿಷ ಇಪ್ಪುಡು 5 ಬಾಯ್ ಬಾಯ್ ಯಾವ ಎಲ್ಲದಿಗ ಓಕೆ ಥ್ಯಾಂಕ್ ಯು